ನಮಸ್ಕಾರ. ಸುದ್ದಿ ಟ್ಯಾಲೆಂಟ್ ಕಾರ್ನರ್ ಈ ಒಂದು ವಿಶೇಷವಾದ ಸಂಚಿಕೆಗೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈಗಾಗಲೇ ತಮಗೆ ಗೊತ್ತಾಗಿದೆ ಇವತ್ತಿನ ಕಾರ್ಯಕ್ರಮ ಏನು ಅನ್ನುವಂಥದ್ದು. ನಮಗೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ SSLCಯ ಫಲಿತಾಂಶ ಪ್ರಕಟಗೊಂಡಿದೆ. ಅತ್ಯದ್ಭುತ ಫಲಿತಾಂಶಗಳನ್ನು ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ಅದರಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಸಾಧನೆ ಬಹಳಷ್ಟು ಉತ್ತಮವಾಗಿದೆ ಅನ್ನುವಂಥದ್ದನ್ನು ಈ ಒಂದು ಫಲಿತಾಂಶದಲ್ಲಿ ನಾವು ಗಮನಿಸಬಹುದು. ಅದೇ ರೀತಿ ಪುತ್ತೂರು ಭಾಗದ ವಿದ್ಯಾರ್ಥಿಗಳ ಸಾಧನೆ ಕೂಡ ಬಹಳಷ್ಟಿದೆ. ಅವರೆಲ್ಲರ ಒಂದು ಸಾಧನೆಯನ್ನ ಪರಿಚಯಿಸುವ ಜೊತೆಗೆ ಆ ವಿದ್ಯಾರ್ಥಿಗಳ ಒಂದು ಕಿರು ಪರಿಚಯ, ಜೊತೆಗೆ ಅವರು ಯಾವ ರೀತಿಯ ಅಧ್ಯಯನವನ್ನ ಮಾಡ್ತಾ ಇದ್ರು, ಅವರಿಗೆ ಪೋಷಕರ ಸಹಕಾರ ಹೇಗಿತ್ತು, ಮುಖ್ಯವಾಗಿ ಅವರ ಸಾಧನೆಗೆ ಕಾರಣಕರ್ತವಾದಂತಹ ಶಾಲೆಯ ಪ್ರೋತ್ಸಾಹ, ಆಡಳಿತ ಮಂಡಳಿ ಇರ್ಬೋದು, ಬೋಧಕ ವರ್ಗ ಇರ್ಬೋದು, ಶಿಕ್ಷಕರು ಎಲ್ಲರ ಒಂದು ಪಾತ್ರ ಏನು, ಜೊತೆಗೆ ಅವರ ಸಂತಸ ಹೇಗಿದೆ, ಅವರ ಮುಂದಿನ ಹಾದಿ ಏನು, ಅಥವಾ ಅವರು ಜೂನಿಯರ್ಗಳಿಗೆ ಏನು ಒಂದು ಸಂದೇಶವನ್ನ ಕೊಡ್ತಾರೆ ಅಥವಾ ಏನು ಮಾರ್ಗದರ್ಶನವನ್ನ ಮಾಡ್ತಾರೆ, ಇದೆಲ್ಲವನ್ನು ಕೂಡ ತಿಳಿಸಿಕೊಡುವಂತ ನಿಟ್ಟಿನಲ್ಲಿ ಸುದ್ದಿಯ ಮೂಲಕ ಈ ಒಂದು ಕಾರ್ಯಕ್ರಮ ರೂಪು ತಳೆದಿದೆ ಅಂತ ಹೇಳ್ಬೋದು. ಮುಖ್ಯವಾಗಿ ಈಗ SSLC ಟಾಪರ್ಸ್ ಜೊತೆಗೆ ನಾವು ಒಂದು ವಿಶೇಷವಾದ ಮಾತುಕತೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂತಹ ವಿದ್ಯಾರ್ಥಿಗಳು ಈಗಾಗಲೇ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಒಂದು ಹೆಗ್ಗಳಿಕೆಯನ್ನು ಮೂಡಿಸಿರುವಂತಹ ವಿದ್ಯಾಸಂಸ್ಥೆ ಸುಧಾನ ರೆಸಿಡೆನ್ಷಿಯಲ್ ಸ್ಕೂಲ್ನ ವಿದ್ಯಾರ್ಥಿಗಳು. SSLCಯಲ್ಲಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ, ಹಾಗೇನೆ 4ನೇ ಸ್ಥಾನವನ್ನು ಪಡೆದುಕೊಂಡಂತಹ ಸಾಧಕ ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ನೀವು ಗಮನಿಸಿರಬಹುದು, ಸುದ್ದಿ ಈಗಾಗಲೇ 36 ವರ್ಷಗಳ ಒಂದು ಪಯಣವನ್ನ ಪೂರೈಸಿದ್ದು, 3.5 ದಶಕದ ಪಯಣದಲ್ಲಿ ಇದೇ ರೀತಿಯ ಒಂದು ವೈವಿಧ್ಯಮಯ ವಿಭಿನ್ನ ಪ್ರಯತ್ನಗಳ ಮೂಲಕ ಜನಮಾನಸಕ್ಕೆ ಹತ್ತಿರವಾಗುವಂತಹ ಕೆಲಸವನ್ನ ಮಾಡ್ತಾ ಇದೆ. ಮಾತ್ರವಲ್ಲ, ಸ್ಥಳೀಯ ಪ್ರತಿಭೆಗಳಿಗೆ ವಿಶೇಷವಾದ ಆದ್ಯತೆಯನ್ನ, ಸ್ಥಳೀಯ ವಿಚಾರಗಳಿಗೆ ಒತ್ತನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದು, ಅದೇ ಒಂದು ಹಾದಿಯಲ್ಲಿ ಒಂದು ಅಂಗ ಎನ್ನುವ ಹಾಗೆ ಇವತ್ತಿನ ಈ ಒಂದು SSLC ಸಾಧಕ ವಿದ್ಯಾರ್ಥಿಗಳ ಜೊತೆಗಿನ ಒಂದು ಮಾತುಕತೆ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಸೊ ಇವತ್ತು ನಮ್ಮ ಜೊತೆಗೆ 4 ಸಾಧಕ ವಿದ್ಯಾರ್ಥಿನಿಯರಿದ್ದಾರೆ. ಅವರನ್ನ ಮೊದಲು ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇವರೆಲ್ಲರ ಒಂದು ಕಿರು ಚಿತ್ರಣವನ್ನ ನಾವು ಈಗಾಗಲೇ ನಿಮಗೆ ಕೊಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ಅವರಿಗೆ ರಿಸಲ್ಟ್ ಬಂದ ತಕ್ಷಣ ಅವರ ಮನೆಗೆ ತೆರಳಿ ಅವರನ್ನ ಕಿರು ಸಂದರ್ಶನದ ರೂಪದಲ್ಲಿ ಅವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡುವಂತ ಕೆಲಸ ಆಗಿದೆ. ಇದೀಗ ಇನ್ನಷ್ಟು ಮಾಹಿತಿಯನ್ನು ಕೊಡುವ ಕೆಲಸ ಇವತ್ತಾಗುತ್ತೆ ಅಂತ ಹೇಳ್ತಾ, ಮೊದಲನೆಯದಾಗಿ ನಮ್ಮ ಜೊತೆಗೆ ಇರುವಂತಹ ಸಾಧಕಿ ಅರ್ಪಿತಾ ಶೇಟ್ ಅವರು. ಅರ್ಪಿತಾ ಶೇಟ್ 624 ಅಂಕಗಳನ್ನು ಪಡೆದುಕೊಂಡಿರುವಂತಹ ಪ್ರತಿಭೆ. ಅದೇ ರೀತಿ ಫಾತಿಮತ್ ಇರ್ಫಾನ 623 ಅಂಕಗಳನ್ನು ಪಡೆದುಕೊಂಡಿರುವಂತವರು. ಅದೇ ರೀತಿ ತನ್ವಿತಾ ಎಂ ಶೆಟ್ಟಿ 623 ಅಂಕಗಳನ್ನು ಪಡೆದುಕೊಂಡಿರುವಂತಹ ಪ್ರತಿಭೆ. ಹಾಗೇನೆ ಅನನ್ಯ ಸೇನ್ ಅವರು 620 ಅಂಕಗಳನ್ನು ಪಡೆದಿರುವಂತಹ ಪ್ರತಿಭೆ. 4 ವಿದ್ಯಾರ್ಥಿನಿಯರನ್ನ, ಸಾಧಕಿಯರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಓಕೆ, ಬಹುಶಃ ಆ ಒಂದು ಮುಗುಳ್ ನಗು ಸದಾ ಇರಲಿ ನಿಮ್ಮ ಮುಖದಲ್ಲಿ. ಒಂದು ಸಾಧನೆಯ ಅತೃಪ್ತಿಯ ನಗುವನ್ನು ನಾವು ಕಾಣ್ತಾ ಇದ್ದೇವೆ. ಬಹುಶಃ ನಿಮ್ಮ ಮುಂದಿನ ಹಾದಿಯುದ್ದಕ್ಕೂ ಇದೇ ರೀತಿಯ ನಗು ಇರಲಿ, ಇದೇ ರೀತಿಯ ಸಾಧನೆಗಳು ಮೂಡಿ ಬರಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು. ಬಹುಶಃ ಈ ಒಂದು ಪ್ರಶ್ನೆಯನ್ನು ಕೇಳಿದರೆ ನಿಮಗೆ ಬೋರ್ ಅನಿಸ್ಬೋದು. ಯಾಕಂತ ಹೇಳಿದ್ರೆ ಈಗಾಗಲೇ ನಾವು ಸಂದರ್ಶನವನ್ನ ಮಾಡುವಂಥ ಸಂದರ್ಭದಲ್ಲಿ ಕೇಳಿದ್ದೇವೆ ಹೇಗೆ ಅನಿಸ್ತಾ ಇದೆ ಅನ್ನುವಂಥದ್ದು. ಸೊ ಇವತ್ತು ಕೂಡ ಅದನ್ನೇ ಕೇಳಿ ಈ ಒಂದು ಮಾತುಕತೆಯನ್ನು ಆರಂಭಿಸ್ತಾ ಇದ್ದೇನೆ. ಏನು ಅನಿಸ್ತಾ ಇದೆ? ಬಹುಶಃ ಎಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಏನು ಅನಿಸ್ತಾ ಇದೆ, ಈಗ ಏನು ಓಡ್ತಾ ಇದೆ ನಿಮ್ಮ ತಲೆಯಲ್ಲಿ ಅಂತ? ಮೊದಲನೇದಾಗಿ ಅರ್ಪಿತಾ ಅವರು. ತುಂಬಾನೇ ಖುಷಿ ಆಗ್ತಾ ಇದೆ. ರಿಸಲ್ಟ್ಸ್ ನೋಡಿದ ಕೂಡಲೇ ತುಂಬ ಖುಷಿ ಆಯಿತು. ಯಾಕಂದರೆ 624 ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ಅನ್ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಅದು ಒಳ್ಳೆ ರೀತಿಯಲ್ಲಿ ಬಂತು ಅಂತ ಹೇಳಿ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಇನ್ನೂ ತುಂಬ ಹೀಗೆ ವಿಷಯಸ್ ಎಲ್ಲ ಬರಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ, ಎಲ್ಲರೂ ಈಗ ರೆಕಗ್ನೈಸ್ ಮಾಡುವಾಗೆಲ್ಲ. ಸೊ ತುಂಬಾ ಖುಷಿ ಇದೆ. ಓಕೆ, ಏನು ಇರ್ಫಾನ್ ಅವರು ಹೇಳೋದಿದ್ರೆ? ಹೌದು, 623 ಬರುವಾಗ ತುಂಬಾನೇ ಖುಷಿ ಆಯಿತು ನನಗೆ. ಇಟ್ ವಾಸ್ ಆ್ಯಕ್ಚುಲಿ ಪ್ರೌಡ್ ಮೂಮೆಂಟ್. 623 ಬರ್ತದೆ ಅಂತ ನಾನಷ್ಟು ಇದು ಹೋಪ್ ಇಟ್ಕೊಂಡಿರಲಿಲ್ಲ. ಯಾಕಂದರೆ 623 ಬರುವಾಗ ಅದೊಂದು ಏನೋ ಖುಷಿ ಆಯಿತು ನನಗೆ. 623 ಕೇಳುವಾಗ ಪ್ರೌಡ್ ಮೂಮೆಂಟ್ ಆಗಿತ್ತು. ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ಅದು ಖುಷಿ ಆಯಿತು. 623. ಓಕೆ, ತನ್ವಿತಾ ಅವರು, ನಿಮ್ಮ ಪ್ರತಿಕ್ರಿಯೆ? ಫಸ್ಟಿಗೆ ಬಂದಾಗ ಮನೇಲಿ ಅಜ್ಜಿ ಇದ್ರು. ಸೊ ಅವರೊಟ್ಟಿಗೆ ಇದು ರಿಸಲ್ಟ್ ನೋಡುದು ಅಂತ ಹೇಳುವಾಗ ತುಂಬಾ ಖುಷಿ ಆಯ್ತು. ಅಂದ್ರೆ 623 ಅಂತ ಅಜ್ಜಿ ಹತ್ರ ಹೇಳುವಾಗ ಅಜ್ಜಿಗೆ ಆದಷ್ಟು ಖುಷಿ, ಅವರ ದುಪ್ಪಟ್ಟು ಖುಷಿ ನಂಗೆ ಆಯ್ತು. ಅಂದ್ರೆ 623 ಬಂದಿದೆ, ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಟು ಅಷ್ಟು ಕಷ್ಟಪಟ್ಟ ಮೇಲೆ ಅಷ್ಟು ಮಾರ್ಕ್ಸ್ ಬರುವಾಗ ಆದ ಖುಷಿ ಅದು ಒಂದು ಬೇರೆ ಲೆವೆಲ್. ಹೇಳಲಿಕ್ಕೆ ಆಗೋದಿಲ್ಲ. ಓಕೆ, ಇನ್ನು
ಅನನ್ಯ ಅವರು ಹೇಳೋದಂತದಿದ್ರೆ. ಅನ್ಎಕ್ಸ್ಪೆಕ್ಟೆಡ್ ಆದ್ರಿಂದ ತುಂಬಾ ಖುಷಿ ಆಗ್ತುಂಟು. ಹೀಗೆ ರಿಸಲ್ಟ್ ಬಂದದ್ದು ನೋಡಿ ನಂಗೆ HM ಒಂದು ಹೇಳಿದ ನೆನಪಾಯ್ತು, ರಿಸಲ್ಟ್ ಈಸ್ ಅ ಫ್ರೂಟ್ ಆಫ್ ಎಫರ್ಟ್ ಅಂತ. ಹಾಗೆ ನಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತದೆ ಅಂತ ನಂಗೆ ಆವಾಗ ಗೊತ್ತಾಯಿತು. ಓಕೆ, ಇನ್ನಷ್ಟು ಮಾತಾಡೋಣ. ವೀಕ್ಷಕರೇ, ಈಗಾಗಲೇ ವಿದ್ಯಾರ್ಥಿಗಳ ಜೊತೆಗೆ ನೀವು ಮಾತನಾಡಬಹುದು. ಈಗಾಗಲೇ ತಾವು ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆಯನ್ನು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಮಾಡಿರುವಂಥದ್ದು ಸಾಧನೆ, ಇವರ ಒಂದು ಖುಷಿಯಲ್ಲಿ ನೀವು ಕೂಡ ಪಾಲನ ಪಡೆಯಬಹುದು. ಅವರ ಬಂಧು ಮಿತ್ರರಿರ್ಬೋದು, ಸ್ನೇಹಿತ ವರ್ಗದವರು ಇರ್ಬೋದು, ಅದೇ ರೀತಿ ಶಿಕ್ಷಕರು ಕೂಡ ಕರೆಯನ್ನ ಮಾಡಿ ಅವರನ್ನು ಅಭಿನಂದಿಸುವ ಮೂಲಕ ಅವರನ್ನ ಇನ್ನಷ್ಟು ಉತ್ತೇಜನ ಕೊಟ್ಟು ಅವರನ್ನ ಪ್ರೋತ್ಸಾಹಿಸಬಹುದು ಅನ್ನುವಂಥ ಒಂದು ಮಾತುಗಳನ್ನ ಹೇಳ್ತಾ, ಸೊ ಇನ್ನಷ್ಟು ಮಾತನಾಡೋದಿದ್ರೆ ಮೊದಲನೇದಾಗಿ ಕೇಳಬೇಕು, ಎಲ್ಲರೂ ಕೂಡ ಒಂದೇ ಬ್ಯಾಚ್ನವರ ಅಥವಾ ಇಷ್ಟು ಬ್ಯಾಚ್ ಇದೆ ನಿಮ್ಮಲ್ಲಿ? SSLC ಬ್ಯಾಚ್ ಎಷ್ಟಿತ್ತು ಅನ್ನುವಂಥದ್ದು? ಅಂದ್ರೆ ನಮ್ಮಲ್ಲಿ 3 ಡಿವಿಷನ್ ಆಗಿತ್ತು, ಅದರಲ್ಲಿ 3 ಬ್ಯಾಚಸ್ ಇತ್ತು. ಅದರಲ್ಲಿ ನಾವು ಈಗ 4ರಲ್ಲಿ 2 ಬ್ಯಾಚ್ ಆಗಿದ್ದೇವೆ ನಾವೀಗ. ಸೊ ನೀವೆಲ್ಲರೂ ಕೂಡ ಮೊದಲಿನಿಂದಲೇ ಫ್ರೆಂಡ್ಸ್ ಇದು? ಓಕೆ. ಸೊ ಆ ಸ್ಕೂಲಲ್ಲಿ ಇದ್ದದಕ್ಕೂ ಈಗ ಇವತ್ತು ಬಂದು ಸ್ಟುಡಿಯೋದಲ್ಲಿ ಕೂತ್ಕೊಂಡದಕ್ಕೂ ಹೇಗೆ ಅನಿಸ್ತಾ ಇದೆ? ಅಂದ್ರೆ ಮೊನ್ನೆ ಕ್ಲಾಸ್ ರೂಮ್ ಅಲ್ಲಿ ಎಲ್ಲ ಕೂತ್ಕೊಂಡಿದ್ದವರು ಇವತ್ತು ಸ್ಟುಡಿಯೋದಲ್ಲಿ ಕೂತ್ಕೊಂಡಿದ್ದೇವೆ ಅಂತ ತುಂಬಾ ಖುಷಿ ಆಗ್ತುಂಟು. ಸೊ ಬಹುಶಃ ನೀವು ಅಂದ್ಕೊಂಡಿದ್ರೇನು SSLC ಆದ್ಮೇಲೆ ನಾವು ಒಟ್ಟಿಗೆ ಕೂತ್ಕೊಳ್ಳುವ ಒಂದು ಚಾನ್ಸ್ ಸಿಗ್ಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ರ? ಹೌದು. ಅಂದ್ರೆ ನಾವ್ ಯಾವಾಗಲೂ ಆಯ್ತು ಇನ್ನು 10th ಮುಗೀತು, ಯಾರು ಸಿಕ್ಕುದಿಲ್ಲ ಅಂತ ಹೇಳಿ ನೆನ್ಸಿದವರು ಮತ್ತೆ ವಾಪಸ್ ಒಟ್ಟಿಗೆ ಹೀಗೆ ಕೂತ್ಕೊಳ್ಳೋದು ಮಾತ್ರ ತುಂಬಾ ಖುಷಿ ಆಗ್ತದೆ. ಓಕೆ, ಖಂಡಿತ. ಬಹುಶಃ ನಿಮ್ಮ ಒಂದು ಸ್ನೇಹ ಏನಿದೆ ಅದು ಅದೇ ರೀತಿ ಇರ್ಲಿ ಜೀವನದ ಉದ್ದಕ್ಕೂ. ಆ ಒಂದು ಸ್ನೇಹವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಅನ್ನುವಂಥದ್ದನ್ನ ಹೇಳ್ತಾ, ಸ್ವಲ್ಪ ಮುಖ್ಯವಾಗಿ ಈ ಪ್ರಶ್ನೆಯನ್ನ ನಾನು ಕೇಳುವಂಥದ್ದು, ಬಹುಶಃ ನಿಮ್ಮ ಜೂನಿಯರ್ಸ್ ಯಾರಿದ್ದಾರೆ ಅಥವಾ ನಿಮ್ಮ ಹಾಗೆ ನಾವು ಕೂಡ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಕೆಲವರು ಬಯಸ್ತಾ ಇರ್ತಾರೆ, ಅವರಿಗೆ ಹೆಲ್ಪ್ ಆಗಲಿ ಅನ್ನುವಂಥ ನೆಲೆಯಲ್ಲಿ ಕೇಳುವಂಥದ್ದು. ಬಹುಶಃ ಪ್ರತಿಯೊಬ್ಬರ ಕಲಿಕಾ ವಿಧಾನ ಬೇರೆ ಬೇರೆ ಆಗಿರುತ್ತೆ. ಸೊ ನೀವು ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ? ನಿಮ್ಮ ರುಟೀನ್ ಹೇಗಿತ್ತು? ಟೈಮ್ ಟೇಬಲ್ ಎಲ್ಲ ಯಾವ ಥರ ಹಾಕ್ಕೊಂಡಿದ್ರಿ? ಎಷ್ಟು ಸೀರಿಯಸ್ ಆಗಿ ಸ್ಟಡೀಸನ್ನು ತೆಗೆದುಕೊಂಡಿದ್ರಿ? ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದಿದ್ರೆ. ಅಂದರೆ ನಾನು ಸ್ಕೂಲ್ 3:30ಗೆ ಮುಗಿತಾ ಇತ್ತು, ಆಮೇಲೆ ಟ್ಯೂಷನ್ ಇರ್ತಿದ್ದು. ಸೊ ಟ್ಯೂಷನಿಂದ ಬರುವಾಗ 6:30 ಕಳೀತಿತ್ತು. ಸೊ ಆಮೇಲೆ ಸುಸ್ತಾಗಿ ಅಂದರೆ ಸಂಜೆ ನಂತರ ಓದೋದಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಬೆಳಗ್ಗೆ ಓದ್ತಾ ಇದ್ದೆ. ಬೆಳಗ್ಗೆ 6 ಗಂಟೆಗೆ ಎದ್ದು 8 ಗಂಟೆವರೆಗೆ 2 ಗಂಟೆ ಓದ್ತಿದ್ದೆ. ಆಮೇಲೆ ಟ್ಯೂಷನಲ್ಲಿ ನಾನು ಮ್ಯಾಥ್ಸ್ ಸೈನ್ಸಿಗೆ ಹೋಗ್ತಾ ಇದ್ದೆ. ಸೊ ಅಲ್ಲಿ ಮ್ಯಾಥ್ಸ್ ಸೈನ್ಸ್ ಅಲ್ಲೇ ಒಂದ್ಸಲ ರಿವಿಷನ್ ಆಗೋಗ್ತಾ ಇತ್ತು. ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಬೆಳಗ್ಗೆ ಓದ್ತಾ ಇದ್ದೆ. ಆಮೇಲೆ ಸಂಜೆ ಟ್ಯೂಷನ್ ಆದ ನಂತರ ನನಗೆ ಬೇರೆ ಕ್ಲಾಸಸ್ ಇರ್ತಿತ್ತು, ಮ್ಯೂಸಿಕ್ ಕ್ಲಾಸ್, ವಯಲಿನ್ ಕ್ಲಾಸ್ ಎಲ್ಲ. ಸೊ ಆದ ಕಾರಣ ಬೆಳಗ್ಗೆನೆ ಓದ್ತಾ ಇದ್ದಿದ್ದು. ಓಕೆ, ನೀವು ಬೆಳಗ್ಗಿನ ಹೊತ್ತಲ್ಲಿ ಜಾಸ್ತಿ ಓದ್ತಾ ಇದ್ರಿ. ಇರ್ಫಾನ್ ಅವರ ಟೈಮ್ ಟೇಬಲ್ ಹೇಗಿತ್ತು? ನೀವು ಯಾವಾಗ ಓದ್ತಾ ಇದ್ರಿ? ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ಅಂತ? ನನ್ನ ರೂಟೀನ್ ಹೇಗಿತ್ತಂತ ಹೇಳಿದ್ರೆ, ಬೆಳಿಗ್ಗೆ 6 o'clockಗೆ ಟ್ಯೂಷನ್ಗೆ ಹೋಗ್ತೇನೆ. ಮತ್ತೆ ಟ್ಯೂಷನ್ ಅಲ್ಲಿ ಮ್ಯಾಥ್ಸ್ ಮತ್ತೆ ಸೈನ್ಸ್ ಅನ್ನು ಕವರ್ ಮಾಡಿದ್ರೆ 8:30 ಆವಾಗ ಬಂದು ಸ್ಕೂಲಿಗೆ ಹೋಗೋದು. ಮತ್ತೆ ಸ್ಕೂಲ್ ಬಿಡುವಾಗ 3:30 ಆಗ್ತಾ ಇತ್ತು. ಅದಾದ್ಮೇಲೆ ಫ್ರೆಶ್ ಆಗಿ ಮದ್ರಸ ಇತ್ತು ನನಗೆ. ಮದ್ರಸಕ್ಕೆ 5ಗೆ ಹೋದ್ರೆ ಮತ್ತೆ 8:30ಗೆ ಮದ್ರಸ ಬಿಡುದು. ಮತ್ತೆ 8:30 ಮೇಲೆ ಬಂದು ಸ್ವಲ್ಪ ಫ್ರೆಶ್ ಆಗಿ ಮತ್ತೆ ನೋಟ್ಸ್ ಹೋಮ್ವರ್ಕ್ ಎಲ್ಲ ಇರ್ತಾ ಇತ್ತಲ್ಲ, ಅದೆಲ್ಲ ಮಾಡ್ತಾ ಇದ್ದೆ. ಮತ್ತೆ ಮದ್ರಸಕ್ಕೆ ನಮಗೆ ಥರ್ಸ್ಡೇ ರಜೆ ಸಿಗ್ತಾ ಇತ್ತು, ಮತ್ತೆ ಸ್ಯಾಟರ್ಡೆ ಸಂಡೇ ಫುಲ್ ಡೇ ನನಗೆ ರಜೆ ಸಿಗ್ತಾ ಇತ್ತು. ಆ ಟೈಮಲ್ಲಿ ನಾನು ಬೇರೆ ಉಳಿದ ಸಬ್ಜೆಕ್ಟ್ ಎಲ್ಲ ಕವರ್ ಮಾಡ್ತಾ ಇದ್ದೆ. ಸೊ ಆ ತರ ಬ್ಯಾಲೆನ್ಸ್ ಮಾಡ್ತಾ ಹೌದು, ಹಾಗೆ. ಅಂದ್ರೆ ಡೀಪ್ ಆಗಿ ಹೋಗ್ಬೇಕಂತ ನಂಗೆ ಹೇಳಿರ್ಲಿಲ್ಲ. ಮ್ಯಾಮ್ ಕ್ಲಾಸಲ್ಲಿ ಹೇಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅದನ್ನು ಜಸ್ಟ್ ಕಾನ್ಸಂಟ್ರೇಟ್ ಮಾಡಿದ್ರಾಯ್ತು ಅಷ್ಟೇ. ಅದರಲ್ಲಿ ನಂಗೆ ಅಷ್ಟೇನು ಟಫ್ ಆಗ್ತಾ ಇರ್ಲಿಲ್ಲ, ಈಸಿ ಆಗ್ತಾ ಇತ್ತು. ಓಕೆ, ತನ್ವಿತ್ ಅವರೇ, ನಿಮ್ಮ ರೂಟೀನ್? ನಾ ಅಂತಂದ್ರೆ ಸ್ಕೂಲ್ ಆದ ನಂತರ ಸಂಜೆ ಬಂದು ಅದಾದ ನಂತರ ಎಲ್ಲ ಅಂದ್ರೆ ಹೋಮ್ವರ್ಕ್ ಎಲ್ಲ ಕ್ಲಾಸ್ ಅಲ್ಲ, ಹೀಗೆ ಬ್ರೇಕ್ ಟೈಮ್ ಇದ್ದಾಗ ಆಗ ಮಾಡ್ತಿದ್ದೆ ಹೋಮ್ವರ್ಕ್ ಸಾಧಾರಣ. ಹಾಗೆ ಅಲ್ಲಿ ಮುಗಿಸಿ ಸಂಜೆ ಬಂದು ಸ್ವಲ್ಪ ಟೈಮ್ ಇರ್ತಿತ್ತು. ಹಾಗೆ ಆ ಟೈಮಲ್ಲಿ ಒಂದು 7:30ಗೆ ಕೂತು 8:30 ತನಕ 1 hour ಓದ್ಲಿಕ್ಕೆ ಅಂತ ಇರ್ತಿದ್ದೆ. ಫಸ್ಟ್ ಈಸಿ ಸಬ್ಜೆಕ್ಟ್ಸ್ ಮುಗಿಸಿ ಮತ್ತೆ ಸ್ವಲ್ಪ ಟಫ್ ಸಬ್ಜೆಕ್ಟ್ಸ್ಗೆ ಹೋಗಿ ಅದರಲ್ಲಿ ಎಂತ ಯಾವ್ದು ಟಫ್ ಆಗ್ತದೆ ಆ ಪಾರ್ಟ್ ಅನ್ನು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಓದುದು. ಹಾಗೆ ಅದನ್ನು ಪ್ರತಿ ದಿವಸ ಕಂಟಿನ್ಯೂ ಮಾಡ್ತಿದ್ದೆ. ಹೀಗಿತ್ತು. ಅನನ್ಯ ಅವರೇ? ನನಗೆ ಅಂದ್ರೆ ಡೈಲಿ ಅಂದ್ರೆ ಬೇರೆಯವರೆಲ್ಲ ಹೇಳಿದಾಗೆ ಬೆಳಗ್ಗೆ ಅಥವಾ ಇಷ್ಟು ಗಂಟೆ ಓದ್ತೇನೆ ಹಾಗೇನು ಓದ್ತಿರ್ಲಿಲ್ಲ. ಮತ್ತೆ ಸಂಜೆ ಬಂದ ಕೂಡಲೇ ನನಗೆ 2 hours ಕೋಚಿಂಗ್ ತಗೊಳ್ತಿದ್ದೆ. ಧನ್ಯರಾವ್ ಅಂತ ಮ್ಯಾಂಗ್ಳೂರ್ನೊಬ್ರು ಟೀಚರ್ ಇದ್ರು. ಹಾಗೆ ನನಗೆ ಸೈನ್ಸ್ ಮ್ಯಾಥ್ಸ್ ತುಂಬಾ ಒಳ್ಳೆ ಹೇಳಿಕೊಡ್ತಿದ್ರು. ನನಗೆ ಸೈನ್ಸ್ ಮ್ಯಾಥ್ಸ್ ಅಲ್ಲೇ ನನಗೆ ಕ್ಲಿಯರ್ ಆಗ್ತಿತ್ತು. ಮತ್ತೆ ಎಂತ ಅಂದ್ರೆ ಈ ಬೆಳಗ್ಗಿನ ಸಂಜೆ ತನಕ ಎಂತಾದ್ರೂ ಲೆಸನ್ ಮಾಡಿದ್ರೆ ಅದರದ್ದು ಎಂತ ಸ್ಮಾಲ್ ನೋಟ್ಸ್ ಅಂತ ಮಾಡಿ ಆ ನೋಟ್ಸ್ ಅನ್ನೆಲ್ಲ ಎಕ್ಸಾಮ್ ಟೈಮಿಗೆ ಎಂತ ಯೂಸ್ಫುಲ್ ಆಗ್ತದೆ ಅಂತ ನೋಟ್ಸ್ ಮಾಡ್ಕೊಳ್ತಿದ್ದೆ ಸಣ್ಣ ನಂಗೆ ಬೇಕಿದ್ದಾಗೆ.
ಹಾಗೆ ಎಕ್ಸಾಮ್ ಟೈಮಿಗೆ ಅದನ್ನ ನೋಡಿ ರಿವೈಸ್ ಮಾಡ್ತಿದ್ದೆ. ಓಕೆ, ಅದರ ಜೊತೆಗೆ ಬಹುಶಃ ನೀವು ಸ್ಟಡೀಸ್ ಬಗ್ಗೆನೇ ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಬಹುದು. ಇದು ಕೂಡ ನಿಮ್ಮ ಜೂನಿಯರ್ಸಿಗೆ ಅಥವಾ ಬಹುಶಃ ನಿಮಗೂ ಕೂಡ ಇದು ಮುಂದಕ್ಕೆ ನೀವು ಅಳವಡಿಕೆ ಮಾಡಿಕೊಳ್ಳುವಂಥ ವಿಚಾರಗಳು, ಅದಕ್ಕೋಗಿ ಕೇಳುವಂಥದ್ದು. ಪ್ರತಿಯೊಂದು ವಿಚಾರವನ್ನ ಅಥವಾ ಒಂದು ವಿಷಯವನ್ನ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಸಾಕಷ್ಟು ವಿಧಾನಗಳಿರುತ್ತೆ, ಅಥವಾ ಎಲ್ಲವನ್ನು ಕೂಡ ನಾವು ಬೈ ಹಾರ್ಟ್ ಎಕ್ಸಾಮಲ್ಲಿ ಬರೆದು ಪಾಸ್ ಆಗೋದಕ್ಕೆ ಆಗೋದಿಲ್ಲ. ಒಂದು ಅರ್ಥ ಮಾಡಿಕೊಳ್ಳುವಂಥದ್ದು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಬ್ಜೆಕ್ಟನ್ನು ನೀವು ಯಾವ ಥರ ಅರ್ಥ ಮಾಡಿಕೊಳ್ತಾ ಇದ್ರಿ ಅನ್ನುವಂಥದ್ದು, ಆ ಬಗ್ಗೆ ಉತ್ತರವನ್ನು ಪಡ್ಕೊಳ್ತೀನಿ. ಈಗ ನಿಮ್ಮ ಜೊತೆಗೆ ಮಾತನಾಡೋದಕ್ಕೆ ಕಾಲರ್ಸ್ ವೇಟ್ ಮಾಡ್ತಾ ಇದ್ದಾರೆ, ಅವ್ರ ಜೊತೆ ಮಾತಾಡಿಕೊಂಡು ಮತ್ತೆ ನಾವು ಮುಂದುವರಿಸೋಣ. ಹಲೋ 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 ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ, ಹೇಳಿ. ನಮ್ಮ ಜೊತೆಗೆ ಇವತ್ತು ಸುಧಾನ ಶಾಲೆಯ ಸಾಧಕ ವಿದ್ಯಾರ್ಥಿಗಳು, SSLCಯಲ್ಲಿ ಅತ್ಯಧಿಕ ಅಂಕಗಳನ್ನ ಗಳಿಸಿ ರ್ಯಾಂಕ್ ಅನ್ನ ಪಡೆದುಕೊಂಡಂತಹ ವಿದ್ಯಾರ್ಥಿಗಳಿದ್ದಾರೆ. ಅವರ ಜೊತೆ ನೀವು ಮಾತನಾಡಬಹುದು. ಹೇಳಿ ತಮ್ಮ ವಿಚಾರಗಳನ್ನ. ಫಸ್ಟ್ ಆಫ್ ಆಲ್ ನಾನು ಅವ್ರಿಗೆ ಎಲ್ಲರಿಗೂ ಕಂಗ್ರಾಟ್ಸ್ ಹೇಳಕ್ ಇಷ್ಟಪಡ್ತೀನಿ. ಅವರ ಸಿಕ್ಕಿದೆ ಅವರಿಗೆ. ಓಕೆ, ಕಂಗ್ರಾಟ್ಸ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಓಕೆ, ಮತ್ತೆ ನನಗೆ ನನ್ನ ಮಗ ಇಂಗ್ಲೀಷಲ್ಲಿ ಹೋಗಿ ಹಾಗಾಗಿ ಅವರಿಂದ ಸ್ವಲ್ಪ ಅಡ್ವೈಸ್ ಹೇಗೆ ಅವರು ಸ್ಟಡೀಸ್ ಇದು ಮಾಡಿದ್ರು, ಸೈನ್ಸ್ ಹಾಗೆಲ್ಲ ಕೇಳಬೇಕು ಅಂತ ಇದೆ. ಓಕೆ, ಅವರು ಯಾವ ತರ ಸ್ಟಡಿ ಮಾಡ್ತಾ ಇದ್ರು? ಬಹುಶಃ ಈ ಒಂದು ಪ್ರಶ್ನೆಯನ್ನ ಈಗಾಗಲೇ ಕೇಳಿದ್ದೇನೆ, ಸ್ವಲ್ಪ ಉತ್ತರ ಹೇಳಿದ್ರು. ಹೌದು, ಎಷ್ಟು ಅವರೇ ಹೋಗಿದ್ರು ಸ್ಟಡೀಸ್ಗೆ, ಒಂದೊಂದು ಸಬ್ಜೆಕ್ಟ್ ಡೈಲಿ ಒಂದು ಎಲ್ಲ ಸಬ್ಜೆಕ್ಟ್ ಅಥವಾ ಒಂದೊಂದು ಸಬ್ಜೆಕ್ಟ್. ಓಕೆ, ಹೇಗೆ ಓದಬೇಕು, ಹೇಗೆ ಓದಿದ್ರೆ ಒಳ್ಳೇದು ಅನ್ನೋದು ನಮ್ಮ ಪ್ರಶ್ನೆ. ಹೌದು ಹೌದು. ಓಕೆ, ಬಹುಶಃ ಯಾರಾದ್ರೂ ಉತ್ತರ ಕೊಡಬಹುದು ಅಥವಾ ತಮ್ಮ ಒಂದು ಉತ್ತರಗಳನ್ನ ಕೊಡಬಹುದು ಅವರಿಗೆ. ಮೊದಲು ಓದೋದಂದ್ರೆ ಬಂದು ಓದೋದಂತಲ್ಲ, ನಮ್ಗೆ ಸ್ಕೂಲಲ್ಲಿ ಹೇಳ್ಕೊಡುವಾಗ್ಲೇ ಮೊದಲು ಕಾನ್ಸಂಟ್ರೇಟ್ ಮಾಡಿ ಓದ್ಬೇಕು, ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಡೌಟ್ಸ್ ಏನಾದ್ರು ಇದ್ರೆ ಅದನ್ನ ಅಂದ್ರೆ ತಲೆಯಲ್ಲೇ ಇಟ್ಕೊಳ್ಬಾರ್ದು, ಅಂದ್ರೆ ಕೇಳಿ ಆವಾಗಲೇ ಕ್ಲಿಯರ್ ಮಾಡ್ಕೊಳ್ಬೇಕು. ಆಮೇಲೆ ಇದು ಟ್ಯೂಷನ್ಗೆ ಅಂದ್ರೆ ಕೆಲವರೆಲ್ಲ ಹೇಳ್ತಾರೆ ಟ್ಯೂಷನ್ಗೆ ಹೋದ್ರೆ ಮಾತ್ರ ಏನು ಒಳ್ಳೆ ಮಾರ್ಕ್ಸ್ ತೆಗೆಯೋದಂತ. ಬಟ್ ಅದಲ್ಲ, ಈಗ ಟ್ಯೂಷನ್ ಅಂದ್ರೆ ಅದು ನಮಗೆ ಸೆಕೆಂಡ್ ಟೈಮ್ ರಿವಿಷನ್ ತರ. ಸೊ ಅಲ್ಲಿ ಹೋಗಿ ಆದ್ರೂ ಎರಡನೇ ಸಲ ರಿವಿಷನ್ ಅಲ್ಲಿ ಆಗುತ್ತೆ. ಸೊ ಕ್ಲಿಯರ್ ಆಗಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಆಮೇಲೆ ಮನೆಗೆ ಬಂದು ವಾಪಸ್ ಒಮ್ಮೆ ರೀಕಾಲ್ ಮಾಡಿದ್ರೆ ಸರಿಯಾಗಿ ಅಂದ್ರೆ ಫಾರ್ ಎವರ್ ಮೈಂಡ್ ಅಲ್ಲೇ ಉಳಿಯುತ್ತೆ ಓದಿದ್ದೆಲ್ಲ. ಓಕೆ, ಏನಿಲ್ಲ, ಟೀಚರ್ಸ್ ಸ್ಕೂಲಲ್ಲಿ ಪಾಠ ಮಾಡುವಾಗ ಕರೆಕ್ಟ್ ಅವ್ರು ಹೇಳಿದನ್ನ ಕೇಳ್ಬೇಕು. ಅದಾದ್ಮೇಲೆ ಮನೆಗೆ ಬಂದಾದ್ಮೇಲೆ ಅದನ್ನೊಮ್ಮೆ ರಿವೈಸ್ ಮಾಡಿದ್ರಾಯ್ತು. ಸೊ ಅಷ್ಟೇನು ಕಷ್ಟ ಪಡ್ಬೇಕಂತ ಹೇಳಿಲ್ಲ, ನಿಮ್ಗೆ ಎಂಜಾಯ್ ಕೂಡ ಮಾಡ್ಬೋದು, ಅದರೊಟ್ಟಿಗೆ ಸ್ಟಡೀಸ್ ಕೂಡ ಮಾಡ್ಬೋದು. ಓಕೆ ಜನಿಲಾ, ಥ್ಯಾಂಕ್ ಯು ಜನಿಲ್ ಅವರೇ. ಬಹುಶಃ ಇದೇ ರೀತಿಯ ಒಂದು ಪ್ರಶ್ನೆಗಳು ಹೆಚ್ಚಿನ ಪೋಷಕರಲ್ಲಿ, ಧನ್ಯವಾದಗಳು ತಮ್ಮ ಕರೆಗಾಗಿ. ಇದೇ ರೀತಿಯ ಒಂದು ಪ್ರಶ್ನೆಗಳು ಪೋಷಕರಲ್ಲಿ ಇದೆ. ಯಾಕಂತ ಹೇಳಿದ್ರೆ ಅವರ ಮಕ್ಕಳು ನಿಮ್ಮ ಜೂನಿಯರ್ಸ್ ಆಗಿದ್ದರೆ ಅಥವಾ ಅವರು ಕೂಡ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರೆ ಅವರಿಗೆ ಒಂದಷ್ಟು ಹೆಲ್ಪ್ ಆಗಲಿ ಅನ್ನುವಂಥ ಒಂದು ಆಶಯ ಅವರಲ್ಲಿ ಇರುತ್ತೆ. ಆ ನೆಲೆಯಲ್ಲಿ ಅವರು ಕರೆ ಮಾಡಿ ಕೇಳುವಂಥದ್ದು. ಅರ್ಥ ಮಾಡಿಕೊಳ್ಳೋದ್ರನ್ನ ಹೇಗೆ ಅನ್ನುವಂಥ ಒಂದು ಕೇಳಿದ್ದೆ, ಸ್ವಲ್ಪ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡೋದಿದ್ರೆ. ಅರ್ಥ ಮಾಡ್ಕೊಳ್ಳೋದಂದ್ರೆ ಇದು ಕಲಿಸುವಾಗ ಇದು ನೋಟ್ಸ್ ತರ ಮಾಡ್ಕೊಳ್ತಿದ್ದೆ ನಾನು. ಅಂದ್ರೆ ಇವಾಗ ಏನಾದ್ರೂ ಟೆಕ್ಸ್ಟ್ ಬುಕ್ ಅಲ್ಲಿ ಇದ್ರೆ ಅದನ್ನ ಎಕ್ಸಾಮ್ ಟೈಮಿಗೆ ಓದ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಯಾಕಂದ್ರೆ ತುಂಬಾ ಇರುತ್ತೆ ಟೆಕ್ಸ್ಟ್ ಬುಕ್ ಅಲ್ಲಿ. ಸೊ ಅದನ್ನ ಶಾರ್ಟ್ ಆಗಿ ಕೀವರ್ಡ್ಸ್ ಅಲ್ಲಿ ನೋಟ್ಸ್ ಮಾಡ್ಕೊಂಡ್ರೆ ನಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಸ್ವಲ್ಪ ಬೇಗನೆ ಓದ್ಕೊಳ್ಬಹುದು. ನಾವು ಯೂಶ್ವಲಿ ಹೇಗೆ ಟೆಕ್ಸ್ಟ್ ಬುಕ್ ಇಂದ ಓದ್ತೇವೆ ಅದಕ್ಕಿಂತ ನಮಗೆ ಸ್ವಲ್ಪ ಬೇಗನೆ ಓದ್ಕೊಳ್ಬಹುದು. ಸೊ ನೋಟ್ಸ್ ಮಾಡ್ತಾ ಇದ್ದೆ. ಆಮೇಲೆ ನಾನು ಇಲ್ಲಿ ಆಕಾಶ್ ಕೋಚಿಂಗ್ ಸೆಂಟರ್ ಅಂತ ಬೋಳ್ವಾರಲ್ಲಿ ಟ್ಯೂಷನಿಗೆ ಹೋಗ್ತಿದ್ದೆ. ಸೊ ಅಲ್ಲಿ ನಂಗೆ ತುಂಬಾನೇ ಹೆಲ್ಪ್ ಆಯ್ತು ಸೈನ್ಸ್ ಮತ್ತೆ ಮ್ಯಾಥ್ಸ್ಗೆ. ಸೊ ಆಮೇಲೆ ನಮ್ಗೆ ಇದು ಕೋವಿಡ್ ಇಂದ 2 ವರ್ಷ ಎಕ್ಸಾಮ್ಸ್ ಇರ್ಲಿಲ್ಲ, ಆಮೇಲೆ ಆನ್ಲೈನ್ ಇತ್ತು. ಸೊ ಅದರಿಂದ ಆಫ್ಲೈನ್ ಅಷ್ಟು ಎಫೆಕ್ಟಿವ್ ಇರಲಿಲ್ಲ ಆನ್ಲೈನ್ ಕ್ಲಾಸಸ್. ಸೊ ಈ ಟ್ಯೂಷನಿಗೆ ಸೇರಿ ತುಂಬಾ ಖುಷಿ ಇದೆ ಅಂತ ತುಂಬಾ ಅರ್ಥ ಮಾಡ್ಕೊಳ್ಬಹುದಾಗಿತ್ತು. ಆಮೇಲೆ ಸ್ಕೂಲಲ್ಲಿ ಕೂಡ ಟೀಚರ್ಸ್ ನಮಗೆ ತುಂಬಾ ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಎಲ್ಲ ಕೊಡ್ತಾ ಇದ್ರು. ಆಮೇಲೆ ನಮ್ಗೆ ಏನೇ ಡೌಟ್ಸ್ ಇದ್ರು ನಾವು ಕೇಳಿದ ತಕ್ಷಣ ಅವ್ರು ನಮಗೆ ನಮ್ಮ ಡೌಟ್ಸ್ನ ಕ್ಲಿಯರ್ ಮಾಡಿ ನಮಗೆ ತುಂಬಾ ಹೆಲ್ಪ್ ಮಾಡ್ತಿದ್ರು. ಆಮೇಲೆ ಎಕ್ಸಾಮ್ ಟೈಮಲ್ಲಿ ಏನೂ ಒಂದು ಚಿಕ್ಕ ಮಿಸ್ಟೇಕ್ ಆದ್ರೂ ಅದಕ್ಕೆ ನಮ್ಗೆ ಹೇಳ್ತಾ ಇದ್ರು. ಅಂದ್ರೆ ಈಗ ಇದು ಸಣ್ಣ ಮಿಸ್ಟೇಕ್ ಅಂತ ಹೇಳಿ ಮಾರ್ಕ್ಸ್ ಎಲ್ಲ ಕೊಡ್ತಿರ್ಲಿಲ್ಲ.
ಆಗ್ತಿರ್ಲಿಲ್ಲ. ಸ್ಟ್ರಿಕ್ಟ್ ಕರೆಕ್ಷನ್ ಮಾಡ್ತಿದ್ರು. ಅದು ನಮ್ಗೆ ಲಾಸ್ಟಿಗೆ ತುಂಬಾ ಹೆಲ್ಪ್ ಆಯ್ತು. ಯಾಕಂದ್ರೆ ನಮ್ಗೆ ಈಗ ಇಷ್ಟು ಮಾರ್ಕ್ಸ್ ಬಂದಿದ್ದಕ್ಕೆ ಅದೇ ಕಾರಣ ಅಂತ ಹೇಳ್ಬೋದು. ಅಂದ್ರೆ ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಕೂಡ ನಮ್ಗೆ ಅಂದ್ರೆ ಇದು ಈ ತರ ಬರಿಬಾರ್ದು ಅಂತ ಹೇಳಿ ನಮ್ಗೆ ಕರೆಕ್ಟ್ ಮಾಡ್ತಾ ಇದ್ರು ಆವಾಗಲೇ. ಸೊ ತುಂಬಾ ಹೆಲ್ಪ್ ಆಯ್ತು. ಸೊ ಇದಕ್ಕೆ ಸ್ಕೂಲ್ ಮ್ಯಾನೇಜ್ಮೆಂಟ್ ಆಮೇಲೆ ಟ್ಯೂಷನ್ ಅವ್ರಿಗೆ ನಮ್ಮ ಪೇರೆಂಟ್ಸ್ಗೆ ಸಹ ಹೆಲ್ಪ್ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಓಕೆ, ಇರ್ಫಾನ್ ಅವರೇ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ನ ವಿಧಾನ, ಅರ್ಥ ಮಾಡಿಕೊಳ್ಳುವುದರಲ್ಲಿ ನೀವು ಕಂಡುಕೊಂಡಂತ ವಿಧಾನ ಯಾವುದು ಅಂತ? ಅರ್ಥ ಮಾಡಿಕೊಳ್ಳೋದಂದ್ರೆ ಏನಿಲ್ಲ, ನಾನು ಸ್ಕೂಲಲ್ಲಿ ಮ್ಯಾಮ್ ಹೇಳಿದನ್ನೇ ಕರೆಕ್ಟ್ ಅರ್ಥ ಮಾಡಿಕೊಳ್ತಾ ಇದ್ದೆ. ಅದಾದ್ಮೇಲೆ ಟ್ಯೂಷನ್ ಅಲ್ಲಿ ಟ್ಯೂಷನ್ ಟೀಚರ್, ನಾನು ಸಾಲ್ಮರದಲ್ಲಿ ಟ್ಯೂಷನ್ ಹೋಗ್ತಾ ಇದ್ದೆ APMC ಅಲ್ಲಿ, ಸುನೀತಾ ಮ್ಯಾಮ್ ಅಂತ. ಅವರು ನನಗೆ ತುಂಬಾ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಕೊಡ್ತಾ ಇದ್ರು. ಒಂದು ದಿನದಲ್ಲಿ ಒಮ್ಮೊಮ್ಮೆ 4 to 5 ಕ್ವಶನ್ ಪೇಪರ್ಸ್, 6 to 7 ಕ್ವಶನ್ ಪೇಪರ್ಸ್ ದಿನದಲ್ಲಿ ಸಾಲ್ವ್ ಮಾಡ್ತಾ ಇದ್ದೆ. ತುಂಬಾ ಅಂದ್ರೆ ಬ್ಯಾಕ್ ಬೋನ್ ಆಗಿದ್ರು ಅವರು. ನನ್ನ ತುಂಬಾ ನನಗೆ ಎಂಕರೇಜ್ ಮಾಡ್ತಾ ಇದ್ರು. ತುಂಬಾ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಲಿಕ್ಕೆ ಕೊಡ್ತಾ ಇದ್ರು, ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ನನಗೆ ಅರ್ಥ ಆಗೋದನ್ನ ಕೇಳ್ತಾ ಇದ್ದೆ. ಮತ್ತೆ ಸ್ಕೂಲಲ್ಲಿ ಹಾಗೆ ಮ್ಯಾಮ್ ಅಲ್ಲಿ ನಾವು ಯಾವ್ದು ನಮ್ಗೆ ಡೌಟ್ ಉಂಟು ಅದನ್ನ ಆಗಾಗ ಹೋಗಿ ಮ್ಯಾಮ್ ಹತ್ರ ಕ್ಲಿಯರ್ ಮಾಡ್ತಾ ಇದ್ದೆ. ಮತ್ತೆ ಅಷ್ಟೇ, ಅಂದ್ರೆ ನಂಗೆ ಅಷ್ಟೆಂತ ಡೌಟ್ ಇರ್ತಾ ಇರ್ಲಿಲ್ಲ. ಹಾಗೆ ಆಗಾಗ ಕ್ಲಿಯರ್ ಮಾಡ್ತಾ ಇದ್ರೆ. ಸೊ ಆ ತರ ನೀವು ಪ್ರಿಪೇರ್ ಆಗ್ತಾ ಇದ್ರಿ, ನೀವು ನಿಮ್ಮನ್ನ ರೆಡಿ ಮಾಡಿಕೊಳ್ತಾ ಇದ್ರಿ. ತನ್ವಿತಾ ಅವರೇ, ವಿಭಿನ್ನ ವಿಧಾನಗಳು? ನಾನೆಂತ ಅಂದ್ರೆ ಮ್ಯಾಮ್ ಈಗ ಹೇಳ್ತಾರಲ್ಲ, ಸೊ ಆಗಲೇ ಒಂದು ಮೈಂಡ್ ಅಲ್ಲಿ ಒಂದು ಪಿಕ್ಚರ್ ಇಮ್ಯಾಜಿನೇಷನ್, ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದಾಗಲೇ ಒಂದು ಪಿಕ್ಚರ್ ಕ್ರಿಯೇಟ್ ಮಾಡಿ, ಆಗ ಅದೆಂತ ಅಂದ್ರೆ ಒಂದು ವಿಜುವಲ್ ಆಗಿರ್ತದೆ. ಸೊ ಅದು ಆಗಲೇ ಒಂದು ಮೈಂಡ್ ಗೆ ಇರ್ತದೆ, ಆ ಒಂದು ಹೀಗೆ ಇಮ್ಯಾಜಿನೇಷನ್ ಅಂತ ಹೇಳುವಾಗ ಒಂದು ಮೈಂಡ್ ಗೆ ಆಗಲೇ ಒಂದು ಇದು ಬಂದಿರ್ತದೆ ಪಿಕ್ಚರ್. ಸೊ ಅದರಿಂದ ಈಸಿ ಆಗ್ತಿತ್ತು ಕಲಿಲಿಕ್ಕೆ. ಇನ್ನೊಂದಂತ ಬಾಹೆಟ್ ಮಾಡ್ತಿಲ್ಲ ಆಯ್ತು ನಾನು. ಈಗ ಒಂದು ಕ್ವಶನ್ ಬರ್ತಿರೋದಿದ್ರೆ ಅದನ್ನ ಅಟ್ ಲೀಸ್ಟ್ 2 to 3 times ಬರ್ದು ಕಲಿತಿದ್ದೆ. ಸೊ ಅದ್ ಆಗ ಈಸಿ ಆಗ್ತಿತ್ತು. ಅಂದ್ರೆ ನೆಕ್ಸ್ಟ್ ಅದೇ ಕ್ವಶನ್ ಇನ್ನೊಂದ್ಸತಿ ಕೇಳುವಾಗ ಅದು ಬರ್ಬೇಕು. ಸೊ ಹಾಗೆ ಕಲಿತಿದ್ದದು. ಆಗ ಅದು ಎಂತ ಆಗ್ತಿದೆ ಅಂದ್ರೆ ಪರ್ಮನೆಂಟ್, ಅಂದ್ರೆ ಅದು ಇದಾಗ್ತಿಲ್ಲ ಆಯ್ತು. ಹಾಗೆ ಎಕ್ಸಾಮಿಗೆ ನಂಗೆ ಅದು ಈಸಿ ಆಯ್ತು ಟೆಕ್ನಿಕ್. ಓಕೆ, ಅನನ್ಯ ಅವ್ರು ಕೇಳ್ತೀನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಕೊಳ್ಳೋಣ. ಹಲೋ ಹಲೋ ಹಲೋ, ನಮಸ್ತೆ. ಜಗದೀಶ್ ರಾವ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್? ನಾನು ಬೆಂಗಳೂರಿಂದ. ಓಕೆ, ಬೆಂಗಳೂರಿಂದ. ಎಸ್ ಸರ್, ಹೇಳಿ, ಮಾತಾಡಿ. ನಮ್ಮ ಜೊತೆ SSLC ಟಾಪರ್ಸ್ ಇದ್ದಾರೆ ಸುಧಾನ ಶಾಲೆಗೆ. Yeah, I had a question for our rank holders. Okay. Education ಹೇಳುವಂಥದ್ದು it's like a marathon. It's not just a 100 meters dash where you just win once and then just relax. So ನಮ್ಮ ಸೌತ್ ಕೇಂದ್ರದ ಮಕ್ಕಳು ಯಾವ ತರ ಪ್ಲಾನ್ ಮಾಡ್ತಾ ಇದ್ದಾರೆ so that they win the marathon in the long run. ಇದೇ ಸ್ಪಿರಿಟ್ ಅನ್ನು ಹೇಗೆ ಮೇಂಟೈನ್ ಮಾಡುವ ಪ್ಲಾನ್ ಇದೆ? Have they got any thoughts on that? I just wanted to know. ಓಕೆ, ಅಂದ್ರೆ ಇದೇ ರೀತಿಯ ಸಾಧನೆಯನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ಏನು ಕಾರಣ, ಇದರ ಹಿನ್ನೆಲೆ ಏನು ಅನ್ನುವಂಥದ್ದು ತಮ್ಮ ಪ್ರಶ್ನೆ. ಹೌದು, ಅದರಲ್ಲಿ ಮೋಟಿವೇಶನ್ ಏನು? ವಾಟ್ ಇಸ್ ದೇರ್ ಡ್ರೀಮ್ಸ್? Yes. Makes them to fulfill even in future. ಓಕೆ, ಅದರ ಬಗ್ಗೆ ಇನ್ನಷ್ಟು ಮಾತನಾಡುವಂತದ್ದಿದೆ, ಅವರ ಮುಂದಿನ ಯೋಜನೆಗಳ ಬಗ್ಗೆ. ಈಗ ಸದ್ಯಕ್ಕೆ ಈ ಒಂದು ಸಾಧನೆಗಳು ನಿರಂತರವಾಗಿ ಇರೋದಕ್ಕೆ ಕಾರಣಗಳೇನು ಅನ್ನೋದನ್ನ ಅವರಿಂದಲೇ ಕೇಳೋಣ. ಎಸ್, ಯಾವ ಉತ್ತರವನ್ನ ಕೊಡ್ತೀರಿ ಈ ಪ್ರಶ್ನೆಗೆ? ಅಂದ್ರೆ ಟೀಚರ್ಸ್, ಅಂದ್ರೆ ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ ಆಗಿರ್ಲಿ, ಅಂದ್ರೆ ನಮ್ಮ ಸ್ಟಾಫ್ ಟೀಚರ್ಸ್ ಆಗಿರ್ಲಿ, ತುಂಬಾ ಒಳ್ಳೆ, ಅಂದ್ರೆ ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ಬೇಕು ಅಂತಾನೆ ಇರ್ಲಿಲ್ಲ. ಅಂದ್ರೆ ಫುಲ್ ಡೀಪ್ ಆಗಿ ನಮಗೆ ಅರ್ಥ ಮಾಡಿಸ್ತಿದ್ರು. ಅಂದ್ರೆ ಅವರ ಟೀಚಿಂಗ್ ಆಗಿರ್ಲಿ, ದ ವೇ ಆಫ್ ಟೀಚಿಂಗ್ ಅಂತ ಹೇಳ್ತಾರಲ್ಲ, ಹಾಗಾಗಿ ನಮಗೆ ಸ್ವಲ್ಪ ಅಂತ ಈಸಿ ಆಗಿದೆ. ಓಕೆ, ಎಸ್, ಅಡಿಷನಲ್ ಆಗಿ ಅದು ನಾನೀಗ ಹೇಳಿದಾಗೆ ನಮ್ಗೆ ಸ್ಟ್ರಿಕ್ಟ್ ಕರೆಕ್ಷನ್ ಇರ್ತಾ ಇತ್ತು. ಸೊ ನಮಗೆ ಸಣ್ಣ ಮಿಸ್ಟೇಕಿಗೆಲ್ಲ ಮಾರ್ಕ್ ತೆಗಿತಾ ಇದ್ರು. ಆವಾಗ ಆಯ್ತು ಇದೇನಿದು ಎಲ್ಲದಕ್ಕೂ ಮಾರ್ಕ್ಸ್ ತೆಗಿತಾರೆ ಅಂತ. ಬಟ್ ಮತ್ತೆ ಇವಾಗ ಗೊತ್ತಾಗುತ್ತೆ ಅದು ಮಾಡಿ ತುಂಬಾ ಒಳ್ಳೇದೇ ಆಯ್ತು ಅಂತ. ಅವಾಗ ನಾವು ಒಮ್ಮೆ ಮಾಡಿದ ಮಿಸ್ಟೇಕ್ ನ ವಾಪಸ್ ಮಾಡ್ತಿರ್ಲಿಲ್ಲ. ಸೊ ಅದು ತುಂಬಾ ಹೆಲ್ಪ್ ಆಯ್ತು. ಓಕೆ, ಹೌದು, ಒಮ್ಮೊಮ್ಮೆ ನಾವು ಕ್ವೆಶನ್ ರೀಡರ್ ಇದು ಮಿಡ್ಲ್ ಎಲ್ಲ ಅವ್ರು ಕ್ವೆಶನ್ಸ್ ಕೊಡ್ತಾ ಇದ್ರು. ಅದರಿಂದ ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಅಂದ್ರೆ ನಮ್ಗೆ ಹಾಗೆ ಕ್ವೆಶನ್ ಕೊಡುವುದರಿಂದ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ರೀಡರ್ ಅನ್ನು ಜಾಸ್ತಿ ಓದ್ತೇವೆ. ರೀಡರ್ ಇದು ಲೆಸನ್ ಇದು ಮಿಡಲ್ ಕೊಡ್ತಾರಲ್ಲ, ಅದನ್ನೆಲ್ಲ ಜಾಸ್ತಿ ನಾವು ಫೋಕಸ್ ಮಾಡ್ತೇವೆ. ಸೊ ಹಾಗೆ ಕ್ವೆಶನ್ ಪೇಪರ್ ಮಾಡಿದ್ರಿಂದ ನಮಗೆ ಅದು ಈಸಿ ಆಗ್ತಾ ಇತ್ತು. ಸೊ ಸ್ಕೂಲ್ ಮ್ಯಾನೇಜ್ಮೆಂಟ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಇನ್ನೊಂದು ಎಂತ ಅಂದ್ರೆ ರೀಡರಿಂದ ನಡುವಲ್ಲಿ ಕೊಡುವಾಗ ಎಂತ ಅಂದ್ರೆ ಖಾಲಿ ಓದಿಸೋದು ಎಲ್ಲರೂ ಸಹ ಅದು ಎಂತ ಆಗ್ತಿಲ್ಲ. ರೀಡರ್ ನಡುವಲ್ಲಿ ಕೊಡುವಾಗ ಆಗ ನಾವು ರೀಡರ್ ಸ್ವಲ್ಪ ಪೇಜ್ ತಿರುಗಿಸಿ ನೋಡ್ತೇವೆ. ಇಲ್ಲದಿದ್ರೆ ಖಾಲಿ ಲೆಸನ್ ಮಾಡ್ತಾರ ಮ್ಯಾಮ್, ಆಗ ಮಾತ್ರ ನೋಡುದ, ಇರ್ಲಿಕ್ಕೆ ನೋಡ್ಲಿಕ್ಕಿಲ್ಲ. ಸೊ ಇದು ಎಂತ ಆಗ್ತಿತ್ತು ಅಂದ್ರೆ ನಮ್ಗೆ ಸ್ವಲ್ಪ ರೀಡರ್ ನೋಡ್ಬೇಕು, ಆಗ ಮಾರ್ಕ್ ಹೋಗ್ತದಲ್ಲ. ಸೊ ಅದಕ್ಕೋಸ್ಕರ ರೀಡರ್ ನೋಡುವ ಅಂತ ಹೇಳೋ ಇದ್ರಲ್ಲಿ ರೀಡರ್ ಅನ್ನು ನೋಡ್ಲಿಕ್ಕೆ ಈಸಿ. ಓಕೆ,
ಬಹುಶಃ ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿತು ಅಂತ ಭಾವಿಸ್ತೇವೆ ಜಗದೀಶ್ ರಾವ್ ಅವರೇ. ಅಂದ್ರೆ ಒಂದು ವಿಚಾರವನ್ನು ಇವರು ಹೇಳಿದ್ದು, ಶಾಲೆಯ ಬೋಧಕ ವರ್ಗ ನಿರಂತರವಾಗಿ ಮಕ್ಕಳನ್ನ ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳುವ ಹಾಗೆ ಮಾಡ್ತಾರೆ. ಅಂದ್ರೆ ಪೂರ್ವ ಸಿದ್ಧತಾ ಪರೀಕ್ಷೆಗಳ ಮೂಲಕ ಅವರನ್ನ ಸಜ್ಜುಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಅದುವೇ ಈ ಒಂದು ವಿದ್ಯಾರ್ಥಿಗಳ ಸಾಧನೆಗೆ ಕಾರಣ ಅನ್ನುವಂಥದ್ದು ಈ ವಿದ್ಯಾರ್ಥಿಗಳ ಅಭಿಪ್ರಾಯ. ವಂಡರ್ಫುಲ್ ವಂಡರ್ಫುಲ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ಕಾಲರ್ ಇದ್ದಾರೆ, ಮಾತಾಡಿಕೊಳ್ಳೋಣ. ಹಲೋ, ಓಕೆ, ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಎಸ್, ಅನನ್ಯ ಅವರು ಹೇಳ್ತಾ ಇದ್ರಿ, ನೀವು ಬಹುಶಃ ಆಗ ಕರೆಯನ್ನು ಸ್ವೀಕಾರ ಮಾಡಿದ್ರಿ. ನೀವು ಅರ್ಥ ಮಾಡಿಕೊಳ್ಳುವುದರಲ್ಲಿ ನೀವು ಕಂಡುಕೊಂಡ ವಿಧಾನಗಳು ಅಥವಾ ನೀವು ಅನುಸರಿಸ್ತಾ ಇದ್ದ ವಿಧಾನಗಳು? ಅಂದ್ರೆ ಡೈಲಿ ಅಂದ್ರೆ ನಾನು ಒನ್ ಅಥವಾ ಹಾಫ್ ಅನ್ ಅವರ್ ಓದ್ತಿದ್ದದ್ದು. ಆ 1 ಅಥವಾ ಹಾಫ್ ಅನ್ ಅವರ್ ಅಲ್ಲಿ ಫುಲ್ ಕಾನ್ಸಂಟ್ರೇಷನ್ ಇಟ್ಟು ಓದ್ತಿದ್ದೆ. ಅದೇ ಈಗ ಹೇಳಿದಾಗೆ ನಮಗೆ ಟೀಚರ್ಸ್ ನ ಎಕ್ಸ್ಪ್ಲನೇಷನ್ ಆಗಿರ್ಲಿ, ಅದು ತುಂಬಾ ನಮಗೆ ಅರ್ಥ ಆಗ್ತಿತ್ತು. ಸೊ ನಮಗೆ ಅಷ್ಟೇನ್ ಕಷ್ಟ ಆಗ್ತಿರ್ಲಿಲ್ಲ. ಮತ್ತೆ ಎಂತ ಈ ಲೆಸನ್ ಅಲ್ಲಿ ಆದ ಮೇಲೆ ಸಣ್ಣ ನೋಟ್ಸ್ ಅಂತ ಮಾಡ್ತಿದ್ವಿ. ಈ ಟೀಚರ್ಸ್ ಕೊಡೋ ನೋಟ್ಸ್ ಬಿಟ್ಟು ಬೇರೆ ನೋಟ್ಸ್ ಅಂದ್ರೆ ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ತಿದ್ವಿ. ಸೊ ಅದು ಎಕ್ಸಾಮ್ ನ ಹಿಂದಿನ ದಿವಸ ಅಥವಾ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಅದನ್ನ ನೋಡ್ತಿದ್ರೆ ನಮಗೆ ತುಂಬಾ ಹೆಲ್ಪ್ಫುಲ್ ಆಗ್ತಿತ್ತು. ಓಕೆ, ಇನ್ನು ನಿಮ್ಮ ಬ್ಯಾಚ್ ಅನ್ನ ಗಮನಿಸಿದ್ರೆ 2 ವರ್ಷ ಅಂದ್ರೆ 8 ಮತ್ತು 9ನೇ ತರಗತಿಗಳಲ್ಲಿ ನಿಮಗೆ ಪರೀಕ್ಷೆಗಳನ್ನುವಂಥದ್ದು ಅಷ್ಟೊಂದು ಗಂಭೀರವಾಗಿ ನೀವು ಚಿಂತೆ ಮಾಡಿರಲಿಲ್ಲ. ಬಹುಶಃ ಕೋವಿಡ್ನ ಒಂದು ಸಂದರ್ಭ ಅದು. ಶಿಕ್ಷಣ ಕ್ಷೇತ್ರ ಸಂಪೂರ್ಣವಾಗಿ ಬದಲಾವಣೆಯಾಗಿತ್ತು. ಆಫ್ಲೈನ್ನಿಂದ ಆನ್ಲೈನಿಗೆ ಹೋಗಿತ್ತು. ಆ ಸಂದರ್ಭದಲ್ಲಿ ನಿಮಗೆ ಯಾವ ತರ ಅನಿಸ್ತಾ ಇತ್ತು? ನಿಮ್ಮ ಒಂದು ಭಾವನೆಗಳು ಹೇಗಿತ್ತು ಅಥವಾ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇತ್ತು ಆಗ ಆನ್ಲೈನ್ ಎಜುಕೇಶನ್ ಆದಾಗ? ಆ ಒಂದು ದಿನಗಳನ್ನು ನೆನಪು ಮಾಡಿಕೊಳ್ಳೋದಿದ್ರೆ. ಹೌದು, ಅಂದ್ರೆ 8ನೇ ಕ್ಲಾಸ್ ಇತ್ತು ನಮ್ಗೆ. ಲಾಸ್ಟ್ ಒಂದು ಎಕ್ಸಾಮ್ ಸಿಕ್ಕಿರ್ಲಿಲ್ಲ, ಆದ್ರೆ 9ನೇ ಕ್ಲಾಸ್ ಫುಲ್ ನಮ್ಗೆ ಹೋಗಿತ್ತು. ಆಮೇಲೆ ನಮ್ಗೆ ಈಗ ನಾವು ಕೇಳ್ತೀವಿ ಅಂದ್ರೆ 10ನೇ ಕ್ಲಾಸ್ಗಿಂತ 9ನೇ ಕ್ಲಾಸ್ ಇದೆ ಸ್ವಲ್ಪ ಡಿಫಿಕಲ್ಟ್ ಅಂತ. ಸೊ ಅದೆಲ್ಲ ಕೇಳೋಕೆ ತುಂಬಾ ಭಯ ಆಗ್ತಿತ್ತು. ಅಂದ್ರೆ ನಾವು ಏನು ಓದೇ ಇರ್ಲಿಲ್ಲ 9ನೇ ಕ್ಲಾಸ್ ಅಲ್ಲಿ. ಇನ್ನು 10th ಹೋಗಿ ಏನ್ ಕಲಿತೀವಿ ಅಂತ ಭಯ ಅಂತೂ ಹಾಗೆ ಆಗ್ತಿತ್ತು. ಆದ್ರೆ 10ನೇ ಕ್ಲಾಸ್ ಆಗುವಾಗ ಬೇಗನೆ 2 ತಿಂಗಳು ನಾವು ಕಳ್ಕೊಂಡ್ವಿ ಆಫ್ಲೈನ್ ಕ್ಲಾಸ್. ಬಟ್ ಆಮೇಲೆ ಬೇಗನೆ ಶುರು ಆಯ್ತು ಅಂತ ಅದೊಂದು ಖುಷಿ ಇದೆ. ಓಕೆ, ನಿಮಗೆ ಏನ್ ಅನಿಸ್ತಾ ಇತ್ತು ಕೋವಿಡ್ ಅಂದ್ರೆ 8th ಸ್ಟ್ಯಾಂಡರ್ಡ್ ಅಲ್ಲಿ ಅದೇ ಲಾಸ್ಟ್ ಒಂದು ಎಕ್ಸಾಮ್ ಸಿಕ್ಲಿಲ್ಲ, ಬೇರೆಲ್ಲ ಎಕ್ಸಾಮ್ ನಾವು ಅಟೆಂಡ್ ಮಾಡಿದ್ದೇವೆ. ಮತ್ತೆ 9th ನನ್ನದು ಹೇಳುದಂತಾದ್ರೆ 9th ಅಲ್ಲಿ ನಾನು ಆಫ್ರಿಕಾ ಹೋಗಿದ್ದೆ. ನನ್ನ ಫುಲ್ 9th ಸ್ಟ್ಯಾಂಡರ್ಡ್ ನಾನು ಆಫ್ರಿಕಾದಲ್ಲೇ ಇದ್ದೆ. ಸೊ ನನ್ ಬುಕ್ಕನ್ನೇ ನಾನು ಮುಟ್ಟಿರ್ಲಿಲ್ಲ ಅವಾಗ. ನಂಗೆ ಅಷ್ಟೇನು ಇದೇ ಇರ್ಲಿಲ್ಲ. ಆದ್ರೆ ಹೇಳ್ತಾರೆ ಸ್ವಲ್ಪ ಜನ 9th ಇದು ಟಫ್ ಇರ್ತದೆ, 9th ಇದು ನೀವು ಕರೆಕ್ಟ್ ಕಲ್ತ್ರೆ ನೀವು 10th ಗೆ ನಿಮ್ಗೆ ಈಸಿ ಆಗ್ತದೆ. ಐ ಡಿಂಟ್ ಫೈಂಡ್ ಸಚ್, ನಂಗೆ ಹಾಗೇನು ಅಷ್ಟು ಕಷ್ಟ ಆಗ್ಲಿಲ್ಲ. ಯಾಕಂದ್ರೆ ಹೌದು, 10th ಅಲ್ಲಿ ಬಂದಾದ್ಮೇಲೆ 10th ಇದು ಈಸಿ ಆಯ್ತು ನನಗೆ. 9th ಅಲ್ಲಿ ಕಲಿಬೇಕಿತ್ತು, 9th ಅಲ್ಲಿ ಕಲ್ತ್ರೆ ನನಗೆ ಈಗ ಈಸಿ ಆಗ್ತಾ ಇತ್ತು. ಹಾಗೇನು ಫೀಲಿಂಗ್ ಥಾಟ್ಸೇ ಬರ್ಲಿಲ್ಲ ನನಗೆ. ಇಟ್ ವಾಸ್ ಆಕ್ಚುಲಿ ಈಸಿ 10th ಸ್ಟ್ಯಾಂಡರ್ಡ್. ಓಕೆ, ಸೊ ಆ ಕೋವಿಡ್ ಟೈಮಲ್ಲಿ ನೀವು ಊರಲ್ಲೇ ಇರ್ಲಿಲ್ಲ? ಹೌದು, ನಾನು ಇರ್ಲಿಲ್ಲ. ಆದ್ರೆ ಅಲ್ಲಿ ಹೇಗಿತ್ತು ಆಗ ಕೋವಿಡ್ ಟೈಮಲ್ಲಿ? ಅಲ್ಲಿ ನನಗೆ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ರು, ಆನ್ಲೈನ್ ಅಲ್ಲೇ ಟೆಸ್ಟ್ ಎಲ್ಲ ಮಾಡ್ತಾ ಇದ್ರು. ಅಲ್ಲಿ ನಂಗೆ ಜಾಸ್ತಿ ಬುಕ್ಸ್ ಅಲ್ಲೆಲ್ಲ ಫೋಕಸ್ ಮಾಡ್ತಾ ಇರ್ಲಿಲ್ಲ ನಾನು. ಸೊ ನಂಗೆ 10th ಅಲ್ಲಿ ಬಂದ ಮೇಲೆ ನಾನು ಬುಕ್ ಎಲ್ಲ ಮುಟ್ಟಿದ್ದು. 9th ಅಲ್ಲಿ ನಾನು ಬುಕ್ ಮುಟ್ಲಿಲ್ಲ. ಓಕೆ, ಈಗ ನಮ್ಮ ಜೊತೆಗೆ ಮಾತನಾಡೋದಿಕ್ಕೆ ಸುಧಾನ ಶಾಲೆಯ ಶಿಕ್ಷಕಿ ಶ್ಯಾಮಲ್ ಅವರಿದ್ದಾರೆ. ಅವರ ಜೊತೆ ಮಾತಾಡಿಕೊಳ್ಳೋಣ. ಹಲೋ. ಹಲೋ, ಹೇಳಿ ಸರ್, ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಸರ್, ನಮಸ್ತೆ. ಸುಧಾನ ರೆಸಿಡೆನ್ಷಿಯಲ್ ಸ್ಕೂಲ್ನ 4 ಸಾಧಕ ವಿದ್ಯಾರ್ಥಿನಿಯರು ನಮ್ಮ ಜೊತೆಗಿದ್ದಾರೆ. ಅರ್ಪಿತಾ ಶೆಟ್ ಅವರು, ಇರ್ಫಾನ್ ಅವರು, ತನ್ವಿತಾ ಎಂ ಶೆಟ್ಟಿ ಅವರು, ಹಾಗೇನೆ ಅನನ್ಯ ಎಸ್ ಜೈನ್ ಅವರು. ಬಹುಶಃ ಈಗಾಗಲೇ ತಮ್ಮ ಒಂದು ಪಾತ್ರವನ್ನ ಹೇಳಿದ್ರು, ಶಿಕ್ಷಕರು ಯಾವ ರೀತಿ ಸಜ್ಜುಗೊಳಿಸ್ತಾ ಇದ್ರು ಅನ್ನುವಂಥದ್ದು ನಮ್ಮನ್ನ, ಅದೆಷ್ಟು ನಮಗೆ ಹೆಲ್ಪ್ ಆಗಿದೆ ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಏನು ಹೇಳ್ತೀರಿ ವಿದ್ಯಾರ್ಥಿಗಳ ಒಂದು ಸಾಧನೆಯನ್ನ ನೋಡಿ? ತುಂಬಾ ಖುಷಿಯಾಗಿದೆ ಸರ್. ನಮ್ಗೆ ನಾವು ಮಕ್ಕಳಿಗೆ ಬಂದ ಕಷ್ಟಕ್ಕಿಂತ ಜಾಸ್ತಿ ಅವರು ಹಾಕಿದಂತ ಒಂದು ಎಫರ್ಟ್ ತುಂಬಾ 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 ಹಾಕಿದ್ದಾರೆ. ಅವರು ತುಂಬಾ ಎಫರ್ಟ್ ಹಾಕಿದ್ದಾರೆ. ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ಸ್, ತುಂಬಾ ಒಬಿಡಿಯಂಟ್ ಸ್ಟೂಡೆಂಟ್ಸ್. ಮತ್ತೆ ಕಲಿಯುವಂತ ಒಂದು ಹುಮ್ಮಸ್ ಅವರಿಗೆ ತುಂಬಾ ಇದೆ. ಯಾವ್ದೆಲ್ಲ ನಾವು ಹೇಳಿದ್ರು ಹಾಗೆ ಅವ್ರು ತಗೊಳ್ಳೋದಿಲ್ಲ, ಅದ್ರ ಬಗ್ಗೆ ತುಂಬಾ ಕೇಳ್ಕೊಳ್ತಾರೆ. ಸೊ ನಮ್ಗೆ ಅಂತ ಮಕ್ಕಳನ್ನ ಕಂಡ್ರೆ ನಮಗೂ ಇಷ್ಟನೇ. ಯಾಕಂದ್ರೆ ಅವ್ರು ನಿಜವಾಗಿ ನಾಲೆಜ್ ಪಡೆಯೋ ಒಂದು ಇಂಟ್ರೆಸ್ಟ್ ಅಲ್ಲಿ ಎಲ್ಲ ವಿಷಯವನ್ನು ಕೇಳ್ಕೊಂಡು ತಿಳ್ಕೊಳ್ತಾರೆ. ಸೊ ವಿ ಲೈಕ್ ದೀಸ್ ಸ್ಟೂಡೆಂಟ್ಸ್, ದಟ್ಸ್ ವೈ. ಓಕೆ, ತುಂಬಾ ಒಬಿಡಿಯಂಟ್ ಅಂಡ್ ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ಸ್ ಸರ್ ಅವರು. ನೀವು ಯಾವ ವಿಷಯವನ್ನು ಬೋಧನೆ ಮಾಡ್ತಾ ಇದ್ದೀರಿ? ನಾನು ಮ್ಯಾಥಮೆಟಿಕ್ಸ್ ಸರ್. ಓ,
ಅಂದ್ರೆ ಬಹುಶಃ ಹೆಚ್ಚಿನವರು ಕಷ್ಟ ಅಂತ ಅಂದ್ಕೊಳ್ಳುವ ಸಬ್ಜೆಕ್ಟ್ ಅದು. ಹಾಗಂತ ತಿಳ್ಕೊಂಡು, ಬಟ್ ಅವರ ಹಾರ್ಡ್ ವರ್ಕಿಂಗ್ ಇಂದ ಅವರೇ ಕಷ್ಟ ಅಂತ ಅನ್ನಿಸ್ತಿರ್ಲಿಲ್ಲ. ತುಂಬಾ ಪ್ರಾಕ್ಟೀಸ್ ಮಾಡಿದ್ದಾರೆ ಅವರು, ತುಂಬಾನೇ ಮಾಡಿದ್ದಾರೆ. ಆಫ್ಟರ್ ಸ್ಕೂಲ್ ಅವರ್ಸ್ ಕೂಡ ಕೂತಿದ್ರು, ಮತ್ತೆ ಡೌಟ್ಸ್ ಎಲ್ಲ ಕೇಳ್ಕೊಂಡು ತಿಳ್ಕೊಳ್ತಿದ್ರು. ಕ್ಲಾಸ್ ರೂಮ್ ಅಲ್ಲೇ ನಾವು ಹಾಗೆ ಟೀಚರ್ಸ್ ಅವ್ರು ಎಷ್ಟು ಹೊತ್ತು ಬಂದ್ರು ಕೂಡ ಅವರನ್ನೊಂದು ನಮ್ಮ ಡ್ಯೂಟಿ ಅಂತ ಅಲ್ಲ, ಅದು ನಮ್ಮ ಮಕ್ಕಳ ಹಾಗೇನೆ ನಾವು ನೋಡ್ಕೊಂಡಿದ್ದೇವೆ ಅವರನ್ನು. ಓಕೆ, ಎಸ್ ಸರ್. ಮ್ಯಾಥ್ಸ್ ಟೀಚರ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳು? ಹೌದು, ಅವ್ರು ಹೇಳ್ದಾಗೆ ನಮಗೆ ತುಂಬಾ ಪ್ರಾಕ್ಟೀಸ್ ಮಾಡಿಸಿದ್ರು. ಆಮೇಲೆ ನಮಗೆ ಅಂದ್ರೆ ನಮ್ಗೆ ಎಲ್ಲಾನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಗೆ ಮಾಡಿದ್ರು. ಆಮೇಲೆ ನಾವು ಏನೇ ಡೌಟ್ಸ್ ಎಲ್ಲ ಕೇಳಿದ್ರೆ ಆಗಾಗ್ಲೇ ಕ್ಲಿಯರ್ ಮಾಡ್ತಾ ಇದ್ರು. ಸೊ ತುಂಬಾನೇ ಹೆಲ್ಪ್ಫುಲ್ ಆಯ್ತು ನಮಗೆ. ಶ್ಯಾಮಲ ಮ್ಯಾಮ್ ತುಂಬಾ ಎನ್ಕರೇಜ್ ಮಾಡಿದ್ದಾರೆ. ಯಾವ ಟೈಮಲ್ಲಿ ಕೇಳಿದ್ರು ಅದಕ್ಕೆ ನಮಗೆ ಆನ್ಸರ್ ಮಾಡ್ತಾ ಇದ್ರು. ಸೊ ಒಳ್ಳೆ ಎಕ್ಸ್ಪ್ಲನೇಷನ್ ಅವರದ್ದು. ನಮಗೆ ಮ್ಯಾಥ್ಸ್ ಅಲ್ಲಿ ತುಂಬಾ ಜನರಿಗೆ ಮ್ಯಾಥ್ಸ್ ಅಂದ್ರೆ ತುಂಬಾ ಕಷ್ಟ ಇರ್ತಾ ಇತ್ತು, ಆದ್ರೆ ನಮ್ಗೆ ಹಾಗೆ ಇರಲಿಲ್ಲ. ಮ್ಯಾಥ್ಸ್ ಇಟ್ ವಾಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್ ಆಕ್ಚುಲಿ. ಹಾಗೆ ನೀವು ಹೇಳ್ತೀರಾ? ಅಂದ್ರೆ ಶ್ಯಾಮಲ ಅವರ ಟೀಚಿಂಗ್, ಅವರ ಟೆಕ್ನಿಕ್ಸ್ ನಮ್ಗೆ ತುಂಬಾ ಇಷ್ಟ ಆಗ್ತಿತ್ತು. ಅವರು ಮತ್ತೆ ಕ್ಲಾಸ್ ಟೈಮಲ್ಲಿ ಎಂತಾದ್ರು ಕ್ವಶನ್ ಪೇಪರ್ ಹಿಂದಿನ ವರ್ಷದೆಲ್ಲ ತಂದು ಇದು ಮಾಡಿ ಇದರಿಂದ ಈಸಿ ಆಗ್ತದೆ, ಇದರಿಂದ ಬರ್ಬೋದು, ಈ ಕ್ವಶನ್ ಬರ್ಬೋದು ಹಾಗೆಲ್ಲ ಹೇಳಿದ್ರೆ ಅಂದ್ರೆ ನಮ್ಗೆ ಆಗ ಇದು ಬರ್ತದೆ. ಸೊ ಅವ್ರ ಮ್ಯಾಮ್ ಹೇಳುವಾಗ ಇದು ಓದ್ಬೋದು ನಮ್ಗೆ ಸಹ ಒಂದು ಇಂಟ್ರೆಸ್ಟ್ ಬರ್ತಿತ್ತು. ಮತ್ತೆ ಇನ್ನೊಂದು ನಾವು ಕಲಿಸೋಟ್ಟಿಗೆ ಸಹ ಲಾಸ್ಟ್ ಎಕ್ಸಾಮ್ ಫೈನಲ್ ಎಕ್ಸಾಮ್ ಹೇಗಿರ್ತದೆ ಮ್ಯಾಮ್ ನಮ್ಗೆ ಗೊತ್ತಿಲ್ಲ, ಅದಾದ ವಿಷಯ ಹೇಗೆ ಉಂಟು ನಮ್ಗೆ ಗೊತ್ತಿಲ್ಲ ಅಂತ ಹೇಳುವಾಗ ಇಲ್ಲ ಎಂತ ಇದು ಮಾಡ್ಲಿಕ್ಕಿಲ್ಲ, ಅವ್ರು ತುಂಬಾ ಧೈರ್ಯ ತುಂಬಿಸ್ತಿದ್ರು ನಮ್ಗೆ. ಸೊ ಆ ವಿಷಯದಲ್ಲಿ ತುಂಬಾ ಕೂಡ ಹಾಗೆ ತುಂಬಾ ಕಷ್ಟ ಕೊಡ್ತಾ ಇದ್ರು. ಯಾಕಂದ್ರೆ ನಮಗೆ ಈ ಫೈನಲ್ ಎಕ್ಸಾಮ್ ಅಲ್ಲಿ ನಾವು ಒಳ್ಳೆ ಮಾರ್ಕ್ ತೆಗಿಬೇಕಂತ ಹೇಳಿ ಕ್ವಶನ್ ಪೇಪರ್ ಅನ್ನು ಕಷ್ಟ ಮಾಡ್ತಾ ಇದ್ರು. ಸೊ ಅದು ನಮ್ಗೆ ತುಂಬಾ ಹೆಲ್ಪ್ ಆಯ್ತು ಹಾಗೆ ಮಾಡಿದ ಕಾರಣ. ನಮ್ಗೊಂದು ಅಂದ್ರೆ ಟೆನ್ಷನ್ ಆಗ್ತಾ ಇತ್ತು, ಹೀಗೆ ಪ್ರಿಪರೇಟರ್ ಅಲ್ಲಿ ಇಷ್ಟು ಕಡಿಮೆ ಮಾರ್ಕ್ ಬಂದ್ರೆ ಮತ್ತೆ ಇದು SSLC ಗೆ ನಾವು ಎಷ್ಟು ಓದ್ಬೇಕಾಗಾದ್ರೆ ಹಾಗೆಲ್ಲ ಒಂದು ಥಾಟ್ಸ್ ಬರ್ತಾ ಇತ್ತು ಅವ್ರು ಹಾಗೆ ಕ್ವಶನ್ ಪೇಪರ್ ಮಾಡಿದ ಕಾರಣ. ಈಗ ಎಲ್ರು ಕೇಳಿದಾಗೆ ಅಂದ್ರೆ ಮ್ಯಾಥ್ಸ್ ಟಫ್ ಸೈನ್ಸ್ ಟಫ್ ಅಂತ ಕೇಳ್ತಿದ್ದೇನೆ. ಆದ್ರೆ ನಂಗೆ 10th ಇದು ಅಷ್ಟೇನು ಕಷ್ಟ ಅನ್ಸ್ಲಿಲ್ಲ. ಯಾಕಂದ್ರೆ ಈ ನಮ್ಮ ಶ್ಯಾಮಲ ಮ್ಯಾಮ್ ಅವರ ಟೀಚಿಂಗ್ ಆಗಿರ್ಲಿ ಅಥವಾ ಟೀಚಿಂಗ್ ಮೆಥಡ್ಸ್ ಆಗಿರ್ಲಿ ಅಷ್ಟು ಅಂದ್ರೆ ಒಳ್ಳೆ ಇತ್ತು. ಹಾಗೆ ನಂಗೆ ಮ್ಯಾಥ್ಸ್ ಅಂತ ಅಷ್ಟು ಕಷ್ಟ ಏನಾಗಿರ್ಲಿಲ್ಲ. ಸೊ ಥ್ಯಾಂಕ್ಸ್ ಟು ಹರ್. ಓಕೆ, ಬಹುಶಃ ಅವರ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ಆದ್ರೂ ಕೂಡ ಈ ವಿದ್ಯಾರ್ಥಿಗಳ ಸಾಧನೆ ಹಿಂದೆ ಈಗಾಗಲೇ ಅವರು ಹೇಳಿದ ಹಾಗೆ ತಮ್ಮ ಒಂದು ಪಾತ್ರ ಕೂಡ ಬಹಳಷ್ಟಿದೆ. ಅನ್ನು ಸುಲಭವಾಗಿ ಅರ್ಥ ಆಗುವ ಹಾಗೆ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂತಹ ಕೆಲಸವನ್ನು ತಾವು ಮಾಡಿದ್ದೀರಿ. ಸೊ ತಮಗೆ ನಮ್ಮ ಕಡೆಯಿಂದ ಕೂಡ ಒಂದು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನೆಕ್ಸ್ಟ್ ಕಾಲರ್ ಇದ್ದಾರೆ, ಮಾತಾಡಿಕೊಳ್ಳೋಣ. ಹಲೋ 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 ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಮೇಡಮ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಜಯಸ್ಮಿತಾ ಅಂತ ಹೇಳಿ. ಟೀಚರ್. ಓಕೆ, ನೀವು ಕೂಡ ಶಿಕ್ಷಕರೇ? ಎಸ್ ಮೇಡಮ್, ನಿಮ್ಮ ಸ್ಕೂಲಿನ ಟಾಪರ್ಸ್ ಇದ್ದಾರೆ, SSLC ಟಾಪರ್ಸ್, ಏನ್ ಹೇಳ್ತೀರಿ ಅವರ ಬಗ್ಗೆ? ಅವರಿಗೆ ಏನ್ ಹೇಳೋದು, ನನಗೆ ತುಂಬಾ ಖುಷಿಯಾಗಿದೆ ಅವರು ಆ ತರ ರಿಸಲ್ಟ್. ಓಕೆ, ಅದ್ರಲ್ಲೂ ಸ್ಟೇಟಿಗೆ ಸೆಕೆಂಡ್ ಥರ್ಡ್ ರ್ಯಾಂಕ್ ಎಲ್ಲ ಬಂದಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ನಾನು ಮತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಅಂದ್ರೆ ಫಸ್ಟ್ 10th ಗೆ ಟೀಚ್ ಮಾಡಿ ಇಷ್ಟು ಎಲ್ಲ ಮಕ್ಕಳು ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಹೇಳಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಹಾಗೆ ಮತ್ತೆ ನಾನು ಬೇರೆ ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅವರು ಇನ್ನೂ ಮುಂದಿನ ಎಜುಕೇಶನ್ ಅನ್ನು ಕೂಡ ಒಳ್ಳೆ ರೀತಿಯಲ್ಲಿ ಹೀಗೆ ಅಂಕಗಳನ್ನು ತೆಗೀಲಿ ಅಂತ ಹೇಳಿ ಕೇಳ್ಕೊಳ್ತೇನೆ ಅಷ್ಟೇ. ಓಕೆ, ನಿಮ್ಮ ನಿರೀಕ್ಷೆಗಳು ಹಾಗಿದ್ರೆ ಈಡೇರಿದೆ? ನಿರೀಕ್ಷೆಗಳಿತ್ತು ಇಷ್ಟೊಂದು ಸಾಧನೆ ಮಾಡ್ತಾರೆ ವಿದ್ಯಾರ್ಥಿಗಳು ಅಂತ? ಹೌದೌದು, ಇತ್ತು. ಅಂದ್ರೆ ಪ್ರಿಪರೇಟರಿ ಎಕ್ಸಾಮ್ ಅಲ್ಲೆಲ್ಲ ನೋಡ್ತೀವಲ್ಲ ಸರ್, ಆಗ ಅಂದಾಜು ಸಿಗ್ತದೆ ಇಷ್ಟು ತೆಗಿಬಹುದು ಅಂತ ಹೇಳಿ. ಅದಕ್ಕಿಂತಲೂ ಹೆಚ್ಚು ನಿರೀಕ್ಷೆಯಲ್ಲಿ ಎಲ್ಲಾ ಮಕ್ಕಳು ಕೂಡ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ. ಓಕೆ, ಸ್ಮಿತಾ ಮೇಡಮ್ ಬಗ್ಗೆ ಏನ್ ಹೇಳ್ತೀರಿ? ಅದೇ ಅವರು ಹೇಳ್ಕೊಡುವಾಗ ಲೈಕ್ ಕಾಮಿಡಿ ಮಾಡಿ ಹೇಳ್ತಾ ಇದ್ರು, ಅಂದ್ರೆ ಕಾಮಿಡಿ ಎಲ್ಲ ಮಾಡ್ತಿದ್ರು. ಹಾಗೆ ನಮ್ಗೆ ತುಂಬಾ ಖುಷಿ ಆಗ್ತಿತ್ತು ಕನ್ನಡ ಕ್ಲಾಸ್. ಆಮೇಲೆ ಅಂದ್ರೆ ಪ್ರತಿಯೊಂದು ವಾಕ್ಯವನ್ನು ಸಹ ಓದಿ ನಮ್ಗೆ ಹೇಳ್ತಾ ಇದ್ರು, ಅದಕ್ಕೆ ನಮ್ಗೆಲ್ಲ ಕರೆಕ್ಟ್ ಅರ್ಥ ಆಗ್ತಿತ್ತು ಅವ್ರು ಹೇಳಿದೆಲ್ಲ. ಆಮೇಲೆ ಲ್ಯಾಂಗ್ವೇಜ್ ಅಲ್ಲಿ ಮೇನ್ಲಿ ನಮಗೆ ಅಂದ್ರೆ ಇನ್ ಡೀಟೇಲ್ ಆಗಿ ಅಂದ್ರೆ ಪ್ಯಾರಾಗ್ರಾಫ್ ಬರೀಲಿಕ್ಕೆಲ್ಲ ಇರ್ತದೆ. ಸೊ ನಮ್ಗೆ ಆಗಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ಆದ್ರೆ ಮಾರ್ಕ್ ಹೋಗುತ್ತೆ. ಸೊ ನಮ್ಗೆ ತುಂಬಾನೇ ಪ್ರಾಕ್ಟೀಸ್ ಕೊಡ್ತಿದ್ರು. ಆಮೇಲೆ ಎಕ್ಸಾಮ್ ಟೈಮಲ್ಲಿ ಸಹ ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಎಲ್ಲ ನಮ್ಗೆ ಕರೆಕ್ಟ್ ಅಂದ್ರೆ ಮಾರ್ಕ್ಸ್ ಎಲ್ಲ ಕೊಡ್ತಿರ್ಲಿಲ್ಲ, ಅಂದ್ರೆ ತೆಗಿತಾ ಇದ್ರು. ಸೊ ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಯ್ತು ಅದು ಲಾಸ್ಟಿಗೆ.
ಓಕೆ ಎಸ್, ನೀವು ಹೇಳ್ತೀರಾ? ಹೇಳ್ಬೇಕಂತ ಹೇಳಿದ್ರೆ ನನ್ನ ಫೇವ್ರೆಟ್ ಟೀಚರ್ ಅವರು. ಓ, ತಾಯಿ ತರ ನೋಡ್ಕೊಳ್ತಾರೆ ಓ, ಕ್ಲಾಸಲ್ಲಿ. nice. ಒಳ್ಳೆ ಎಕ್ಸ್ಪ್ಲನೇಷನ್ ಅವರದು. ಅವರ ಕನ್ನಡ ಅಂದ್ರೆ ಇವರ ಕನ್ನಡ ಕರೆಕ್ಟ್ ಅರ್ಥ ಆಗ್ತದೆ ನಮಗೆ. ಅವ್ರು ಎಕ್ಸ್ಪ್ಲೇನ್ ಮಾಡುವ ರೀತಿ ನಮಗೆ ಕರೆಕ್ಟ್ ಅರ್ಥ ಆಗ್ತಾ ಇತ್ತು. ಕೈಂಡ್ ಅವರು ಒಳ್ಳೆ ಮಾತಾಡಿಸ್ತಾ ಇದ್ರು ನಮ್ಮಲ್ಲಿ. ಮತ್ತೆ ಪ್ರಿಪರೇಟರೀಸ್ ಎಲ್ಲ ಹಾಗೆ ಕ್ವಶನ್ ಪೇಪರ್ ಎಲ್ಲ ಅವರದ್ದು ಕರೆಕ್ಟ್ ಖುಷಿ ಆಗ್ತಾ ಇತ್ತು. ಅದನ್ನು ಸಾಲ್ವ್ ಮಾಡಿದಾಗ ನಮ್ಗೆ ಆಗ್ತಾ ಇತ್ತು, ಹಾಗಾದ್ರೆ SSLC ಅಲ್ಲಿ ಇದನ್ನು ಫೇಸ್ ಮಾಡ್ಬೋದಾ ನಮಗೆ ಕನ್ನಡ ಈಸಿಯಲ್ಲಿ ಅಂತ. ಹಾಗೆ ಖುಷಿ ಆಗ್ತಾ ಇತ್ತು ಅವರ ಕ್ವಶನ್ ಪೇಪರ್. ಮತ್ತೆ ಅವರೇ ಹ್ಯಾಂಡ್ ರಿಟನ್ ಕ್ವಶನ್ ಪೇಪರ್ಸ್ ಮಾಡ್ತಿದ್ರು. ಅಂದ್ರೆ ನೋಟ್ಸ್ ಇಂದ ತೆಗ್ದು, ರೀಡರ್ಸ್ ಇಂದ ಎಲ್ಲ ತೆಗ್ದು ಹ್ಯಾಂಡ್ ರಿಟನ್ ನಮ್ಗೆ ಅವರು ಮಾಡಿದ ಕ್ವಶನ್ ಪೇಪರ್ ಮಾಡುವಾಗ ಅಂದ್ರೆ ಮ್ಯಾಮ್ ಹೀಗೆ ಕೊಡ್ತಾರೆ ಎಕ್ಸಾಮ್ ಅಲ್ಲಿ ಮೊದಲ ಒಂದು ಐಡಿಯಾ ಸಿಕ್ತಿತ್ತು. ಇನ್ನೊಂದಂತಂದ್ರೆ ನಮ್ಮ ಹತ್ರ ಹೇಳ್ತಿದ್ರು, ನೀವು ಕ್ವಶನ್ ಪೇಪರ್ ಮಾಡಿ, ನೀವು ಕ್ವಶನ್ ಇಷ್ಟು ಬರೀರಿ, ನಂಗೆ ಕೊಡಿ. ಸೊ ಹೀಗೆ ಹೇಳುವಾಗ ನಮ್ಗೆ ಸಹ ಒಂದು ಕ್ಯೂರಿಯಾಸಿಟಿ, ನಮ್ಮ ಕ್ವಶನ್ಸ್ ಇಲ್ಲಿ ಅದು ಬಂದ್ರೆ. ಸೊ ಆ ಲೆಕ್ಕದಲ್ಲಿ ಅದು ಸಹ ಒಂದು ಒಳ್ಳೆ ಐಡಿಯಾ ಆಗಿತ್ತು ಮ್ಯಾಮ್ ಇದು. ಈಗ ಲ್ಯಾಂಗ್ವೇಜ್ ಟೀಚರ್ ಯಾವುದೇ ಆಗಿರ್ಲಿ, ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ ಯಾವುದೇ ಆಗಿರ್ಲಿ, ಅಂದ್ರೆ ಅದು ಇನ್ನು ನೆಕ್ಸ್ಟ್ ಫ್ಯೂಚರ್ಗೆ ಸಹ ಅದು ಅಂದ್ರೆ ಡೈಲಿ ಯೂಸ್ಗೆ ಹಾಗೆ ಬರ್ತದೆ ಅದು. ಹಾಗಂತ ಹೇಳುವಾಗ ಈ ಕನ್ನಡ ಹೇಳೋದು ಬರೀ ನಮ್ಗೆ ಲೆಸನ್ಸ್ ಅಥವಾ ಈ 10th ಹಾಗೆಂತ ನಮಗೆ ಅಂತ ಹೇಳ್ತಿರ್ಲಿಲ್ಲ. ಅದರ ಬದಲಾಗಿ ನಮಗೆ ಕನ್ನಡದ ಮೇಲೆ ಒಂದು ಬೇರೆ ಒಂದು ಅದರ ಮೇಲೆ ಆ ಲ್ಯಾಂಗ್ವೇಜ್ ಮೇಲೆ ನಮಗೆ ಇಷ್ಟ ಆಗುವ ಹಾಗೆ ನಮಗೆ ಹೇಳಿಕೊಡ್ತಿದ್ರು. ಅಂದ್ರೆ ಅದರಿಂದ ನಮಗೆ ಎಂತ ಬೇರೆ ಕಾವ್ಯ, ಕವನ ಹಾಗೆ ನಮಗೆ ಬರೆಸ್ತಿದ್ರು ಅಂದ್ರೆ ನಮಗೆ ಅಷ್ಟು ಪ್ರೋತ್ಸಾಹಿಸ್ತಿದ್ರು. ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಹಾಗೆಲ್ಲ ನಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಬರೀ ಒಂದು ಎಕ್ಸಾಮ್ ಅಂತ ನೋಡ್ತಿರ್ಲಿಲ್ಲ ಅವರು. ಓಕೆ, ಉಷಾ, ಜಸ್ಮಿತಾ ಮೇಡಮ್ ಕೇಳಿಸ್ಕೊಳ್ತಾ ಇದ್ದೀರಾ? ಎಸ್ ಸರ್, ಒಂದಷ್ಟು ಮಾತುಗಳನ್ನು ಹೇಳಿದ್ರು. ಏನ್ ಅನ್ನಿಸ್ತಾ ಇದೆ ಈ ಒಂದು ಸಾಧಕ ವಿದ್ಯಾರ್ಥಿಗಳ ಈ ಒಂದು ಮಾತುಗಳನ್ನ ಕೇಳಿ ನಿಮಗೆ? ಅದೇ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ಕ್ಲಾಸಲ್ಲಿ ಎಲ್ಲ ಮಕ್ಕಳು ಒಂದೇ ಅಲ್ವಾ, ಹಾಗಾಗಿ ಕೆಲವು ಮಕ್ಕಳಿಗೆ ಜೋರು ಮಾಡ್ತೇವೆ, ಇವರೆಲ್ಲ ಹುಷಾರಿನ ಮಕ್ಕಳಲ್ವಾ, ಸ್ವಲ್ಪ ಪ್ರೀತಿ ಜಾಸ್ತಿ ಇತ್ತು ನನ್ನ ಮೇಲೆ ಅವರಿಗೆ. ಹಾಗೆ ಅಂದ್ರೆ ಎಲ್ಲಾ ಮಕ್ಕಳಿಗೆ ಪ್ರೀತಿ ಇತ್ತು, ಅಂದ್ರೆ ಕೆಲವು ಮಕ್ಕಳಿಗೆ ಜಾಸ್ತಿ ನಾವು ಹೇಳ್ಬೇಕಾಗ್ತದೆ ಸ್ವಲ್ಪ, ಇಲ್ಲ ಇದ್ರೆ ಅವರು ಓದ್ಲಿಲ್ಲ ಹಾಗೇನಿತ್ತು. ಆದ್ರೆ ಈ ಮಕ್ಕಳಿಗೆ ನಾವು ಫಸ್ಟ್ ಇಂದು ಅಂದ್ರೆ ಅವರಷ್ಟಕ್ಕೆ ಬಿಟ್ಟರು ಸಹ ಅವರು ಕೊಟ್ಟಿರೋದನ್ನ ಕೇಳಿಕೊಂಡು ನಾವು ಕೊಟ್ಟಂತ ಎಲ್ಲ ಕ್ವಶನ್ ಪೇಪರ್ಗಳನ್ನ ಹೆಚ್ಚಾಗಿ ಒಂದು ಇದು ಮಾಡಿ ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದಿದ್ದಾರೆ. ನಿಮ್ಮ ಇದೇ ರೀತಿ ನಿಮ್ಮ ಮಾರ್ಗದರ್ಶನ ಮಕ್ಕಳಿಗೆ ಇರ್ಲಿ, ಆ ಮೂಲಕ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಒಂದು ಸಾಧನೆ ಮಾಡಲು ಅದು ಸಹಕಾರಿಯಾಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಮ್ಯಾಮ್, ಮಾತಿಗೆ ಓಕೆ. ನೆಕ್ಸ್ಟ್ ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಳ್ಳೋಣ. ಹಲೋ 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 ಓಕೆ, ಕಾಲ್ ಸಿಗ್ತಾ ಇಲ್ಲ. ಕೋವಿಡ್ ಟೈಮ್ ಬಗ್ಗೆ ಮಾತನಾಡ್ತಾ ಇದ್ವಿ. ನಿಮಗೆ ಅನಿಸ್ತಾ ಇದ್ದಿದ್ದೇನು ಆ ಟೈಮಲ್ಲಿ ತನ್ವಿತಾ ಅವರೇ? ಕೋವಿಡ್ ಟೈಮಲ್ಲಿ ಅಂದ್ರೆ ನಾವೆಲ್ಲ ಮನೆಯಲ್ಲೇ ಇದ್ವಿ, ಹಾಗೆ ಆನ್ಲೈನ್ ಕ್ಲಾಸಸ್ ಆಗ್ತಿತ್ತು. ಆನ್ಲೈನ್ ಕ್ಲಾಸಸ್ ಅಲ್ಲಿ ಅದು ಕ್ಲಾಸ್ ಆದ ನಂತರ ಮ್ಯಾಮ್ ಅಂದ್ರೆ ಹೇಳ್ತಿತ್ತು ಕ್ಲಾಸ್ ಅಲ್ಲೇ, ಡೌಟ್ ಇದ್ರೆ ಕೇಳಿ, ನಾವೆಂತ ಇದು ಮಾಡುದಿಲ್ಲ, ನೀವು ಕೇಳಿ, ನಿಮ್ಗೆ ಎಂತ ಹೆದರಿಕೆ ಅಂತ ಇಲ್ಲ ಕೇಳಲಿಕ್ಕೆ. ಸೊ ಅವರೇ ಹೇಳ್ತಿದ್ರು, ನೀವು ಕೇಳಿ, ಕ್ವಶನ್ಸ್ ಕೇಳಿ, ಜಾಸ್ತಿ ಕ್ವಶನ್ ಕೇಳಿ, ಆನ್ಲೈನ್ ಕ್ಲಾಸ್ ಗೊತ್ತುಂಟು ಕಷ್ಟ ಆಗ್ತದೆ, ಅದು ಈ ಒಂದು ವರ್ಷ ನೀವು ಅಡ್ಜಸ್ಟ್ ಮಾಡಿ ಅಂತೇಳಿ ಅವರೇ ನಮ್ಗೆ ಧೈರ್ಯ ತುಂಬಿಸ್ತಿದ್ರು. ಮತ್ತೆ ಕಾಲ್ ಮಾಡಿ ಕೇಳುವಾಗ ಅಂದ್ರೆ ಕಾಲ್ ಪಿಕ್ ಮಾಡೋದು ಹಾಗೆಂತ ಮಾಡ್ತಿಲ್ಲ ಆಯ್ತು, ಅವರೇ ಕಾಲ್ ಮತ್ತೆ ಅವ್ರು ಪರ್ಸನಲ್ ಆಗಿ ಕಾಲ್ ಮಾಡ್ತಿದ್ರು. ಅಂದ್ರೆ ನಿಮ್ಗೆ ಎಂತ ಡೌಟ್ ಉಂಟಾ ಹೇಳಿ, ಡೌಟ್ ಇದ್ರೆ ಕೇಳಿ, ಸ್ಕೂಲ್ಗೆ ನೀವು ಆದ್ರೆ ಬನ್ನಿ ಅಂತ ಹಾಗೆಲ್ಲ ಅಡ್ವೈಸ್ ಮಾಡಿ ನಮ್ಗೆ ಮಾತ್ರ ಈ ಎಕ್ಸಾಮಿಗೆ ಅಂತ ಹೇಳಿ ಒಳ್ಳೆ ಇದು ಮಾಡಿದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ರು. ಅವರೇ ಅಂದ್ರೆ ಈ ಆನ್ಲೈನ್ ಕ್ಲಾಸ್ ಅಲ್ಲಿ ನಮ್ಮ ಹಾರ್ಡ್ ವರ್ಕ್ ಇಂದ ಜಾಸ್ತಿ ಟೀಚರ್ಸ್ ನ ಹಾರ್ಡ್ ವರ್ಕ್ ಜಾಸ್ತಿ ಇರ್ತದೆ. ಅದು ಟೀಚರ್ಸ್ ಹಾರ್ಡ್ ವರ್ಕ್ ಆಗಿರ್ಲಿ ಅಥವಾ ಸ್ಕೂಲ್ ಮ್ಯಾನೇಜ್ಮೆಂಟ್ ಆಗಿರ್ಲಿ, ಅದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಆ ಟೈಮ್ ಅಲ್ಲಿ. ಸೊ ಅದು ನಮಗೆ ಕರೆಕ್ಟ್ ಆಗಿ ನಮಗೆ ಸಿಕ್ಕಿದೆ. ಆದ್ರಿಂದ ನಮಗೆ ಯಾವ ಆನ್ಲೈನ್ ಕ್ಲಾಸ್ ಇಂದ ನಮಗೆ ಕಷ್ಟ ಅಂತ ಏನು ಹೇಳ್ತಿದ್ರು ಅದು ನಮಗೆ ಆಗ್ತಿರ್ಲಿಲ್ಲ. ಮತ್ತೆ ಈ ನಮಗೆ ಆನ್ಲೈನ್ ಕ್ಲಾಸ್ ಸರಿ ಅಟೆಂಡ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಆದ್ರೆ ನಮಗೆ ಈ ಎಂತ ಯೂಟ್ಯೂಬ್ ವಿಡಿಯೋಸ್ ಆಗಿರ್ಲಿ ಅಥವಾ ಆನ್ಲೈನ್ ಕ್ಲಾಸ್ ಅಲ್ಲಿ ಮಾಡಿದ ವಿಡಿಯೋಸ್ ಹಾಗೆ ನಮಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲೆಲ್ಲ ಸೆಂಡ್ ಮಾಡ್ತಿದ್ರು. ಹಾಗೆ ನಮಗೆ ತುಂಬಾ ಹೆಲ್ಪ್ಫುಲ್ ಆಗಿತ್ತು. ಓಕೆ, ಬಹುಶಃ ಕೆಲವೊಂದು ಭಾಗದ ವಿದ್ಯಾರ್ಥಿಗಳಿಗೆ ಸರಿಯಾಗಿ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ, ಇಂಟರ್ನೆಟ್ ಅವೈಲೇಬಲ್ ಇರಲಿಲ್ಲ. ಬಹುಶಃ ನಿಮಗೆ ಯಾರಿಗೂ ಅಂತ ಒಂದು ಸಮಸ್ಯೆಗಳಾಗ್ಲಿಲ್ಲ? ಅಂದ್ರೆ ಹಾಗೆ ಆಗಿದ್ರು ಅವರು ಅದನ್ನು ಯೂಟ್ಯೂಬ್ ಅಲ್ಲಿ ಇದ್ದ ವಿಡಿಯೋಸ್ ಅನ್ನೆಲ್ಲ ಕಳಿಸ್ತಾರೆ, ಅವರೇ ಮಾಡಿ ಕಳಿಸ್ತಾ ಇದ್ರು. ಅಂದ್ರೆ ಇಲ್ಲಿ ಟೀಚರ್ಸ್ ಬಹಳಷ್ಟು ಕಷ್ಟಪಟ್ಟಿದ್ದಾರೆ ವಿದ್ಯಾರ್ಥಿಗಳ ಒಂದು ಭವಿಷ್ಯಕ್ಕಾಗಿ ಅನ್ನುವಂಥದ್ದು. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ತೆ ಮೇಡಮ್. ನಮಸ್ತೆ.
ನಮಸ್ತೆ, ಹೇಳಿ ಮೇಡಮ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು APMC ಸಾಲ್ಮರದಿಂದ ಮಾತಾಡ್ತಾ ಇದ್ದೇನೆ. ಸುನೀತಾ ಅಂತ ಹೆಸರು. APMC ಸುನೀತ್ ಇರ್ಫಾನ್ ಅವರ ಟ್ಯೂಷನ್ ಟೀಚರ್ ಅವರು. ಎಸ್, ಬಹುಶಃ ತಮ್ಮೆಲ್ಲರ ಸಹಕಾರ, ಒಂದು ಪ್ರೋತ್ಸಾಹ, ಒಂದು ಫಲ ಕೊಟ್ಟಿದೆ, ಸಾಧನೆ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಏನ್ ಅನಿಸ್ತಾ ಇದೆ ನಿಮಗೆ? ಹೌದು, ನನಗೆ ತುಂಬಾ ಸಂತೋಷ ಆಗ್ತಾ ಉಂಟು, ತುಂಬಾ ಸಂತೋಷ ಆಗಿದೆ ಎಲ್ಲ ಮಕ್ಕಳು. ಸರ್, ಓಕೆ, ಇರ್ಫಾನ ಇದ್ದಾರೆ, ಮಾತಾಡಿ ಅವ್ರ ಜೊತೆ. ಅಂದ್ರೆ ಇರ್ಫಾನ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ತುಂಬಾ ಎಂಕರೇಜ್ ಮಾಡಿದ್ದಾರೆ. ಯಾವಾಗ್ಲೂ ಬಿಟ್ಕೊಡ್ಲಿಲ್ಲ ಇವರು ನನ್ನನ್ನು. ದಿನಾಲು ಅಂದ್ರೆ ಎಲ್ಲ ಯಾವ ಕ್ವಶನ್ ಕೇಳಿದ್ರು ಆಗಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ನನಗೆ. ಮತ್ತೆ ಕ್ವಶನ್ ಪೇಪರ್ ತುಂಬಾ ಕೊಡ್ತಾ ಇದ್ರು. ದಿನದಲ್ಲಿ ಒಂದು 5, 6, 7 ಕ್ವಶನ್ ಪೇಪರ್ ಅನ್ನೆಲ್ಲ ಸಾಲ್ವ್ ಮಾಡ್ಲಿಕ್ಕೆ ಕೊಡ್ತಾ ಇದ್ರು. ಸೊ ಅದು ತುಂಬಾ ಹೆಲ್ಪ್ ಆಗ್ತಾ ಇತ್ತು ನನಗೆ. ಸೊ ಇದು ಮ್ಯಾಥ್ಸ್ ಮತ್ತೆ ಸೈನ್ಸ್ ಎರಡನ್ನು ಕೊಡ್ತಾ ಇದ್ರು. ಒಂದು 15 ಡೇಸ್ ಮ್ಯಾಥ್ಸ್ ಮಾಡಿದ್ರೆ ಮತ್ತೊಂದು 10 ಡೇಸ್ ಸೈನ್ಸ್ ಮಾಡ್ತಾ ಇದ್ವಿ. ಹಾಗೆ ಅದು ಕವರ್ ಆಗ್ತಾ ಇತ್ತು. ಎರಡು ಮ್ಯಾಥ್ಸ್ ಮತ್ತೆ ಸೈನ್ಸ್ ಟ್ಯೂಷನ್ ಅಲ್ಲೇ ಆಗ್ತಾ ಇತ್ತು, ಮನೆಯಲ್ಲಿ ಮುಟ್ತಾ ಇರ್ಲಿಲ್ಲ. ಒಳ್ಳೆ ಟೀಚಿಂಗ್ ಮಾಡ್ತಾ ಇದ್ರು. ಸೊ ನಿಮಗೊಂದು ಸಪೋರ್ಟ್ ಮಾಡಿದ್ದಾರೆ, ಅವರ ಕೊಡುಗೆ ಕೂಡ ಇದೆ. ಖುಷಿ ಆಯ್ತು. ಓಕೆ, ಎಸ್, ನಿಮಗೆ ಏನಾದ್ರು ಹೇಳುವಂತದ್ದು ಇದೆಯಾ ಮೇಡಮ್ ಇರ್ಫಾನ್ ಅವರ ಬಗ್ಗೆ? ಇರ್ಫಾನ ತುಂಬಾ ಒಬಿಡಿಯಂಟ್. ನಾನು ಎಂತ ಹೇಳಿದ್ರು ಅವಳು ಕರೆಕ್ಟ್ ಮಾಡ್ತಿದ್ಲು. ಯಾವ ಸಮ್ಗೆ ಯಾವ ಪ್ರಾಬ್ಲಮ್ ಅವಳಿಂದ ಆಗ್ಲಿಲ್ಲ. ನಂಗೆ ತುಂಬಾ ಖುಷಿ ಆಯ್ತು. ನನಗೊಂದು ಹೆಸರು ಬದಲು ಅವಳು. ಇಷ್ಟು ನನಗೆ 12 ವರ್ಷ ಟ್ಯೂಷನ್ ಕೊಡ್ತಾ ಇದ್ದೇನೆ. ಅವಳು ಇದು ಫಸ್ಟ್ ಟೈಮ್ ನಂಗೆ ಹೀಗೆ 623 ಬರುದು. ಕಳೆದ ವರ್ಷ 619 ಬಂದಿತ್ತು, ಈ ಸರ್ತಿ 623 ಬಂದಿದ್ದಾಳೆ. ನನ್ನ ಒಂದು ಉದ್ಯೋಗಕ್ಕೆ ಒಳ್ಳೆ ಹೆಸರು ತಂದ್ಲು ಅವಳು. ಅವಳಿಗೆ ದೇವರು ಮುಂದೆ ಅವಳ ಇದಕ್ಕೆ ಉನ್ನತ ಶಿಕ್ಷಣಕ್ಕೆ ದೇವರು ಒಳ್ಳೇದು ಮಾಡ್ಲಿ ಅಂತ ಅವಳು ಡಾಕ್ಟರ್ ಆಗ್ಬೇಕು ಅಂತ ಆಸೆ ಉಂಟು. ಅದು ದೇವರು ಗ್ಯಾರಂಟಿ ಮಾಡ್ತಾರೆ ಅಂತ ನಂಬಿಕೆ ಉಂಟು. ನನ್ನ ಆಶೀರ್ವಾದ ಯಾವಾಗ್ಲೂ ಉಂಟು ಅವಳಿಗೆ. ಅವಳ ಅಪ್ಪಮ್ಮನವರಿಗೆ ಸಹ ಥ್ಯಾಂಕ್ಸ್. ಅಮ್ಮ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ಅವಳ ಅಮ್ಮ ನನಗೆ. ಅವರಿಗೆ ಸಹ ನನ್ನ ಥ್ಯಾಂಕ್ಸ್ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸುನೀತಾ ಮೇಡಮ್ ಅವರೇ. ತಮ್ಮ ಮೂಲಕ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಸಿಗ್ಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು ಕೂಡ. ಎಸ್, ವಿದ್ಯಾರ್ಥಿಗಳ ಜೊತೆಗೆ ಮಾತನಾಡುವಂಥದ್ದಿದೆ, ಕರೆಗಳು ಬರ್ತಾ ಇದೆ, ಮಾತಾಡೋಣ. ಆದರೆ ಒಂದು ಸಣ್ಣ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಸೂಪರ್ ಮಾರ್ಕೆಟ್ ಈಗ ಉಪ್ಪಿನಂಗಡಿಯಲ್ಲಿ. $1999 ಅಧಿಕ ಖರೀದಿಸಿ ಮತ್ತು ಪಡೆಯಿರಿ 225 ರೂಪಾಯಿ ಮೌಲ್ಯದ
1000 ml ಸ್ವಸ್ತಿಕ್ 2 ಪೀಸ್ ಕಂಟೈನರ್ ಕೇವಲ 15 ರೂಪಾಯಿಗೆ. 3999 ರೂಪಾಯಿ ಮತ್ತು ಮೇಲ್ಪಟ್ಟು ಖರೀದಿಸಿ ಮತ್ತು ಪಡೆಯಿರಿ 795 ರೂಪಾಯಿ ಮೌಲ್ಯದ 3 ಲೀಟರ್ ಪ್ರೆಷರ್ ಕುಕ್ಕರ್ ಕೇವಲ 49 ರೂಪಾಯಿಗಳಿಗೆ. ಹಿಂದೆ ಭೇಟಿ ನೀಡಿ ಮತ್ತು ಪಡೆಯಿರಿ ಅದ್ಭುತ ಲಾಭಗಳನ್ನ. ಮೋರ್ ಸೂಪರ್ ಮಾರ್ಕೆಟ್, ರಾಜಧಾನಿ ಬಿಲ್ಡಿಂಗ್ ಎದುರು, ಲಕ್ಷ್ಮಿ ಡೆಕೋರ್ ಹತ್ತಿರ, BM ರಸ್ತೆ, ಉಪ್ಪಿನಂಗಡಿ. ಮೋರ್ ಸೂಪರ್ ಮಾರ್ಕೆಟ್ ಈಗ ಉಪ್ಪಿನಂಗಡಿಯಲ್ಲಿ. $1999ಕ್ಕಿಂತ ಅಧಿಕ ಖರೀದಿಸಿ ಮತ್ತು ಪಡೆಯಿರಿ 225 ರೂಪಾಯಿ ಮೌಲ್ಯದ 1000 ml ಸ್ವಸ್ತಿಕ್ 2 ಪೀಸ್ ಕಂಟೈನರ್ ಕೇವಲ 15 ರೂಪಾಯಿಗೆ. 3999 ರೂಪಾಯಿ ಮತ್ತು ಮೇಲ್ಪಟ್ಟು ಖರೀದಿಸಿ ಮತ್ತು ಪಡೆಯಿರಿ 795 ರೂಪಾಯಿ ಮೌಲ್ಯದ 3 ಲೀಟರ್ ಪ್ರೆಷರ್ ಕುಕ್ಕರ್ ಕೇವಲ 49 ರೂಪಾಯಿಗಳಿಗೆ. ಹಿಂದೆ ಭೇಟಿ ನೀಡಿ ಮತ್ತು ಪಡೆಯಿರಿ ಅದ್ಭುತ ಲಾಭಗಳನ್ನ. ಮೋರ್ ಸೂಪರ್ ಮಾರ್ಕೆಟ್, ರಾಜಧಾನಿ ಬಿಲ್ಡಿಂಗ್ ಎದುರು, ಲಕ್ಷ್ಮಿ ಡೆಕೋರ್ ಹತ್ತಿರ, BM ರಸ್ತೆ, ಉಪ್ಪಿನಂಗಡಿ. ಮೋರ್ ಸೂಪರ್ ಮಾರ್ಕೆಟ್ ಈಗ ಉಪ್ಪಿನಂಗಡಿಯಲ್ಲಿ. $1999ಕ್ಕಿಂತ ಅಧಿಕ ಖರೀದಿಸಿ ಮತ್ತು ಪಡೆಯಿರಿ 225 ರೂಪಾಯಿ ಮೌಲ್ಯದ 1000 ml ಸ್ವಸ್ತಿಕ್ 2 ಪೀಸ್ ಕಂಟೈನರ್ ಕೇವಲ 15 ರೂಪಾಯಿಗೆ. 3999 ರೂಪಾಯಿ ಮತ್ತು ಮೇಲ್ಪಟ್ಟು ಖರೀದಿಸಿ ಮತ್ತು ಪಡೆಯಿರಿ 795 ರೂಪಾಯಿ ಮೌಲ್ಯದ 3 ಲೀಟರ್ ಪ್ರೆಷರ್ ಕುಕ್ಕರ್ ಕೇವಲ 49 ರೂಪಾಯಿಗಳಿಗೆ. ಹಿಂದೆ ಭೇಟಿ ನೀಡಿ ಮತ್ತು ಪಡೆಯಿರಿ ಅದ್ಭುತ ಲಾಭಗಳನ್ನ. ಮೋರ್ ಸೂಪರ್ ಮಾರ್ಕೆಟ್, ರಾಜಧಾನಿ ಬಿಲ್ಡಿಂಗ್ ಎದುರು, ಲಕ್ಷ್ಮಿ ಡೆಕೋರ್ ಹತ್ತಿರ, BM ರಸ್ತೆ, ಉಪ್ಪಿನಂಗಡಿ. ಮತ್ತೊಮ್ಮೆ ಸ್ವಾಗತ ಸುದ್ದಿ ಟ್ಯಾಲೆಂಟ್ ಕಾರ್ನರ್ ಕಾರ್ಯಕ್ರಮಕ್ಕೆ. ಸುಧಾನ ರೆಸಿಡೆನ್ಷಿಯಲ್ ಸ್ಕೂಲ್ನ ಸಾಧಕ SSLC ವಿದ್ಯಾರ್ಥಿಗಳ ಜೊತೆಗೆ ಮಾತುಕತೆಯನ್ನ ಮಾಡ್ತಾ ಇದ್ದೇವೆ. ಮತ್ತೊಮ್ಮೆ ನಾಲ್ವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ, ಬಹುಶಃ ನಿಮ್ಮ ಸಾಧನೆಗೆ ಶಿಕ್ಷಕರ ಒಂದು ಕೊಡುಗೆಯ ಬಗ್ಗೆ ಮಾತನಾಡಿದರೆ, ಶಿಕ್ಷಕರು ಕೂಡ ಕಾಲ್ ಮಾಡಿದ್ರು, ಮಾತನಾಡಿದ್ರು. ತಮ್ಮ ಕುಟುಂಬ ವರ್ಗ, ಪೋಷಕರು ಇವರ ಸಹಕಾರ ಕೂಡ ಅದು ಅತ್ಯಮೂಲ್ಯ ಅನ್ನುವಂಥದ್ದು. ಅದನ್ನ ಬಹುಶಃ ಅದರಿಂದನೇ ಎಲ್ಲ ಸಾಧನೆಗೆ ಅದು ಕಾರಣ ಆಗುವಂಥದ್ದು. ಸೊ ನಿಮ್ಮ ಪೋಷಕರ ಬಗ್ಗೆ, ಹೆತ್ತವರ ಬಗ್ಗೆ ಹೇಳೋದಿದ್ರೆ ಅವರ ಒಂದು ಸಹಕಾರ. ಅಂದ್ರೆ ನಂಗೆ ಮನೇಲಿ ಎಲ್ಲರೂ ನಂಗೆ ಸಪೋರ್ಟ್ ಮಾಡ್ತಿದ್ರು. ಅಂದ್ರೆ ನನ್ನ ಅಮ್ಮ ಲೈಕ್ ಅವ್ರ ಟೀಚರ್, ಸೊ ನಂಗೆ 10th ಆಗುವಾಗ ನಂಗೆ ಎಕ್ಸ್ಟ್ರಾ ರೆಫರೆನ್ಸಸ್ ಎಲ್ಲ ಅವ್ರು ನಂಗೆ ಅರೇಂಜ್ ಮಾಡಿ ಕೊಟ್ಟಿದ್ರು. ಆಮೇಲೆ ಅವ್ರು ನನಗೆ ಅಂದ್ರೆ ನಾನು ಹೀಗೆ ಒಂದಿನ ಹೇಳಿದ್ದೆ, ಇದು ಕ್ವಶನ್ಸ್ ಎಲ್ಲ ತುಂಬಾ ಟಫ್ ಇದೆ, ಇದೆಲ್ಲ ಬುಕ್ಕಲ್ಲೇ ಇಲ್ಲದ ಕ್ವಶನ್ಸ್ ಎಲ್ಲ. ಸೊ ಅದೇ ದಿವಸ ಅದ್ರ ನೆಕ್ಸ್ಟ್ ಡೇನೆ ಅವರು ಎಲ್ಲ ಬೇರೆಯವ್ರ ಜೊತೆ ಕೇಳ್ಕೊಂಡು ನಂಗೆ ತುಂಬಾ ಬುಕ್ಸ್ ರೆಫರೆನ್ಸಸ್ ಎಲ್ಲ ತಂದಿದ್ರು, ಬೇರೆ ಓಲ್ಡ್ ಕ್ವಶನ್ ಪೇಪರ್ಸ್ ಎಲ್ಲ. ಆಮೇಲೆ ನನ್ನ ಮನೇಲಿ ಅಜ್ಜನು ತುಂಬಾ ಸಪೋರ್ಟ್ ಮಾಡ್ತಿದ್ರು. ಆಮೇಲೆ ನನ್ನ ಅಪ್ಪ ಸಹ ಲೈಕ್ ಕರ್ಕೊಂಡ್ ಬರ್ಲಿಕ್ಕೆ, ಟ್ಯೂಷನ್ಗೆ ಬಿಡ್ಲಿಕ್ಕೆ ಕರ್ಕೊಂಡ್ ಬರ್ಲಿಕ್ಕೆ ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ಆಮೇಲೆ ನನ್ನ ಅಮ್ಮನ ಅಮ್ಮ ಅಂದ್ರೆ ಅಲ್ಲಿ ಅಜ್ಜಿ ಅಜ್ಜ ಅವರು ಕೂಡ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಸೊ ಓವರ್ ಆಲ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ರು. ಓಕೆ, ಅವರೆಲ್ಲರ ಸಹಕಾರದಿಂದ ಈ ಸಾಧನೆ ಆಗಿದೆ ಅನ್ನುವಂಥದ್ದು. ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು BV ಕಿಶನ್ ಅಂತ ಹೇಳಿ, ಸವಣೂರು ಪದವಿ ಪೂರ್ವ ಕಾಲೇಜ್, ಸವಣೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಸವಣೂರು. ಓಕೆ, ಇಲ್ಲಿಂದ ಮಾತಾಡ್ತಿದ್ದೆ. ಹೇಳಿ ಸರ್. ಇಲ್ಲಿ ಶಿಕ್ಷಕ ನಮ್ಮಲ್ಲಿ ಕೊಲೆಗಾಗಿದ್ದಂತಹ ಪವಿತ್ರ ಮೇಡಮ್ ಅವರ ಮಗಳು ಅರ್ಪಿತಾ ಶೇಟ್ ನಿಜವಾಗಿ ಕೂಡ 624 ತೆಗೆದ ಒಂದು ಗ್ರೇಟ್ ಅಚೀವ್ಮೆಂಟ್ ಅವಳಿಗೆ. ಮತ್ತೆ ಅಲ್ಲಿರುವಂತ ಎಲ್ಲಾ ಟಾಪರ್ಸ್ ಕೂಡ ಮೊದಲು ಕಾಂಗ್ರೆಸ್ ಹೇಳ್ತೇನೆ. ಅದರಲ್ಲಿ ಕೂಡ ವಿಶೇಷವಾಗಿ ಅರ್ಪಿತಾ ಮತ್ತು ಸ್ವಾತಿ ಮತ್ತು ಇರ್ಫಾನ
ಫಾತಿಮಾ ತಿರ್ಪನ ಬಹುಶಃ ಅವಳಿಗೆ ಗೊತ್ತಿರ್ಲಿಕ್ಕಿಲ್ಲ, ಅವಳ ಅಮ್ಮ ನನ್ನ ಸ್ಟೂಡೆಂಟ್ ಮೌಂಟೇನ್ ವ್ಯೂ ಅಲ್ಲಿ. ಅವರು ಕೂಡ ಮೊನ್ನೆ ಅವಳ ಸಾಧನೆಯನ್ನ ನೋಡಿ ಕಾಲ್ ಮಾಡಿದ್ರು. ನಿಜವಾಗಿ ಕೂಡ ಇಬ್ಬರಿಗೂ ಕೂಡ ಅರ್ಪಿತಾ ಶೇಟ್ ಮತ್ತೆ ಫಾತಿಮಾ ತಿರ್ಪ ನನಗೆ ನನ್ನ ಕಡೆಯಿಂದ ಖಂಡಿತವಾಗಿ ಕೂಡ ಒಂದು ಬೆಸ್ಟ್ ವಿಶಸ್. ಹಾಗೆ ಅವರ ಮುಂದಿನ ಭವಿಷ್ಯ ಕೂಡ ಬಹಳ ಉಜ್ವಲ ಆಗಲಿ ಅಂತೇಳಿ ಹಾರೈಸ್ತೇನೆ. ಓಕೆ, ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳುವಂತದ್ದು ಏನಾದ್ರೂ ಇದೆಯಾ ಸರ್, ಒಬ್ಬರು ಶಿಕ್ಷಕರಾಗಿ? ಖಂಡಿತವಾಗಿ ಕೂಡ ಒಂದು 625 624 623 ಎಲ್ಲ ತೆಗೆಯುವಂತದ್ದು ನಿಜವಾಗಿ ಕೂಡ ಒಂದು ವಿಶೇಷ ಸಾಧನೆ. ಯಾಕಂದ್ರೆ ಅಷ್ಟು ಪರಿಶ್ರಮ ಪಟ್ಟರೆ ಮಾತ್ರ ಖಂಡಿತವಾಗಿ ಕೂಡ ಆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬಹುಶಃ ಇದು ಮುಂದೆ ಕೂಡ ಅವರ ಮುಂದಿನ ಉಜ್ವಲ ಭವಿಷ್ಯಕ್ಕೆ ಖಂಡಿತವಾಗಿ ಕೂಡ ಪ್ರೇರಣೆ ನೀಡ್ತದೆ. ಮತ್ತು ಅದು ಅವರಿಗೆ ಖಂಡಿತವಾಗಿ ಕೂಡ ಒಂದು ಏನಂತ ಹೇಳ್ತಂದ್ರೆ ಆ ಸಕ್ಸಸ್ಸಿಗೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಇದ್ದ ಹಾಗೆ ಖಂಡಿತವಾಗಿ ಕೂಡ. ಹಾಗಾಗಿ ಅವರ ಮುಂದೆ ಕೂಡ ಒಳ್ಳೆಯ ಒಂದು ಭವಿಷ್ಯವನ್ನು ಅವರಿಂದ ನಿರೀಕ್ಷೆ ಮಾಡಬಹುದು ನಾವು. ಯಾಕೆ ಮತ್ತೆ ಈಗಾಗಲೇ ಇರ್ಫಾನ್ ಅವಳ ಒಂದು ನಾನು ಸುದ್ದಿ ಇಂಟರ್ವ್ಯೂ ನೋಡಿದ್ದೆ ನಾನು. ಅದರಲ್ಲಿ ಅವಳು ಗೈನಕಾಲಜಿಸ್ಟ್ ಆಗ್ಬೇಕು ಅಂತ ಹೇಳಿ ಒಂದು ಆಸೆ ಇದೆ ಅಂತ ಹೇಳ್ತಾ ಇದ್ರು. ಖಂಡಿತವಾಗಿ ಅಲ್ಲಿರುವ ಎಲ್ಲಾ ಟಾಪರ್ಸ್ನವರ ಆಸೆ ಏನಿದೆ ಅದೆಲ್ಲವೂ ಕೂಡ ಈಡೇರಲಿ ಅಂತ ಹಾರೈಸ್ತಾ ಇದ್ರು. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಿರಿಯರಾಗಿ ವಿದ್ಯಾರ್ಥಿಗಳಿಗೆ ಒಂದು ಆಶೀರ್ವಾದವನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದೀರಿ. ಅದೇ ರೀತಿ ಇನ್ನೊಂದು ಕಾಲ್ ಇದೆ, ಮಾತಾಡಿಕೊಳ್ಳೋಣ. ಹಲೋ 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 ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ನಮಸ್ತೆ, ನನ್ನ ಹೆಸರು ಜಯ ಹೇಳಿ, ಹುಬ್ಬಳ್ಳಿಯಿಂದ. ಓಕೆ, ಮಾತಾಡಿ ಮೇಡಮ್, ಮಾತಾಡಿ ಜಯ ಅವರೇ. ನಮಗೆ ಹೇಳಿ, ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಹಲೋ ಹಲೋ, ಮಾತಾಡಿ ಮೇಡಮ್, ಮಾತಾಡಿ. ಅರ್ಪಿತಾ ಅವರಿದ್ದಾರೆ, ಜೊತೆಗೆ 3 ಸಾಧಕ ವಿದ್ಯಾರ್ಥಿಗಳಿದ್ದಾರೆ. ತಮ್ಮ ಒಂದು ಆಶೀರ್ವಾದ ಮಾತುಗಳನ್ನು. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು. ಇನ್ನೇದಾಗಿ ನಮಗೆಲ್ಲರೂ ಹುಬ್ಬಳ್ಳಿಯಲ್ಲಿ ಬಂದ್ಬಿಟ್ಟು ಕಂಗ್ರಾಚುಲೇಷನ್ಸ್ ಅಂತ ನಮ್ಗೆ ಹೇಳಿದ್ರು. ಓಕೆ, ಅವರಿಗೆಲ್ಲರಿಗೂ ನಿನ್ನ ಅಜ್ಜ ಸ್ವೀಟ್ ಕೊಟ್ರು. ಎಂತ ದಯವಿಟ್ಟು ತಮ್ಮ ಮಾತುಗಳನ್ನ ಪುನರುಚ್ಚರಿಸಬಹುದು ಜಯ ಅವರೇ? ತಮ್ಮ ಧ್ವನಿ ನಮಗೆ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ. ಧನ್ಯವಾದಗಳು. ಮತ್ತೊಮ್ಮೆ ಪ್ರಯತ್ನಿಸ್ತಾನೆ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಇನ್ನೊಂದು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ, ಮಾತಾಡಿಕೊಳ್ಳೋಣ. ಹಲೋ 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 ಸರ್, ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಮೊಹಮ್ಮದ್ ಸನ್ ಎಂ ಅಂತ ಹೇಳಿ. ಓಕೆ. ಸುಧಾನಾ ವಿದ್ಯಾಸಂಸ್ಥೆಯ ನಿಕಟಪೂರ್ವ ಶಿಕ್ಷಕರ ಸಂಘದ ಅಧ್ಯಕ್ಷ ನಾನು. ಹೇಳಿ ಸರ್, ಹೇಳಿ. ತಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು, ಸಾಧಕ ವಿದ್ಯಾರ್ಥಿಗಳು ನಮ್ಮ ಜೊತೆಗಿರುವಂತದ್ದು, ತಮ್ಮ ಹಿತನುಡಿಗಳು. ಅವರನ್ನ ಗುರುತಿಸ್ತಾ ಇದ್ದೀವಿ ನೀವು, ಅದಕ್ಕಾಗಿ ನಾನು ಕಾಲ್ ಮಾಡ್ತಾ ಇದ್ದೇನೆ. ವಿಶೇಷವಾಗಿ ನಮ್ಮ ಕಡೆಯಿಂದ ನಮ್ಮ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. 125 ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ನೋಡಿ 37 ಮಂದಿ ವಿದ್ಯಾರ್ಥಿಗಳು 600ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸುವುದರೊಂದಿಗೆ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಮತ್ತು ತೃತೀಯ ಸ್ಥಾನದೊಂದಿಗೆ ಇವತ್ತು ಗುರುತಿಸಿರುವಂತದ್ದು ನಮಗೆ ಬಹಳ ಹೆಮ್ಮೆ ಇದೆ. ಆ ಸಂಸ್ಥೆಯ ಶಿಕ್ಷಕ ವೃಂದದವರು ಮತ್ತು ಅಲ್ಲಿಯ ಸಂಚಾಲಕರು ರೆವರೆಂಡ್ ಫಾದರ್ ವಿಜಯಹಾರ್ಮಿಕ್ ಅವರು, ಮುದ್ದುಗುರುಗಳು ಶೋಭಾ ನಾಗರಾಜರವರು ಮತ್ತು ಅಲ್ಲಿಯ ಎಲ್ಲ ಶಿಕ್ಷಕರ ಒಂದು ಅವಿರತ ಶ್ರಮ ಮತ್ತು ನಮ್ಮ ಈ ಸಾಧಕ ವಿದ್ಯಾರ್ಥಿಗಳ ಅವಿರತವಾಗಿ ಅವರ ಪ್ರಯತ್ನ ಮತ್ತು ವಿದ್ಯಾರ್ಥಿಗಳ ಪೋಷಕರ ಆ ಪ್ರೋತ್ಸಾಹದಿಂದಾಗಿ ಖಂಡಿತ ಇದು ಸಾಧ್ಯ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ವಿದ್ಯಾರ್ಥಿಗಳನ್ನ ಗುರುತಿಸುವಂತ ಸುದ್ದಿ ಮಾಧ್ಯಮದ ನನ್ನ ಸಮಿತ್ರರೆಲ್ಲರಿಗೂ ಕೂಡ ವಿಶೇಷವಾಗಿ ಅಭಿನಂದನೆಗಳು. ಧನ್ಯವಾದಗಳು ಸರ್, ಧನ್ಯವಾದಗಳು. ಬಹುಶಃ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹದಿಂದ ವಿದ್ಯಾರ್ಥಿಗಳು ಈ ರೀತಿಯ ಸಾಧನೆ ಮಾಡುವಂತಾಗಿದೆ. ಅದು ಖಂಡಿತ ವಿದ್ಯಾರ್ಥಿಗಳ ಭವಿಷ್ಯ ಈ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಅವರು ಕೊಡುಗೆಯಾಗಿದ್ದಾರೆ. ಖಂಡಿತ ಒಳ್ಳೆಯ ಒಂದು ಭವಿಷ್ಯವನ್ನು ಕೂಡ ನಾವು ಅವರಿಗೆ ಆರೈಕೆಯನ್ನ ಮಾಡ್ತಾ ಇದ್ದೇನೆ. ಎಸ್, ಧನ್ಯವಾದಗಳು ಸರ್, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಹಲೋ
ಹಲೋ ಹಲೋ. ನಮಸ್ತೆ ಹೇಳಿ ಹೇಳಿ. ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಮುಂಬೈನಲ್ಲಿ. ಹಲೋ ಹಲೋ, ಮುಂಬೈಯಿಂದ ಮಾತಾಡ್ತಿದ್ದೆ. ಮುಂಬೈನಿಂದ. ತಮ್ಮ ಹೆಸರು ಸರ್? ನಾನು ಜಯಪ್ರಕಾಶ್. ಎಸ್, ಮಾತಾಡಿ. ನಮ್ಮ ಜೊತೆಗಿರುವಂತವರು SSLC ಸಾಧಕ ವಿದ್ಯಾರ್ಥಿಗಳು. ತಮ್ಮ ವಿಚಾರಗಳನ್ನು ಹಂಚಿಕೊಳ್ಬಹುದು. ನನ್ನ ಓಕೆ, ಇದ್ದಾರೆ. ಮಾತಾಡಿ ಕೇಳಿಸ್ಕೊಳ್ತಾ ಇದ್ದಾರೆ. ಕೇಳಿಸ್ಕೊಳ್ತಾ ಇದೆ ಅವರಿಗೆ. ನೀವು ಮಾತಾಡಿ. ಕೇಳ್ತದೆ. ತುಂಬಾ ಸಂತೋಷ. ಎಲ್ಲ ಥ್ಯಾಂಕ್ ಯು. ಕೆಲಸ ಮಾಡೋ ಎಲ್ಲರೂ ಊರಿನವರು ಇದ್ದಾರೆ, ಬರವರ್ನವರು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಖಂಡಿತ. ಥ್ಯಾಂಕ್ ಯು ಸರ್, ಕರೆ ಮಾಡಿ ಅಭಿನಂದಿಸುವಂತ ಕೆಲಸವನ್ನು ಮಾಡಿದ್ದಕ್ಕಾಗಿ. ಹಲೋ, ನೆಕ್ಸ್ಟ್ ಕಾಲರ್. ಹಲೋ 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 ಸರ್, ನಮಸ್ತೆ. ತಮ್ಮ ಹೆಸರು? ರತ್ನವರ್ಮ, ಹಾಸನ. ರತ್ನವರ್ಮ ಅವರು. ಎಸ್ ಸರ್, ಮಾತಾಡಿ, ಹೇಳಿ. ಹಲೋ ಹಲೋ ರತ್ನವರ್ಮ ಅವರೇ, ಮಾತಾಡಿ. ಸಾಧಕ ವಿದ್ಯಾರ್ಥಿಗಳಿದ್ದಾರೆ. ಸುಧಾನಾ ಎಸ್ ಜೈನವರ ಮಾವ ನಾನು. ಅನನ್ಯ ಶ್ರೀನವರ ಮಾವ. ಎಸ್, ಇದ್ದಾರೆ, ಕೇಳಿಸ್ಕೊಳ್ತಾ ಇದೆ. ನೀವು ಮಾತನಾಡುವಂತದ್ದು ಹೇಳಿ. ಹೌದಾ? ಹೌದು, ಹೇಳಿ. ಅನನ್ಯ ಎಸ್ ಜೈನವರು ಉತ್ತಮವಾದ ಮಾರ್ಕ್ ಅನ್ನು ಪಡೆದಿದ್ದಾರೆ. ಮುಖ್ಯವಾಗಿ ಅವರ ಪೋಷಕರ ಹಾಗೂ ಸುಧಾನಾ ಶಾಲೆಗೆ, ಪ್ರೌಢಶಾಲೆಗೆ, ಎಲ್ಲಾ ಶಿಕ್ಷಕರ ಸಿಬ್ಬಂದಿಯವರಿಗೆಲ್ಲರಿಗೂ ಸಮೇತ ಧನ್ಯವಾದಗಳು. ಅದರ ಜೊತೆಗೆ ಅರ್ಪಿತಾ ಭಟ್, ಅರ್ಪಿತಾ ಶೇಟ್ ಅವರು, ಫಾತಿಮತ್ ಇರ್ಫಾನ್, ತನ್ವಿತಾ ಎಂ ಶೆಟ್ಟಿ ಅವರಿಗೂ ಸಮೇತ ಅಭಿನಂದನೆಗಳು. ಎಸ್, ಏನಾದ್ರೂ ಹಿತನುಡಿಗಳಿದೆಯಾ ವಿದ್ಯಾರ್ಥಿಗಳಿಗೆ? ಹಲೋ, ವಿದ್ಯಾರ್ಥಿಗಳಿಗೆ ತಮ್ಮ ಹಿತನುಡಿಗಳು ಏನಾದ್ರೂ ಇದೆಯಾ ಅನ್ನುವಂಥದ್ದು, ಆಶೀರ್ವಾದದ ನುಡಿಗಳು? ಹೌದು, ಮುಂದಿನ ಭವಿಷ್ಯ ತುಂಬಾ ಚೆನ್ನಾಗಿರ್ಲಿ, ಇನ್ನೂ ಉತ್ತಮ ಅಂಕಗಳನ್ನು ಪಡೆದು ನನ್ನ ಅನನ್ಯ ಜೈನ್ ಇದಕ್ಕಿಂತ ಅವರು ಕೂಡ ರಿವ್ಯಾಲ್ಯೂಷನ್ ಇದ್ದಾಳೆ. ಇದಕ್ಕಿಂತ ಇನ್ನೂ ಅಧಿಕವಾದ ಅಂಕಗಳನ್ನು ಪಡೆಯುವುದರ ನಿರೀಕ್ಷೆಯಲ್ಲಿದ್ದಾಳೆ. ಇದರ ಜೊತೆಗೆ ಅವಳ ಮುಂದಿನ ಭವಿಷ್ಯ ಚೆನ್ನಾಗಿರ್ಲಿ ಅಂತೇಳಿ ನಮ್ಮ ಒಂದು ಆಸೆ. ಅವಳ ಮುಂದಿನ ವಿದ್ಯಾಭ್ಯಾಸ ಚೆನ್ನಾಗಿ ನಡೀಲಿ ಅಂತೇಳಿ ನಮ್ಮ ಒಂದು ಆಸೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆಗಾಗಿ. ನಮ್ಮ ಆಶೀರ್ವಾದ ಇದೇ ರೀತಿ ಇರಲಿ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಅನ್ನುವಂಥದ್ದು. ಇನ್ನಷ್ಟು ಮಾತನಾಡೋಣ. ನಡುವೆ ಕರೆಗಳು ಕೂಡ ಬರ್ತಾ ಇದೆ. ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಅವ್ರ ಜೊತೆ ಮಾತಾಡಿಕೊಂಡು ಮತ್ತೆ ಮುಂದುವರಿಸೋಣ. ಹಲೋ ಹಲೋ ನಮಸ್ತೆ ಸರ್, ತಮ್ಮ ಹೆಸರು? ಎಸ್ ಸರ್, ಹೇಳಿ, ಮಾತಾಡಿ, ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಿ. ಓಕೆ, ಥ್ಯಾಂಕ್ ಯು. 64, 63 and 63 ನಾಲ್ಕು ಜನ ನನಗೆ ಫಾತಿಮತ್ ಇರ್ಫಾನ್ ಅವಳು ನಮ್ಮ ಅತ್ತಿಗೆ ಮಾಡೋದು. ಮತ್ತೆ ಇದ್ದಾರೆ, ಕೇಳಿಸ್ಕೊಳ್ತಾ ಇದ್ದಾರೆ, ಹೇಳಿ. ಇರ್ಫಾನ್ ಅವರು ಮಾತಾಡ್ಬೋದು. ಹಲೋ, congratulations to her. Especially for you. Thank you so much. ಮತ್ತೆ ಹೇಳ್ತಾರೆ ಎಲ್ಲ ನಿಮಗೆಲ್ಲ ಅಶ್ರಫ್ ಅವರೇ, ನಿಮ್ಮ ಧ್ವನಿ ನಮಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ. ಹಲೋ, ಎಸ್, ಧನ್ಯವಾದಗಳು. ಕರೆ ಮಾಡಿ ಹಾರೈಸುವಂತ ಒಂದು ಕೆಲಸವನ್ನ ಮಾಡಿದ್ದೀರಿ. ದುಬೈನಿಂದ ಕರೆ ಮಾಡಿದ್ದಾರೆ. ಥ್ಯಾಂಕ್ ಯು ಅಶ್ರಫ್ ಅವರೇ, ವಿದ್ಯಾರ್ಥಿಗಳ ಮೇಲೆ ಪ್ರೀತಿ ಇಟ್ಟು ಮಾಡಿದಂತಹ ಕರೆಗಾಗಿ. ಸ್ವಲ್ಪ ಮಾತನಾಡಿಕೊಳ್ಳೋಣ. ಈಗಾಗಲೇ ಅರ್ಪಿತಾ ಅವರು ತನ್ನ ಹೆತ್ತವರ ಬಗ್ಗೆ ಹೇಳಿದರು. ಬಹುಶಃ ಇರ್ಫಾನ್ ಅವರು ತಮ್ಮ ತಂದೆ ತಾಯಿಯ ಹೆಸರಿನ ಜೊತೆಗೆ ಅವರ ಒಂದು ತಮಗೆ ಪ್ರೋತ್ಸಾಹದ ಬಗ್ಗೆ ಹೇಳೋದಿದ್ರೆ? ಅಂದರೆ
ನನ್ನ ಫುಲ್ ಫ್ಯಾಮಿಲಿ ನನಗೆ ಸಪೋರ್ಟ್ ಆಗಿದ್ರು, ಬೆನ್ನೆಲುಬಾಗಿದ್ರು ಈ ಫುಲ್ 10th SSLC ಫುಲ್ 10th ಅಲ್ಲಿ. ನನ್ನ ಅಮ್ಮ ತುಂಬಾ ಕಷ್ಟಪಟ್ಟಿದ್ರು ಈ 10th ಅಲ್ಲಿ. ಬೆಳಿಗ್ಗೆಯಿಂದ ರಾತ್ರಿ ತನಕ ಎಲ್ಲ ನನ್ನ ಮದ್ರಸೆಗೆ ಹೋಗುವಾಗ ಕೂಡ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು. ಮತ್ತೆ ನನಗೆ ಕನ್ನಡ ಮತ್ತೆ ಹಿಂದಿಯಲ್ಲಿ ಗ್ರಾಮರ್ ಅಷ್ಟು ಪರ್ಫೆಕ್ಟ್ ಆಗ್ತಾ ಇರ್ಲಿಲ್ಲ. ಅವಾಗ ನನ್ನ ನಿಜ ಟೀಚರ್ ಮೌಂಟೇನ್ ವಿ ಸ್ಕೂಲಲ್ಲಿ, ಹಾಗೆ ಅವರು ಗ್ರಾಮರ್ ಎಲ್ಲ ನನಗೆ ಕರೆಕ್ಟ್ ಅರ್ಥ ಮಾಡಿಸ್ತಾ ಇದ್ರು ರಾತ್ರಿ ಕೂತ್ಕೊಂಡು. ತುಂಬಾ ಕಷ್ಟಪಟ್ಟಿದ್ದಾರೆ. ಮತ್ತೆ ಅಪ್ಪ ಆ ಟೈಮಲ್ಲಿ ಫಾರಿನ್ ಅಲ್ಲಿದ್ರು. ಯಾವಾಗ್ಲೂ ಕಾಲ್ ಮಾಡಿ ವಿಚಾರಿಸ್ತಾ ಇದ್ರು ಹೇಗಿತ್ತು, ಹೇಗೆ ಆಗ್ತಾ ಉಂಟು ಕ್ಲಾಸ್, ಮಾರ್ಕ್ ಎಲ್ಲ ಹೇಗೆ ಉಂಟು, ಹಾಗೆ ಯಾವಾಗ್ಲೂ ವಿಚಾರಿಸ್ತಾ ಇದ್ರು. ಮತ್ತೆ ನನ್ನ ಅಜ್ಜ ಕೂಡ ಯಾವಾಗ್ಲೂ ಇದ್ ಮಾಡ್ತಾ ಇದ್ರು. ಅಜ್ಜ ಮೊನ್ನೆ ತೀರ್ ಹೋದ್ರು, ಇವತ್ತು 40 ದಿನ ಆಯ್ತು ತೀರ್ ಹೋಗಿ. ಅವರು ಒಳ್ಳೆ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು ನನ್ನ ಹತ್ರ. ನನ್ನ SSLC ಎಕ್ಸಾಮ್ ಟೈಮಲ್ಲಿ ಅವರು ಹಾಸ್ಪಿಟಲ್ ಅಲ್ಲಿ ಇದ್ರು. ಅವಾಗ ನಾ ಅವರ ಹತ್ರ ಕುತ್ಕೊಂಡೇ ಓದ್ತಾ ಇದ್ದೆ ಯಾವಾಗ್ಲೂ. ಹಾಗೆ ಮೊನ್ನೆ ತೀರ್ ಹೋದ್ರು ಅವರು. ತುಂಬಾ ಬೇಸರ ಆಯ್ತು. ಮತ್ತೆ ನನ್ನ ಅಜ್ಜಿ ಕೂಡ ತುಂಬಾ ಪ್ರೇ ಮಾಡ್ತಾ ಇದ್ರು ನನ್ಗಾಗಿ. ಮತ್ತೆ ನನ್ನ ಇಡೀ ಹೋಲ್ ಫ್ಯಾಮಿಲಿ, ನನ್ನ ಆಂಟಿ, ನನ್ನ ಅಂಕಲ್, ತುಂಬಾ ಖುಷಿಯಾಗಿದೆ ಅವರಿಗೆ 623 ಮಾರ್ಕ್ ಕೇಳುವಾಗ. ತುಂಬಾ ಖುಷಿಯಾಗಿದೆ. ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು. ನನ್ನ ಫುಲ್ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡಿದೆ. ಫುಲ್ ಫ್ಯಾಮಿಲಿಗೆ, ಟೀಚರ್ಸಿಗೆ, ಟ್ಯೂಷನ್ ಟೀಚರಿಗೆ, ಅಜ್ಜ ಎಲ್ಲರಿಗೂ ಥ್ಯಾಂಕ್ ಯು ಹೇಳಿಕ್ಕೆ ಇಷ್ಟಪಡ್ತೇನೆ. ಓಕೆ, ಈಗ ಮಾತಾಡೋಣ. ನಿಮ್ಮ ಜೊತೆಗೆ ಮಾತನಾಡೋದಕ್ಕೆ ಸುಧಾನ ಶಾಲೆಯ ಶಿಕ್ಷಕರಾಗಿರುವಂತಹ ಲಿಲಿ ಜೋಸೆಫ್ ಅವರು ಜಾಯ್ನ್ ಆಗಿದ್ದಾರೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಗೆ ಅನಿಸ್ತಾ ಇದೆ ವಿದ್ಯಾರ್ಥಿಗಳ ಸಾಧನೆ ನೋಡಿ? ನನಗೆ ತುಂಬಾ ಖುಷಿ, ಬಿಕಾಸ್ ನಾನು ಸುಧನದಲ್ಲಿ ವರ್ಕ್ ಮಾಡಿದ್ದೀನಿ. ಈ ವರ್ಷ ಬಿಟ್ಟದಷ್ಟು ಸುಧನ ಸ್ಕೂಲ್. ಬಟ್ ಐ ಆಮ್ ವೆರಿ ಹ್ಯಾಪಿ ದ ಚಿಲ್ಡ್ರನ್ ಹ್ಯಾವ್ ಸ್ಕೋರ್ಡ್ ಸೋ ವೆಲ್ ಇನ್ ದಿ ಎಕ್ಸಾಮ್. ಸೊ ಕಂಗ್ರಾಚುಲೇಷನ್ಸ್ ಅರ್ಪಿತಾ. ಕಂಗ್ರಾಚುಲೇಷನ್ಸ್ ಫಾತಿಮಾ ಇಸ್ಲಾಮ. ಥ್ಯಾಂಕ್ ಯು ಮ್ಯಾಮ್. ಕಂಗ್ರಾಚುಲೇಷನ್ಸ್ ಅನ್ವಿತಾ. ಥ್ಯಾಂಕ್ ಯು ಮ್ಯಾಮ್. ಕಂಗ್ರಾಚುಲೇಷನ್ಸ್ ಅನನ್ಯ. ಥ್ಯಾಂಕ್ ಯು ಮ್ಯಾಮ್. Do you remember me? Yeah. Very good. I'm so happy to see your result. Thank you. ಎಸ್, ವಿದ್ಯಾರ್ಥಿಗಳಿಗೆ ಅಂದ್ರೆ ನಿಮ್ಮ ಸಬ್ಜೆಕ್ಟ್ ಅನ್ನ ಯಾವ ತರ ಕಲಿತಾ ಇದ್ರು, ಎಷ್ಟು ಆಕ್ಟಿವ್ ಆಗಿದ್ರು, ಆ ಮಾತುಗಳನ್ನ ಹೇಳ್ಬಹುದಾ ಅನ್ನುವಂಥದ್ದು ಮೇಡಮ್? ಇಲ್ಲ ಸರ್, ನಾನು ಅವ್ರಿಗೆ ಸಬ್ಜೆಕ್ಟ್ ತಗೊಳ್ತಾ ಇರ್ಲಿಲ್ಲ. ಬಟ್ ಐ ವಾಸ್ ವೇರ್ ಇನ್ ದ ಸ್ಕೂಲ್, ಸೊ ಐ ಸೀನ್ ದೋಸ್ ಚಿಲ್ಡ್ರನ್ ವೆರಿ ಹಾರ್ಡ್ ವರ್ಕಿಂಗ್. ನಾನು ನೋಡಿದೀನಿ, ಅವ್ರು ತುಂಬಾ ಹಾರ್ಡ್ ವರ್ಕಿಂಗ್ ಮಕ್ಕಳು. ಓಕೆ. ವೆರಿ ಇಂಟೆಲಿಜೆಂಟ್, ವೆರಿ ಆಕ್ಟಿವ್ ಚಿಲ್ಡ್ರನ್. ಅವ್ರ ಎಂತ ಎಲ್ಲ ಕಾಂಪಿಟೇಷನ್ ಇದ್ರು ಕೂಡ ಈ ಮಕ್ಕಳನ್ನ ನಾನು ಎದುರುಗಡೆ ಹೋಗೋದನ್ನ ನಾನು ನೋಡಿದ್ದೀನಿ. ಹಾಗೆ ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ ಮಕ್ಕಳು ಟಾಪರ್ಸ್. ಐ ವರ್ಕ್ ಇನ್ ಸುಧನಾ, ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಹಾಗೆ ಸೊ ಕಂಗ್ರಾಚುಲೇಷನ್ಸ್ ಅಗೇನ್. ಥ್ಯಾಂಕ್ ಯು ಮ್ಯಾಮ್. ನೀವೇನಾದ್ರು ಹೇಳ್ತೀರಾ ಅವ್ರ ಬಗ್ಗೆ? ಅವ್ರು ತುಂಬಾ ಫ್ರೆಂಡ್ಲಿ ಆಗಿದ್ರು. ಲೈಕ್ ಪ್ರತಿ ಸಲ ಅಲ್ಲಿ ಅಂದ್ರೆ ಅವ್ರು ಇರುವಾಗೆಲ್ಲ ಅವ್ರು ಮಾತಾಡಿಸ್ತಾ ಇದ್ರು. ಸೊ ತುಂಬಾ ಖುಷಿ ಆಗ್ತಿತ್ತು. ತುಂಬಾ ಸಪೋರ್ಟ್ ಸಹ ಮಾಡಿದ್ರು. ಓಕೆ, ಸೊ ಈಗ ನಿಮಗೆ ಒಂದು ಶುಭ ಹಾರೈಕೆಗಳನ್ನ ಮಾಡಿದ್ದಾರೆ. ಅವರಿಗೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತಾ ಧನ್ಯವಾದಗಳು ಮ್ಯಾಮ್ ಕರೆಗಾಗಿ. ಮತ್ತೊಬ್ರು ಕಾಲರ್ ವೇಟ್ ಮಾಡ್ತಾ ಇದ್ದಾರೆ, ಮಾತಾಡಿಕೊಳ್ಳೋಣ. ಹಲೋ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನ್ ಜಮೀಲಾ ಅಂತ, ಮುದ್ದೋಡಿ. ಜಮೀಲಾ ಅವರು ಮುದ್ದೋಡಿಯಿಂದ. ಎಸ್ ಸರ್, ಮಾತಾಡಿ ಜಮೀಲಾ ಅವರೇ. ಎಲ್ಲರಿಗೂ ಕಂಗ್ರಾಟ್ಸ್. ಥ್ಯಾಂಕ್ ಯು. ಇಷ್ಟು ಲಕ್ಷ ಜನರಲ್ಲಿ ನೀವು ಐಡೆಂಟಿಫೈ ಆಗಿ ಈಗ ಎಲ್ಲರ ಮುಂದೆ ಕೂತಿದ್ದೀರಾ. ಕಂಗ್ರಾಟ್ಸ್ ನಿಮ್ಮ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ಹೇಳಿ ಒಂದು ವಿಶ್ ಮಾಡೋದಕ್ಕೆ ಫೋನ್ ಮಾಡಿದ್ದು. ಖಂಡಿತ ಹೇಳಿ ಮ್ಯಾಮ್, ಹೇಳಿ. ತಮ್ಮ ಹಿತನುಡಿಗಳೇ ಇಂದಿನ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕ ಮತ್ತೆ ಪ್ರೋತ್ಸಾಹಕ ಅನ್ನುವಂಥದ್ದು ಹೇಳಿ. ಹೌದು, ನಮ್ಮ ಊರ ಹುಡುಗಿ ಇರ್ಫಾನ, ಹಾಗಾಗಿ ಅವಳಿಗೆ ಸ್ಪೆಷಲ್ ಆಗಿ ಕಂಗ್ರಾಟ್ಸ್. ಥ್ಯಾಂಕ್ ಯು. ಮತ್ತೆ ನೀವು ಇದೇ ಪರ್ಸೆಂಟೇಜ್ ಅನ್ನ ನೆಕ್ಸ್ಟ್ ಫ್ಯೂಚರ್ ಅಲ್ಲೂ ಒಳ್ಳೆ ಮಾರ್ಕ್ಸ್ ತೆಗೆದು ಇಡೀ ಪುತ್ತೂರಿಗೆ ಹೆಸರು ತರಬೇಕು ಅಂತ ನಾನು ವಿಶ್ ಎಲ್ಲರಿಗೂ. ನಿಮ್ಮ ಏಮನ್ನ ನೀವು ತಲುಪಬೇಕು. ಎಲ್ಲರಿಗೂ ಕಂಗ್ರಾಟ್ಸ್. ಎಸ್, ಧನ್ಯವಾದಗಳು ಜಮೀಲಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್, ಇನ್ನು ತನ್ವಿತಾ ಅವರೇ, ನಿಮಗೆ ಮನೆಯವರಿಂದ ಸಿಕ್ಕ ಪ್ರೋತ್ಸಾಹ, ಅಮ್ಮ ಅಪ್ಪ
ಕುಟುಂಬ ವರ್ಗ ಸಹಕಾರ? ಅಪ್ಪನ ಬಗ್ಗೆ ಹೇಳ್ಬೇಕಿದ್ರೆ ಅಂದ್ರೆ ಅವ್ರು ತುಂಬಾ ಬ್ಯುಸಿ ಇರ್ತಾರೆ. ಅವರು ಎಲೆಕ್ಟ್ರಾನಿಕ್ಸ್ ಇದು ಕೆಲಸ ಮಾಡಿದ್ದು. ಸೊ ಅವರದ್ದು ಕೆಲಸದ ಮಧ್ಯೆ ನಂಗೋಸ್ಕರ ಎಂತಾದ್ರು ಬುಕ್ ಅಥವಾ ಎಂತಾದ್ರು ರಿಕ್ವೈರ್ಡ್ ಐಟಮ್ಸ್ ಇದ್ರೆ ಎಕ್ಸಾಮ್ಸ್ ರಿಲೇಟೆಡ್ ಅಥವಾ ಎಂತಾದ್ರು ಅದನ್ನು ತರೋದು. ಸೊ ಹೀಗೆ ಅಪ್ಪನ ಸಹಕಾರ ತುಂಬಾ ಇತ್ತು. ಅಮ್ಮ ಸ್ಕೂಲ್ ಟೀಚರ್ ಸುಧಾನದಲ್ಲಿ. ಸೊ ಅವರೆಂತಂದ್ರೆ ಟೀಚರ್ಸ್ ಹತ್ರ ಹೇಗೆ ಅಂದ್ರೆ ನಾನು ಹೇಗೆ ಇರ್ತೇನೆ ಕ್ಲಾಸ್ ಅಲ್ಲಿ ಇದೆಲ್ಲ ಕೇಳ್ತಿದ್ರು. ಮತ್ತೆ ನಂಗೆ ಮನೆಗೆ ಬಂದು ಹೇಳ್ತಿದ್ರು, ನೀನು ಹೀಗೆ ಮಾಡ್ಬೇಕು, ಕೆಲವು ಕಾಂಪಿಟೇಷನ್ಸ್ ಎಲ್ಲ ಸೇರ್ಬೇಕು, ಆಗ ಕಲಿಯೋ ಜೊತೆಗೆ ಅದು ಸಹ ಒಂದು ಇರ್ತದೆ. ಸೊ ಹೀಗೆ ಅಮ್ಮನ ಸಪೋರ್ಟ್ ಸಹ ತುಂಬಾ ಇತ್ತು. ಮನೇಲಿ ಅಜ್ಜಿ ಅವರು ಎಂತ ಅಂದ್ರೆ ನಾನು ಪ್ರತಿ ಸಲ ಓದುವಾಗ ಎಂತಾದ್ರು ತಂದು ಕೊಡುದು ಅಥವಾ ಮನೇಲಿ ಎಂತಾದ್ರು ಮಾಡಿ ಅದನ್ನ ನಂಗೆ ಕೊಡುದು. ಸೊ ಹೀಗೆಲ್ಲ ಇತ್ತು. ಸೊ ಇಡೀ ಫ್ಯಾಮಿಲಿ ಅವ್ರು ಸಹ ಎಕ್ಸಾಮ್ ಆಗುವ ದಿವಸ ಚಂದ ಬರಿ ಎಕ್ಸಾಮ್ ನಿಂಗೆ ಒಳ್ಳೇದಾಗ್ಲಿ ಹಾಗೆ ಹೀಗೆ ಅವರ ಆಶೀರ್ವಾದ ಮಾಡಿ ನಂಗೆ. ಸೊ ನಿಮಗೆ ಆ ತರ ಸಪೋರ್ಟ್ ಇತ್ತು. ಅನನ್ಯ ಅವರೇ, ನಿಮಗೆ ಸಹಕಾರ? ಅಂದ್ರೆ ನನಗೆ ಸಪೋರ್ಟ್ ಎಲ್ಲರಿಂದ ಸಿಕ್ಕಿದೆ. ಅಂದ್ರೆ ಪೇರೆಂಟ್ಸ್ ಅಥವಾ ಫುಲ್ ಫ್ಯಾಮಿಲಿ ಸಪೋರ್ಟ್ ಮಾಡಿದ್ದಾರೆ. ಅಂದ್ರೆ ನನ್ನ ಅಪ್ಪ ಒಂದು ಹೇಳ್ತಿದ್ರು, ಮಾರ್ಕ್ಸ್ ಕಮ್ಮಿ ಆದ್ರೂ ತೊಂದ್ರೆ ಇಲ್ಲ, ರಿಮಾರ್ಕ್ಸ್ ಬರದ ಹಾಗೆ ಸ್ಕೂಲಲ್ಲಿ ಇರು ಅಂತ. ಹಾಗೆ ಅದೊಂದು ಎಂತ ಈ ಯಾವುದೇ ಬುಕ್ಸ್ ಆಗಿರ್ಲಿ ಅಥವಾ ಗೈಡ್ ಬುಕ್ಸ್ ಆಗಿರ್ಲಿ ನನಗೆ ಕೇಳಿದಾಗ ಅಥವಾ ಕೊಡ್ತಿದ್ರು. ಹೀಗೆ ತುಂಬಾ ಸಪೋರ್ಟಿವ್ ಆಗಿದ್ರು ಫುಲ್ ಫ್ಯಾಮಿಲಿ ಮತ್ತೆ ಪೇರೆಂಟ್ಸ್ ಎಲ್ಲರೂ. ಖಂಡಿತ. ಅಂದ್ರೆ ಎಲ್ಲರ ಸಹಕಾರ ಪ್ರೋತ್ಸಾಹ ಇದ್ದಾಗ ಸಾಧನೆಯ ಹಾದಿ ಇನ್ನಷ್ಟು ಸುಲಭ ಆಗುತ್ತೆ. ಸೊ ಅದೆಲ್ಲದರ ಪರಿಣಾಮವಾಗಿ ನೀವು ಇವತ್ತು ಈ ಒಂದು ಸೀಟ್ನಲ್ಲಿ ಕೂತಿದ್ದೀರಿ ಅಂತ ನಾವು ಕೂಡ ಭಾವಿಸ್ಬೋದು. ಸೊ ಇನ್ನು ಕಲಿಕೆಯ ವಿಚಾರದಿಂದ ಸ್ವಲ್ಪ ಹೊರಗಡೆ ಬಂದರೆ ನಿಮ್ಮ ನೆಚ್ಚಿನ ಕ್ಷೇತ್ರಗಳು, ಬಹುಶಃ ಎಲ್ಲರೂ ಕೂಡ ಹಾಡುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವಂಥದ್ದನ್ನು ನಾವು ಈ ಹಿಂದೆ ಚಿಟ್ಚಾಟ್ ಮಾಡಿದಾಗ ಗಮನಿಸಿದ್ದೇವೆ. ಸೊ ನಿಮ್ಮ ಒಂದು ಪ್ರತಿಭೆಯನ್ನು ಅನಾವರಣ ಮಾಡಬೇಕು ಇಲ್ಲೂ ಕೂಡ, ಅಂದರೆ ಎಲ್ಲ ವೀಕ್ಷಕರಿಗೆ ನಿಮ್ಮ ಒಂದು ಪ್ರತಿಭೆ ತಿಳಿಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಹೇಳ್ತಾ ಇರುವಂಥದ್ದು. ಅದರ ಮೊದಲು ಒಂದು ಕಾಲ್ ಇದೆ, ರಿಸೀವ್ ಮಾಡ್ಕೊಳ್ಳೋಣ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಮೇಡಮ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಡಾಕ್ಟರ್ ಮೀನಾಕ್ಷಿ ಹಂಸೇಂದ್ರ ಮಂಗಳೂರಿಂದ. ಮಾತಾಡಿ ಮೇಡಮ್, ಮಾತಾಡಿ. ಸ್ಟೂಡೆಂಟ್ಸ್ ಇದ್ದಾರೆ, ಮಾತಾಡಿ. ಸಾಧಕರು SSLC. ಈಗಿನ ಮಕ್ಕಳ ಸಾಧನೆ ಕಂಡು ನಿಜವಾಗಿ ಕೂಡ ಬಹಳ ಹಚ್ಚಾಗ್ತಾ ಇದೆ. ಓಕೆ. ನಮ್ಮ ಯಾವ ರೀತಿಯಲ್ಲಿ ಈ ಸಾಧನೆಯನ್ನು ಮಾಡಿಸೋದ್ರಿಂದ ಸಾಧ್ಯ ಆಗ್ತದೆ ಅಂದ್ರೆ ನಿಜವಾಗಿ ಒಂದು ವಿಶೇಷ ಅಂತ ಹೇಳ್ಬೋದು. ನಮ್ಮ ಸನ್ನಿ ಇದ್ದಾರಲ್ಲ ನಮ್ಮ, ಹೌದು, ಅವರಿಗೂ ಬಾಕಿ ಉಳಿದಂತಹ ನಮ್ಮೆಲ್ಲ ಮಕ್ಕಳಿಗೂ ಕೂಡ ಶುಭಾಶಯಗಳು. ಮುಂದೇನ್ ಮಾಡ್ಬೇಕಂತ ಇದ್ದಾರೆ ಅವರು. ಎಸ್, ಅದನ್ನ ಮುಂದಿನ ಹಂತದಲ್ಲಿ ತಿಳಿಯುವಂತ ಪ್ರಯತ್ನವನ್ನ ಮಾಡ್ತೇವೆ. ಅಂದ್ರೆ ಅವರ ಆಂಬಿಷನ್ ಏನು, ಕನಸೇನು ಕಂಡಿದ್ದಾರೆ ಅನ್ನುವಂಥದ್ದನ್ನ ತಿಳಿಯುವಂತ ಪ್ರಯತ್ನವನ್ನ ಮುಂದಿನ ಹಂತದಲ್ಲಿ ಈಗ ಮಾಡ್ತೇವೆ ಅಂತ ಹೇಳ್ತಾ ಧನ್ಯವಾದಗಳು ಕರೆಗಾಗಿ. ತಮ್ಮ ಒಂದು ಆಶೀರ್ವಾದ. ಬಹಳ ಬಹಳ ಒಳ್ಳೆಯ ಕೆಲಸ ಮಾಡಿದ್ರೆ ಮಕ್ಕಳನ್ನು ಚಾನಲ್ಗೆ ತಂದು. ಎಸ್, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ತಮ್ಮ ಆಶೀರ್ವಾದ ಕೂಡ ಈ ವಿದ್ಯಾರ್ಥಿಗಳ ಮೇಲೆ ಸದಾ ಇರಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಕರೆಗಾಗಿ. ನೆಕ್ಸ್ಟ್ ಕಾಲರ್. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು ಮತ್ತೆ ಕರೆ ಮಾಡ್ತಾ ಇರುವುದು ಎಲ್ಲಿಂದ ಅಂತ? ನಮ್ಮ ಹೆಸರು ಮಹಾವೀರ್ ಜೈನ್ ಅಂತ ಹೇಳಿ. ಓಕೆ. ನಾನು ಮಾತನಾಡುದು ಅರಕಲಗೂಡಿನಿಂದ. ಅರಕಲಗೂಡು. ಓ, ಅನನ್ಯ ಜೈನ್ ಅವರ ಅಜ್ಜ ಮಾತಾಡುದು. ಓಕೆ. ಎಸ್, ಇದ್ದಾರೆ ಅನನ್ಯ ಅವರು. ತಾವು ಮಾತನಾಡುವಂಥದ್ದನ್ನ ಕೇಳಿಸಿಕೊಳ್ತಾ ಇದ್ದಾರೆ. ತಮ್ಮ ಮಾತುಗಳು ಸರ್ ಹೇಳಿ. ಅನನ್ಯ ಜೈನ್ಗೆ ಆಶೀರ್ವಾದ. ಥ್ಯಾಂಕ್ ಯು. ನೀನು ದಯವಿಟ್ಟು ತಾವು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿಕೊಂಡು ಮಾತನಾಡಬೇಡಿ ಸರ್. ದಯವಿಟ್ಟು ನೇರವಾಗಿ ಫೋನಲ್ಲಿ ಮಾತನಾಡಿ. ಅದನ್ನ ತಾವು ಮಾತನಾಡಿರುವಂತದನ್ನ ತಾವು ಮತ್ತೆ ಕೂಡ ಯೂಟ್ಯೂಬ್ ಅಲ್ಲಿ ನೋಡಬಹುದು ಅನ್ನುವಂಥದ್ದನ್ನ ಹೇಳ್ತಾ ದಯವಿಟ್ಟು ಈಗ ನೇರವಾಗಿ ಫೋನಲ್ಲಿ ಮಾತಾಡಿ ಅನ್ನುವಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಆಯ್ತು ಸರ್, ಮಾತಾಡಿ ಸರ್, ಮಾತಾಡಿ ಹೇಳಿ. ಅನನ್ಯ ಜೈನ್ಗೆ ನನ್ನ ತುಂಬುದ ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೂ ಎಲ್ಲ ಮಕ್ಕಳಿಗೂ ತುಂಬಾ ಸಂತೋಷವಾಗಿದೆ ಈ ಮಾರ್ಕ್ಸ್ ಸಿಗಿದ್ದಕ್ಕೆ. ಆದ್ದರಿಂದಾಗಿ ನಾನು ತುಂಬಾ ನನಗೆ ಮಾತನಾಡಲಿಕ್ಕೆ ಹೆಚ್ಚು ಬರುವುದಿಲ್ಲ. ತಮ್ಮ ಆಶೀರ್ವಾದವೇ ಅವರಿಗೆ ಶ್ರೀರಕ್ಷೆ ಆಗಿರ್ತದೆ ಅನ್ನುವಂಥದ್ದು. ನನ್ನ ಆಶೀರ್ವಾದ ಇವರಿಗೆ
ವಿದ್ಯಾರ್ಥಿಗೆ ಆಗಿರುತ್ತದೆ ಅಂತ ಹೇಳುವುದು ನನ್ನ ಅಭಿಪ್ರಾಯ. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ, ತಮ್ಮ ಆಶೀರ್ವಾದಗಳನ್ನು ತಿಳಿಸಿದ್ದಕ್ಕಾಗಿ. ಇನ್ನೊಬ್ರು ವೆಯ್ಟ್ ಮಾಡ್ತಾ ಇದ್ದಾರೆ, ಮಾತಾಡ್ಕೊಳ್ಳೋಣ. ಹಲೋ 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 ಹಲೋ, ನಮಸ್ತೆ. ಡಾಕ್ಟರ್ ಎನ್ ಉಡುಪ, ಡೈರೆಕ್ಟರ್. ನಾನು ಅರ್ಪಿತನ ಅಡ್ಗೆ ಮಾತಾಡೋದು. ಎಸ್ ಸರ್, ಮಾತಾಡಿ ಸರ್. ಅರ್ಪಿತ, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್, ತುಂಬಾ ಕಂಗ್ರಾಚುಲೇಷನ್ಸ್ ಅಂಡ್ ವಿಶ್ ಯು ಆಲ್ ದ ಬೆಸ್ಟ್. And you have a ambition of becoming a doctor, and you should become a doctor, and we will help you, and you should study well and do well. All the best. ಥ್ಯಾಂಕ್ ಯು. Congratulations once again. ಥ್ಯಾಂಕ್ ಯು. Thank you. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಈಗ ವಿದ್ಯಾರ್ಥಿಗಳ ಒಂದಷ್ಟು ಅವರ ಪ್ರತಿಭೆಗಳನ್ನ ತಮ್ಮ ಎದುರು ತೆರೆದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಗಮನಿಸಿದ ಹಾಗೆ ಎಲ್ಲರೂ ಕೂಡ ಉತ್ತಮ ಹಾಡುಗಾರರು, ಜೊತೆಗೆ ಒಬ್ಬರು ಕವಿ ಕೂಡ ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿರುವಂಥ ವಿದ್ಯಾರ್ಥಿಗಳ ಪೈಕಿ. ಸೊ ಈಗ ಅನನ್ಯ ಅವರು, ಅರ್ಪಿತಾ ಅವರು ಯಾವುದರಲ್ಲೆಲ್ಲ ಆಕ್ಟಿವ್ ಆಗಿದ್ದೀರಿ, ಅಥವಾ ನಮ್ಮ ನೆಚ್ಚಿನ ಫೀಲ್ಡ್ ಯಾವುದು, ಅಥವಾ ಮುಂದಿನ ತಮ್ಮ ಜೀವನದ ಜೊತೆಗೆ ಯಾವುದನ್ನ ಕ್ಯಾರಿ ಮಾಡ್ಬೇಕಂತ ಇದ್ದೀರಿ ಅಂತ? ಮೊದಲು ಹೇಳೋದಿದ್ರೆ ನಂಗೆ ಸಿಂಗಿಂಗ್ ಮೇನ್. ಅಂದ್ರೆ ನಾನು ಯಾವಾಗ್ಲೂ ಹಾಡ್ಕೊಂಡೇ ಇರೋದು. ಈ ಎಕ್ಸಾಮ್ ಇರುವಾಗ ಸಹ ಅರ್ಧ ಗಂಟೆ ಓದಾದ್ಮೇಲೆ 10 ನಿಮಿಷ ಹಾಡಿಯೇ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಿದ್ದೆ. ಸೊ ಕಲಿಕೆಯ ಜೊತೆ ಹಾಡ್ತಿದ್ದೆ. ಆಮೇಲೆ ನಾನು ಚಿಕ್ಕ 3 ವರ್ಷ ಇರುವಾಗ್ಲೇ ನಾನು ಸಿಂಗಿಂಗ್ ಕ್ಲಾಸಿಗೆ ಸೇರಿದ್ದೆ. ಸೊ ಇವಾಗ್ಲೂ ಕಂಟಿನ್ಯೂ ಮಾಡ್ತಿದ್ದೇನೆ. ಆಮೇಲೆ ಅದಲ್ಲದೆ ನಾನು ಡ್ಯಾನ್ಸ್, ಭರತನಾಟ್ಯ ಮತ್ತೆ ವೈಲಿನ್ ಕೂಡ ಕಲಿತಿದ್ದೇನೆ. ಆಮೇಲೆ ಗಿಟಾರ್ ನಾನು ಲಾಕ್ಡೌನ್ ಟೈಮಲ್ಲಿ ನಾನೇ ಕಲ್ತಿದ್ದು, ಯೂಟ್ಯೂಬ್ ಎಲ್ಲ ನೋಡಿ. ಸೊ ಇದೆಲ್ಲ ನಂಗೆ ಎಕ್ಸಾಮ್ ಟೈಮಲ್ಲಿ ನಂಗೆ ತುಂಬಾ ಹೆಲ್ಪ್ ಆಯ್ತು. ಅಂದ್ರೆ ಓದ್ತಿರುವಾಗ ಈ ಸ್ಟ್ರೆಸ್ ಎಲ್ಲ ಇರ್ತಿತ್ತಲ್ಲ, ಸೊ ನಾನು ಈ ಹಾಡು ಅಥವಾ ವೈಲಿನ್ ಪ್ಲೇ ಮಾಡುವಾಗ ನಂಗೆ ಸ್ಟ್ರೆಸ್ ಹೋಗ್ತಾ ಇತ್ತು, ನಂಗೆ ಒಂದು ರಿಲ್ಯಾಕ್ಸ್ ಆದಾಗ ಆಗ್ತಿತ್ತು. ಸೊ ನಂಗೆ ಕಷ್ಟ ಅಂತ ಅನಿಸ್ತಿರ್ಲಿಲ್ಲ. ಸೊ ನಂಗೆ ಇದೆಲ್ಲ ತುಂಬಾ ಹೆಲ್ಪ್ ಆಯ್ತು. ಆಮೇಲೆ ಡ್ರಾಯಿಂಗ್ ಕೂಡ ನಾನು 2 ವರ್ಷ ಕಲ್ತಿದ್ದೆ. ಸೊ ಎಲ್ಲಾನು ನಂಗೆ ತುಂಬಾ ಹೆಲ್ಪ್ ಆಯ್ತು. ಅಂಡ್ ಈಗಲೂ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ, ಈಗ ನಮ್ಮ ವೀಕ್ಷಕರಿಗಾಗಿ ಒಂದು ಹಾಡನ್ನ ಹಾಡಬಹುದಾ ಅನ್ನುವಂಥದ್ದು? ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಕಪ್ಪು ಕಡಲಿನಲ್ಲಿ ದೋಣಿ ದಿಕ್ಕು ತಪ್ಪಲು, ದೂರದಲ್ಲಿ ತೀರವಿದೆ ಎಂದು ತೋರದು. ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ, ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊಗಸಾದ ಒಂದು ಭಾವಗೀತೆಯನ್ನು ಪ್ರಸ್ತುತಪಡಿಸಿದ್ರಿ. ಕಾಲರ್ ಇದ್ದಾರೆ, ಮಾತಾಡಿಕೊಂಡು ಮತ್ತೆ ಇರ್ಫಾನ್ ಅವರ ಬಳಿ ಬರ್ತೀನಿ ಅಂತ ಹೇಳ್ತಾ. ಹಲೋ 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 ಹಲೋ, ನಮಸ್ತೆ. ಹಲೋ ಸರ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಸರ್, ತಮ್ಮ ಧ್ವನಿ ನಮಗೆ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಹಲೋ, ಎಸ್ ಹೇಳಿ ಸರ್, ಹೇಳಿ, ಮಾತಾಡಿ. ಅದೇ ಎಲ್ಲರಿಗೂ ಶುಭಾಶಯಗಳು. ಓಕೆ, ಹೇಳಿ. ಬಹಳ ಪ್ರತಿಭಾನ್ವಿತ ಸಂಗೀತ
ಸಾಧನೆ ಮಾಡಿದ್ದಾರೆ. ಶುಭಾಶಯಗಳನ್ನು ತಿಳಿಸ್ತೇನೆ. ಅವರ ಭವಿಷ್ಯಕ್ಕೆ ಅಂತ ಹಾರೈಸ್ತೇನೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಎಸ್, ಇರ್ಫಾನ್ ಅವರೇ, ನಿಮ್ಮ ನೆಚ್ಚಿನ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಎಷ್ಟು ಆಕ್ಟಿವ್ ಆಗಿದ್ದೀರಿ ಅದರ ಬಗ್ಗೆ ಮಾಹಿತಿ ಕೊಡಿ. ನನ್ನ ಫೇವ್ರೇಟ್ ಕರಿಕ್ಯುಲರ್ ಆಕ್ಟಿವಿಟಿ ಅಂತ ಹೇಳಿದರೆ ಸಿಂಗಿಂಗ್. ಅಂದರೆ ಎಕ್ಸಾಮ್ ಟೈಮಲ್ಲೂ ಹಾಗೆ ಸಿಂಗಿಂಗ್, ಓದುವಾಗ ಕೂಡ ಒಂದು 15 ಮಿನಿಟ್ಸ್ ಓದಿದ್ರೆ 15 ಮಿನಿಟ್ಸ್ ಸಾಂಗ್ ಹಾಡ್ತಾ ಇದ್ದೆ. ಸಿಂಗ್ ಅಂದರೆ ತುಂಬ ಇಷ್ಟ, ಯಾಕೆಂದರೆ ನಾನು ಚಿಕ್ಕದಲ್ಲಿ 4 ಇಯರ್ಸ್ ಸಂಗೀತ ಕ್ಲಾಸಿಗೆ ಹೋಗಿದ್ದೆ. ಸೊ ಅದರಿಂದ ಸಿಂಗಿಂಗ್ ನನಗೆ ಸುಲಭ ಆಗ್ತಾ ಇತ್ತು. ಮತ್ತೆ ಅದನ್ನು ಬಿಟ್ಟರೆ ಬೇರೆ ಸ್ಪೋರ್ಟ್ಸ್ ಅಲ್ಲಿ ಆಕ್ಟಿವ್ ಆಗಿದ್ದೆ. ಅಂದ್ರೆ ಥ್ರೋ ಬಾಲ್, ವಾಲಿಬಾಲ್, ರನ್ನಿಂಗ್ ರೇಸ್ ಇದರಲ್ಲೆಲ್ಲ ತುಂಬಾ ಸ್ಪಿರಿಟ್ ಆಗಿದ್ದೆ ನಾನು. ಹಾಗೆ ಒಂದು ಹಾಡನ್ನು ಹಾಡಬಹುದಾಗಿದೆ. ಸರಿ. मेरी छोटी छोटी ख्वाब है, ख्वाबों में गीत है, गीतों में जिंदगी है, चाहत है, प्रीत है, मुझको ना जितना मुझ पे उतना इस दिल को तुझ पे होने लगा एतबार, तन्हा लम्हों में अपने बनती हूँ तेरे सपने, तुझसे हुआ मुझको प्यारो, तू ही है मुझको बता दे चाहूँ मैं आना, तू ही है मुझको बता दे चाहूँ मैं आना, अपना तो दिल का पता दे चाहूँ मैं आना. ಥ್ಯಾಂಕ್ ಯು. ಬಹಳ ಇಂಪಾಗಿ ಪ್ರಸ್ತುತಪಡಿಸಿದ್ರಿ. ಮಾತಾಡೋಣ. ಇನ್ನೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಮೇಡಮ್? ನಮಸ್ತೆ, ನಾನು ನಮಿತಾ ಜೆ. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನ್ಯೂಸ್ 18 ಕನ್ನಡದ ಆಂಕರ್ ಮಾತಾಡ್ತಾ ಇದ್ದೀವಿ. ಹೇಳಿ. ಮೊದಲಾಗಿ ಈ ಪ್ರೋಗ್ರಾಮ್ ಬಗ್ಗೆ ಬಹಳ ಖುಷಿ ಆಗ್ತಾ ಇದೆ. ಒಂದ್ ಕಡೆ ಯಾಕಂದ್ರೆ ಎಲ್ಲ ಟ್ಯಾಲೆಂಟ್ ಇರುವಂತಹ ಮಕ್ಕಳನ್ನ ಕೂತ್ಕೊಂಡು ಈ ಪ್ರೋಗ್ರಾಮ್ ಮಾಡ್ತಿದ್ದೀವಿ. ಥ್ಯಾಂಕ್ ಯು. ಮೊದಲಾಗಿ ಎಲ್ಲ ಮಕ್ಕಳಿಗೆ ನಾನು ಕಂಗ್ರಾಚುಲೇಷನ್ಸ್ ಹೇಳೋದಕ್ಕೆ ಬಯಸ್ತೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಆಮೇಲೆ ನಮ್ಮ ಟ್ಯಾಲೆಂಟ್ಸ್ ಅಲ್ಲಿದ್ದಾರೆ ಕೂತಿದ್ದಾರೆ, ಬಹಳ ಖುಷಿ ಆಗ್ತಿದೆ ಅವರನ್ನ ನೋಡ್ಲಿಕ್ಕೆ. ಅಲ್ಲಿ ಅನನ್ಯ ಇದ್ದಾರೆ ಅಲ್ಲಿ. ಹೌದು. ಸೊ ಅವರಿಗೂ ಕೂಡ ಕಂಗ್ರಾಚುಲೇಷನ್ಸ್ ಹೇಳೋದಕ್ಕೆ ಬಯಸ್ತೀನಿ, ಯಾಕಂದ್ರೆ ವೆರಿ ವೆರಿ ಟ್ಯಾಲೆಂಟೆಡ್ ಗರ್ಲ್ ಅವರು. ಥ್ಯಾಂಕ್ ಯು. ಸೊ ನಮ್ಮೂರಿನ ಪ್ರತಿಭೆ ಇವತ್ತು ಈ ರೀತಿಯಾಗಿ ಬೆಳೀತಾ ಇದ್ದಾರೆ. ಸೊ ಅವರ ಒಂದು ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕು, ಹಾಗೇನೆ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳಬೇಕು ಅಂತ ಕಾಲ್ ಮಾಡ್ತಾರೆ. ನಿಮ್ಮ ಒಂದು ಗೈಡೆನ್ಸ್ ನ ಮಾತುಗಳನ್ನ ಕೂಡ ಈ ಸಂದರ್ಭದಲ್ಲಿ ಹಂಚಿಕೊಳ್ಬಹುದು. ಶೋರ್, ಯಾಕಂದ್ರೆ ಈಗಾಗಲೇ ಮಕ್ಕಳು ಈ ಟೈಮ್ ಅಲ್ಲಿ ಯಾವ ರೀತಿಯಾಗಿ ಬೆಳೀತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾವ ರೀತಿ ಕಲಿತಾರೆ, ಅವ್ರಿಗೆ ಮನೆಯ ಪರಿಸರ ಸಂಸ್ಕೃತಿ ಯಾವ ರೀತಿ ಆಗಿರುತ್ತೆ, ಅವ್ರಿಗೆ ಪೇರೆಂಟ್ಸ್ ಎಷ್ಟು ಸಪೋರ್ಟ್ ಕೊಡ್ತಾರೆ. ಕೇವಲ ಕಲಿಯೋದಿಕ್ ಮಾತ್ರ ಅಲ್ಲ, ಅದರ ಜೊತೆಗೆ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಮಕ್ಕಳಿಗೆ ಸಪೋರ್ಟ್ ಮಾಡಿದ್ರೆ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಆ ರೀತಿಯಾಗಿ ಎಲ್ಲಾ ಮಕ್ಕಳು ಆಗ್ಲಿ. ಅನ್ನೋದನ್ನ ನಾನು ತುಂಬಾ ಹತ್ತಿರದಿಂದ ನೋಡಿದೀನಿ. ನಮ್ಮೂರಿನ ಮಗಳು ಅವಳು, ನಮ್ಮೂರಿನಲ್ಲಿ ಬೆಳೀತಾ ಇರುವಂತವಳು. ಸೊ ಅವಳ ಟ್ಯಾಲೆಂಟ್ ನಾನು ನೋಡಿದೀನಿ. ಹಾಗೇನೆ ಅವರ ಮನೆ ತುಂಬಾ ಸಪೋರ್ಟ್ ಮಾಡ್ತಾರೆ ಎಲ್ಲಾ ವಿಷಯದಲ್ಲೂ. ಅದೇ ರೀತಿಯಾಗಿ ಕೇವಲ ಕಲಿಕೆಗೆ ಮಾತ್ರ ಸಪೋರ್ಟ್ ಕೊಡೋದೆ ಮನೆಯವರು ತಲೆ ತುಂಬಿಸದೆ ಎಲ್ಲಾ ವಿಚಾರದಲ್ಲೂ ಮಕ್ಕಳಿಗೆ ಆಕ್ಟಿವಿಟೀಸ್ ಮಾಡಿಸೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ಆವಾಗ ಮಕ್ಕಳು ಇನ್ನಷ್ಟು ಬೆಳೆಯೋದಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಲಾಷೆ. ನಿಜ, ಖಂಡಿತ. ಜೊತೆಗೆ ತಮ್ಮಂತಹ ಪ್ರತಿಭಾನ್ವಿತರ ಮಾರ್ಗದರ್ಶನ ಕೂಡ ಇದ್ರೆ ಇನ್ನಷ್ಟು ಅವರ ಹಾದಿ ಸುಗಮ ಆಗುತ್ತೆ ಅನ್ನುವಂಥದ್ದು. ಖಂಡಿತ. ನಾವ್ ಯಾರ್ಯಾರ ಮಕ್ಕಳು ಈ ತರದನ್ನ ಅವಕಾಶಗಳನ್ನ ಕೇಳ್ತಾರೋ ಅಥವಾ ಅವಕಾಶಗಳನ್ನ ನೀಡುವಂತಹ ಪ್ರಯತ್ನಗಳನ್ನ ಮಾಡ್ತಾರೋ ಖಂಡಿತ ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತೀವಿ. ಎಲ್ಲ ಮಕ್ಕಳಿಗೂ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಇದೇ ತರ ಇರ್ಲಿ ಅವರಿಗೆ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಕರೆಗಾಗಿ ನಮ್ತಂದ್ರೆ. ಇನ್ನು ಇನ್ನೊಂದು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಳ್ಳೋಣ. ಆಲ್ರೆಡಿ ವೇಟ್ ಮಾಡ್ತಾ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಸಫಾನ್ ಅವರು. ಎಲ್ಲಿಂದ? ಸಫಾನ್ ಅಂತ ಹೇಳಿ ಸಾಲ್ಮರದಿಂದ ಫೋನ್ ಮಾಡ್ತೀನಿ. ಎಸ್, ಮಾತಾಡಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕಂಗ್ರಾಟ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಅಲ್ಲಿ ಕೂತ್ಕೊಂಡಿರೋ ಎಲ್ಲ ಸ್ಟೂಡೆಂಟ್ಸ್ಗೆ. ಮತ್ತೆ ಇರ್ಫಾನ್ ಅವ್ರ ಹತ್ರ ಮಾತಾಡಿ. ಹಲೋ ಇರ್ಫಾನ, ಹಾಯ್. ಹಲೋ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಇರ್ಫಾನ. ಥ್ಯಾಂಕ್ ಯು ಸೋ ಮಚ್. ಇರ್ಫಾನ್ ಅದು ಹೇಳ್ಬೇಕಂದ್ರೆ ನಮ್ಮ ಒಂದು ಫ್ಯಾಮಿಲಿಗೆ ಒಂದು ಒಳ್ಳೆ ಹೆಸರನ್ನು ತಂದು ಕೊಟ್ಟಿದ್ದಾಳೆ ಅಂತ ಹೇಳ್ಬೇಕು. ಯಾಕೆಂದ್ರೆ ನಮ್ಮ ಮುಂದಿನ ಮಕ್ಕಳಿಗೆ ಅವಳು ಒಂದು ಮಾದರಿ ಆಗ್ತಾಳೆ ಅಂತ ನಾವು ಒಂದು ಹೆಮ್ಮೆ ಪಡ್ತೇವೆ. ಇರ್ಫಾನ್ ಅವರ ಮುಂದಿನ ಜೀವನ
ಸುಗಮಯವಾಗ್ಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಇರ್ಫಾನ್. ಅದೇ ರೀತಿ ಅವಳ ತಂದೆ ತಾಯಿ ಕೂಡ ಅಷ್ಟು ಪ್ರೋತ್ಸಾಹ ಮಾಡಿದ್ದಾರೆ. ಅಂದ್ರೆ ನಾನು ರಿಲೇಟಿವ್ಸ್ಗೆ ಹಾಗೆ ಅವ್ರು ಅಷ್ಟು ಕಷ್ಟಪಟ್ಟಿದ್ದಾರೆ ನಂಗೆ ಗೊತ್ತುಂಟು. ಆದ್ರೆ ನಾನು ಅವ್ರಿಗೆ ಒಂದು ಇವರ ಬಗ್ಗೆ ಕಂಗ್ರ್ಯಾಚುಲೇಷನ್ ಹೇಳಿಕ್ಕೆ ಇಷ್ಟಪಡ್ತೇನೆ. ಅವರ ಪೋಷಕರಿಗೆ ಅವರಷ್ಟು ಪ್ರೋತ್ಸಾಹಿಸಿ ಅವಳೊಂದು ಗುಡ್ ಮಾರ್ಕ್ಸ್ ತೆಗೆದಿದ್ದಾರೆ ಅಂತ ಹೇಳ್ಬೇಕು. ಓಕೆ, ಥ್ಯಾಂಕ್ ಯು ಸಪನ್ ಅವರೇ, ಕರೆ ಮಾಡಿ ತಮ್ಮ ಶುಭವನ್ನ ಕೋರಿದ್ದಕ್ಕಾಗಿ. ತನ್ವಿತಾ ಅವರೇ, ಬಹುಶಃ ನಾವು ಗಮನಿಸಿದ ಹಾಗೆ ತಮಗೆ ಕವಿತೆ ಬರೆಯೋದ್ರಲ್ಲಿ ಬಹಳಷ್ಟು ಇಂಟ್ರೆಸ್ಟ್ ಅನ್ನುವಂಥದ್ದು. ನಿಮ್ಮ ಹವ್ಯಾಸಗಳು? ಡ್ಯಾನ್ಸಿಂಗ್ ಹೇಳಿದ್ರೆ ನಂಗೆ ತುಂಬಾ ಇಷ್ಟ. ಸೊ ನಾನೇ ಸ್ಟೆಪ್ಸ್ ಹಾಕೊಂಡು ಹಾಗೆ ಡ್ಯಾನ್ಸ್ ಇದು ಮಾಡ್ತೇನೆ. ಮತ್ತೆ ಡ್ರಾಯಿಂಗ್ ತುಂಬಾ ಇಷ್ಟ. ಅಂದ್ರೆ ದಿನಕ್ಕೆ ಒಂದು ಇಷ್ಟ ಆದ ಡ್ರಾಯಿಂಗ್ ಅಂದ್ರೆ ಒಂದ್ 2-3 ಆದ ಡ್ರಾಯಿಂಗ್ ಮಾಡ್ತೇನೆ. ಮೋಸ್ಟ್ಲಿ ಪೆನ್ಸಿಲ್ ಸ್ಕೆಚ್ ಇಷ್ಟ ನಂಗೆ. ಶೇಡಿಂಗ್ ಜಾಸ್ತಿ ಮಾಡ್ತೇನೆ. ಸೊ ಕೆಲವರು ಎಲ್ಲರೂ ನೋಡಿ ಚಂದ ಉಂಟು ಹೇಳುವಾಗ ಇನ್ನೂ ಇದಾಗ್ತದೆ, ಅಂದ್ರೆ ಇನ್ನು ಮಾಡ್ಬೇಕು. ಸೊ ಈ ಒಂದು ಇದಿರ್ತದೆ. ನೆಕ್ಸ್ಟ್ ಎಂತ ಅಂದ್ರೆ ಪೋಯಮ್ ರೈಟಿಂಗ್ ಬರೀತೇನೆ. ಸೊ ಪೋಯಮ್ ರೈಟಿಂಗ್ ನಂಗೆ ಫಸ್ಟ್ ಸಪೋರ್ಟ್ ಮಾಡಿದ್ರೆ ಕವಿತಾ ಮ್ಯಾಮ್ ಅಂತ ಇದ್ದು ನಮ್ಮ ಸ್ಕೂಲಲ್ಲಿ ಸುಧಾನದಲ್ಲಿ, ಮತ್ತೆ ಸಾಧನಾ ಮ್ಯಾಮ್ ಅಂತ. ಕವಿತಾ ಮ್ಯಾಮ್ ಕನ್ನಡ ಕವಿತೆಗಳಿಗೆ ಒಳ್ಳೆ ಸಪೋರ್ಟ್ ಇತ್ತು ಅವ್ರದ್ದು. ಮತ್ತೆ ಸಾಧನಾ ಮ್ಯಾಮ್ ಇಂಗ್ಲಿಷ್ ಪೋಯಮ್ಸ್ ಬಂದಾಗ ಅದ್ರಲ್ಲಿ ಮಿಸ್ಟೇಕ್ಸ್ ಅದರಲ್ಲಿ ಅವ್ರು ಅದನ್ನು ಸರಿ ಮಾಡ್ತಿದ್ರು. ಸೊ ಅವರಿಬ್ಬರ ಸಹಕಾರದಿಂದ ನಂಗೆ ಪೋಯಮ್ ರೈಟಿಂಗ್ ಅಂತ ಹೇಳೋ ಒಂದು ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಬಂತು. ಸೊ ದಿನಕ್ಕೆ ಅಂತ ಅದೊಂದು ಪೋಯಮ್ ಯಾವ್ದೊಂದು ವಿಷಯ ಇದು ಇಟ್ಕೊಂಡು ಅದ್ರಲ್ಲಿ ಬರೆಯೋದು. ಸೊ ಹೀಗೆಲ್ಲ ಮಾಡ್ತಾ ಒಂದು ಪೋಯಮ್ ಅಂತ ಹೇಳುವಂತೆ ಕೆಲವು ಆಪರ್ಚುನಿಟೀಸ್ ಬಂತು. ಒಂದು ಕವಿತೆ ಹೇಳಿ ಅಥವಾ ರೇಡಿಯೋದಲ್ಲಿ ಹೀಗೆಲ್ಲ ಬರುವಾಗ ನಂಗೆ ಅಂದ್ರೆ ಇನ್ನೂ ಸಹ ಬರಿಬೇಕು ಆ ಇಂಟ್ರೆಸ್ಟ್ ನಂಗೆ ಅವರಿಂದ ನಂಗೆ ಇದಾಯ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಕವಿತೆಗಳನ್ನು ಓದಬಹುದು. ಇದು ಎಂತ ಅಂದ್ರೆ ಮೊನ್ನೆ ಪರೀಕ್ಷೆ ಆದ ನಂತರ ಒಂದು ಬರೆಯುವ ಅಂತ ಅನ್ಸಿತ್ತು. ಸೊ ಅದಕ್ಕೊಂದು ಚಿಕ್ಕದೊಂದು ಇದು. ಪರೀಕ್ಷೆಯ ದಿನದ ಫಲಿತಾಂಶ ಬಂದಿದೆ, ಮನದಲ್ಲಿ ಸಂತಸ ತುಂಬಿದೆ, ಹೆತ್ತವರ ಮೊಗದಲ್ಲಿ ನಗುವ ನೋಡಿ ಮನವು ನಲಿದಾಡಿದೆ, ಗುರುಗಳ ಸಹಾಯದ ಹಸ್ತವು ಮೂಡಿಸಿದೆ ಸಂತಸದ ದಿನವು, ಹಬ್ಬದಂತೆ ತುಂಬಿದೆ ಎಲ್ಲೆಡೆ ಸಂಭ್ರಮವು, ಇದು ಪಟ್ಟ ಶ್ರಮಕ್ಕೆ ಸಿಕ್ಕ ಫಲಿತಾಂಶವು. ಆ ನಂಬಿದ ದೇವರು ಕೈ ಹಿಡಿದನು, ಹೀಗೆ ಇರಲಿ ಅವನ ಸಹಕಾರವು, ಪ್ರತಿ ಕ್ಷಣದಲ್ಲೂ ನನ್ನೊಂದಿಗಿದ್ದ ನಿಮ್ಮೆಲ್ಲರಿಗೂ ಹೃದಯದಿಂದ ಮಾಡುವೆ ನಮನಗಳು. ಧನ್ಯವಾದಗಳು. ಥ್ಯಾಂಕ್ ಯು. ಬಹಳ ಸೊಗಸಾಗಿ ಬರ್ದಿದ್ದೀರಿ. ಅನನ್ಯವರ ಬರ್ತೀನಿ. ಇನ್ನೊಬ್ರು ಕಾಲರ್ ಜೊತೆ ಮಾತಾಡ್ಕೊಳ್ತೀನಿ. ಹಲೋ 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 ನಮಸ್ತೆ. ತಮ್ಮ ಹಲೋ ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ರಶೀದಾ ಅವರು. ಎಸ್, ಮಾತಾಡಿ. ಹೌದು, ಹೇಳಿ ಹೇಳಿ. ಹಲೋ ನಮಸ್ತೆ. ಕೇಳಿಸ್ತಾ ಇದೆ, ಮಾತಾಡಿ. ಇದು ನಾವು ನನ್ನ ಫ್ಯಾಮಿಲಿ, ಅವಳ ಆಂಟಿ. ಏನ್ ಅನಿಸ್ತಾ ಇದೆ? First of all, I'd like to congratulate all the students of Sudana for their. Thank you, ma'am. ಮತ್ತೆ ಇದು ಇರ್ಫಾನನ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನನ್ನ ಫ್ಯಾಮಿಲಿಗೆ, ನನ್ನ ಮನೆಗೆ ಒಂದು ದೊಡ್ಡ ಮಗಳು ನಮ್ಮದು. ಮತ್ತೆ ಅದಲ್ಲದೆ ನಮ್ದೊಂದು ಇದು ಒಂದು ಮಾಡೆಲ್, ಎಲ್ಲ ಸ್ಟೂಡೆಂಟ್ ಒಂದು ರೋಲ್ ಮಾಡೆಲ್ ಅಂತ ಹೇಳ್ಬೇಕು. ಅಂದ್ರೆ ಫಸ್ಟ್ ಆಫ್ ಆಲ್ ನನಗೆ ರಿಸಲ್ಟ್ ಬಂದಾಗ ನನಗೆ ಅಷ್ಟು ಅಂದ್ರೆ ಕಣ್ಣೀರ ಭಾಷಣನೇ ಬಂದಿದೆ, ಅಷ್ಟು ಖುಷಿಯಾಗಿದೆ ನಮ್ಗೆ. ಹಾಗೆ ತುಂಬಾ ಒಂದು ಅಂದ್ರೆ ಫ್ಯಾಮಿಲಿದು ಒಂದು ಜೀವನವಾಗಿ ಅವಳ ಭವಿಷ್ಯ ಮುಂದುವರಲಿ. ಮತ್ತೆ ಎಲ್ಲ ಸುಧಾನದ ಎಲ್ಲಾ ಸ್ಟೂಡೆಂಟ್ಸ್ ಎಲ್ಲರಿಗೂ ನನ್ನ ಕಂಗ್ರ್ಯಾಚುಲೇಷನ್ ಮತ್ತೆ ಹಾರ್ಟ್ಲಿ ವಿಶಸ್. ಅವರಿಗೆ ಅವರ ಜೀವನದ ಎಲ್ಲ ಅವರು ಯಾವ್ದು ಹೋಪ್ಸ್ ಅವರು ಇಟ್ಕೊಂಡಿದ್ದಾರೆ ಅದೆಲ್ಲ ಅವರಿಗೆ ಸಕ್ಸಸ್ ಆಗಿ ಸಿಗ್ಲಿ. ಮತ್ತೆ ನನ್ನ ಮಗಳಿಗೆ ಯಾವತ್ತೂ ನನ್ನ ಆಶೀರ್ವಾದ ಯಾವಾಗ್ಲೂ ಇದೆ. ಥ್ಯಾಂಕ್ ಯು ಆಲ್ ದ ಫ್ಯಾಕಲ್ಟೀಸ್ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಧನ್ಯವಾದಗಳು. ತಮ್ಮ ಹಾರೈಕೆಗಳು ಇದೇ ರೀತಿ ಇರಲಿ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಅನ್ನುವಂಥದ್ದು. ಈಗ ಅನನ್ಯ ಅವರೇ, ಕಲಿಕೆಯ ಜೊತೆಗೆ ನಿಮ್ಮ ಆಸಕ್ತಿಯ ಇತರ ಕ್ಷೇತ್ರಗಳು? ನಾನು ಸೋಲೋ ಪ್ರೋಗ್ರಾಮ್ಸ್ ಕೊಡ್ತಿದ್ದೆ. ನಾನು ಮತ್ತೆ ನನ್ನ ತಂಗಿ ಅಂದ್ರೆ ನಮ್ಮ ಪಂಚಕಲ್ಯಾಣ ಅಂತ ಅಲ್ಲಿ ಎಲ್ಲ ನಾವು ಪ್ರೋಗ್ರಾಮ್ ಕೊಡ್ತಿದ್ವಿ. ಮತ್ತೆ ಈ ಸಿಂಗಿಂಗ್ ನಂಗೆ ತುಂಬಾ ಇಷ್ಟ. ಅಂದ್ರೆ ಮುಂಚೆಯಿಂದ ಸಹ ನಾನು ಹಾಡ್ತಿದ್ದೆ. ಹಾಗೆ ಅದನ್ನ ಇನ್ನು ಕಂಟಿನ್ಯೂ ಮಾಡ್ಬೇಕು ಅಂತ ಉಂಟು ನಂಗೆ. ಓಕೆ. ಸೊ ಸಿಂಗಿಂಗ್ ಅಂದ್ರೆ ಆಸಕ್ತಿ ಇದೆ, ಹಾಡಬಹುದಾ ಇಲ್ಲಿ ಅಂತ?
ನಗು ಎಂದಿದೆ ಮಂಜಿನ ಬಿಂದು, ನಲಿ ಎಂದಿದೆ ಗಾಳಿಂದು, ನಗು ಎಂದಿದೆ ಮಂಜಿನ ಬಿಂದು. ಹಾರುವ ಹಕ್ಕಿ ನಲಿ ನಲಿ ಎಂದಿದೆ ಈಗ ಬಾಬಾ, ಜೊತೆಯಲ್ಲಿ ಕೂಡಿ ನಮ್ಮಂತೆ ಹಾರು ನೀಗ ಬಾಬಾ. ಹಾರಲು ಆಗದೆ ಸೋತಿರಲು ಪ್ರಕೃತಿಗೆ ಬೇಗನೆ ಬೇಕಿರಲು, ಎಂಥ ಅನುಬಂಧ ಎಂಥ ಆನಂದ ಇದೇ ನಗುವ ಮನದ ಸ್ಪಂದ, ಸವಿ ಮಧುರ ಮಮತೆ ಬಂಧ, ನಗು ಎಂದಿದೆ ಮಂಜಿನ ಬಿಂದು. ಥ್ಯಾಂಕ್ ಯು. ಧನ್ಯವಾದಗಳು. ಬಹುಶಃ ಎಲ್ಲರೂ ಕೂಡ ಸಂಗೀತದಲ್ಲಿ ಒಂದು ಅಪಾರವಾದ ಆಸಕ್ತಿ. ಬಹುಶಃ ವಿದ್ಯಾರ್ಥಿಗಳು ಬೇರೆ ಬೇರೆ ಆಗಿದ್ರು ಅವರ ಅಭಿರುಚಿಯನ್ನು ಗಮನಿಸಿದರೆ ಇಲ್ಲಿರುವಂಥ ನಾಲ್ವರ ಅಭಿರುಚಿ ಕೂಡ ಒಂದೇ. ಅದು ಕೂಡ ಅವರು ಕವಿತೆ ಬರೀತಾರೆ, ಡ್ಯಾನ್ಸ್ ಆಡ್ತಾರೆ, ಎಲ್ಲರ ಅಭಿರುಚಿ ಒಂದೇ ರೀತಿ ಹೊಂದಿಕೊಳ್ತಾ ಇದೆ. ಸೊ ಹಾಗಾಗಿ ಒಂದು ಪ್ರಶ್ನೆಯನ್ನು ಕೇಳಬೇಕು. ನೀವು ಹೇಳಿದ್ರಿ ಅಭ್ಯಾಸದ ನಡುವೆ ಹಾಡ್ತಾ ಇದ್ದೆ, ನೀವು ಹಾಡುವುದನ್ನು ನಿರಂತರವಾಗಿ ಮಾಡ್ತಾ ಇದ್ದೆ ಅಂತ ಹೇಳಿದ್ರು. ಇರ್ಫಾನ ಕೂಡ ಅದೇ ಮಾತನ್ನೇ ಹೇಳಿದ್ರು. ಅನನ್ಯ ಅವರದ್ದು ಕೂಡ ಅದುವೇ ಅಭಿರುಚಿ. ಸೊ ಹಾಡು ಅಥವಾ ಸಂಗೀತದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಿದ್ರೆ ಏನು ಹೇಳ್ತೀರಿ? ಅದು ಎಷ್ಟು ಇಂಪಾರ್ಟೆಂಟ್, ಅಥವಾ ಆ ಸಂಗೀತ ನಿಮ್ಮ ಜೀವನದಲ್ಲಿ ತನ್ನಂತ ಬದಲಾವಣೆ ಏನು ಅಂತದನ್ನು ಹೇಳ್ತೀರಾ? ಒಂದು ಹೇಳೋದಿದ್ರೆ ಸಂಗೀತ ಕೂಡ ಅಂದ್ರೆ ಸಂಗೀತ ಮತ್ತೆ ಓದುದು ಎರಡು ಒಂದೇ ಇತ್ತು ನನಗೆ. ನಾನು ಓದ್ಲಿಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೆ ಅಷ್ಟೇ ಸಂಗೀತಕ್ಕೆ ಕೂಡ ಇಂಪಾರ್ಟೆನ್ಸ್ ಕೊಡ್ತಿದ್ದೆ. ಸೊ ಅದ್ಕಂಡ ನಾನು ಇದು ಸ್ಕೂಲ್ ಇರುವಾಗ್ಲೂ ಅಷ್ಟೇ, ನಾನು ಬರುವಾಗ 6:30 ಕಳೀತಿತ್ತು. ಅದಾದ್ಮೇಲೆ ನಂಗೆ ಕ್ಲಾಸ್ ಇರ್ತಿತ್ತು. ಸೊ ನಾನು ರೆಗ್ಯುಲರ್ ಆಗಿ ಹೋಗ್ತಿದ್ದೆ. ಈಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಈಗ ಎಕ್ಸಾಮ್ ಅಂದ್ರೆ 10th ಅಂತ ಹೇಳಿ ಇದೆಲ್ಲ ಸ್ಟಾಪ್ ಮಾಡ್ತಾರೆ 1 ವರ್ಷಕ್ಕಂತ. ಬಟ್ ನಾನು ಆತರ ಮಾಡಿರ್ಲಿಲ್ಲ. ಯಾಕಂದ್ರೆ ನಂಗೆ ಅಂದ್ರೆ ಈ ಓದುವಾಗೆಲ್ಲ ನಂಗೆ ತುಂಬಾ ಹೆಲ್ಪ್ ಆಗಿತ್ತು ಅದು. ಸೊ ಏನಿದ್ರು ಇದು ಕೂಡ ಜೀವನದಲ್ಲಿ ಒಂದು ಇಂಪಾರ್ಟೆಂಟ್ ಅಂತ ಅನಿಸಿತ್ತು ನನಗೆ. ಸೊ ಇದು ನಾನು ನನ್ನ ಜೀವನದುದ್ದಕ್ಕೂ ಅದು ಕಲಿಕೆಯ ಜೊತೆ ತಕೊಂಡು ಹೋಗ್ಬೇಕಂತ ಇಷ್ಟಪಡ್ತೀನಿ. ಓಕೆ, ಮಾತಾಡೋಣ. ಕಾಲ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ತಮ್ಮ ಹೆಸರು ಕಾಂತಿ ಅಂತ ಹೇಳಿ, ಬಂಟ್ವಾಳದಿಂದ. ಎಸ್, ಹೇಳಿ ಮೇಡಮ್, ಮಾತಾಡಿ. ಅನನ್ಯನ ಚಿಕ್ಕಮ್ಮ ನಾನು. ಓಕೆ, ಇದ್ದಾರೆ, ಕೇಳಿಸ್ಕೊಳ್ತಾ ಇದ್ದಾರೆ, ಮಾತಾಡಿ. ಹೌದಾ? ಕಂಗ್ರಾಚುಲೇಷನ್ ಅನನ್ಯ. ಥ್ಯಾಂಕ್ ಯು. ಮತ್ತೆ ಉಳಿದ 4 ವಿದ್ಯಾರ್ಥಿಗಳಿಗೂ 3 ವಿದ್ಯಾರ್ಥಿಗಳಿಗೂ ನನ್ನ ಪರವಾಗಿ ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಮತ್ತೆ ತುಂಬಾ ಖುಷಿ ಆಯ್ತು ನಮ್ಗೆ. ನಮ್ಮ ಇಡೀ ಪಂಜಿಕಲ್ಲು ಫ್ಯಾಮಿಲಿಯ ಪರವಾಗಿ ನಿಮ್ಗೆ ಅನನ್ಯಗೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಮತ್ತೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗಿದೆ ನಮ್ಗೆ ಮಾರ್ಕ್ಸ್ ತೆಗೆದಿದ್ದಕ್ಕೆ. ಇನ್ನೂ ಉತ್ತಮ ರೀತಿಯಲ್ಲಿ ಸಾಧನೆ ಮಾಡ್ಬೇಕಂತ ಹೇಳಿ ನಮ್ಗೆ ಭಾರಿ ಆಸೆ ಉಂಟು. ಹಾಗೆ ಅವಳಿಗೆ MBBS ಓದ್ಬೇಕಂತ ಹೇಳಿ ಭಾರಿ ಒಂದು ಕನಸುಂಟು. ಅದು ಆಗ್ಬೇಕು ಅಂತ ಹೇಳಿ ನಮ್ಮ ಎಲ್ಲ ಫ್ಯಾಮಿಲಿಯ ಪರವಾಗಿ ಒಂದು ಕಂಗ್ರಾಚುಲೇಷನ್ ಹೇಳ್ತಾ ಇದ್ದೇವೆ. ಥ್ಯಾಂಕ್ ಯು. ಧನ್ಯವಾದಗಳು. ಧನ್ಯವಾದಗಳು ಕಾಂತಿ ಅವರೇ. ಬಹುಶಃ ತಮ್ಮೆಲ್ಲರ ಹಾರೈಕೆಗಳು ಆದಷ್ಟು ಬೇಗ ಈಡೇರಲಿ ಅನ್ನುವಂಥದ್ದು ನಮ್ಮ ಒಂದು ಆಶಯಗಳು ಕೂಡ. ಇನ್ನು ಇರ್ಫಾನ್ ಅವರೇ, ನೀವು ಸಂಗೀತವನ್ನು ಅಥವಾ ಹಾಡುಗಾರಿಕೆಯಲ್ಲಿ ಅಂದರೆ ಅತ್ಯಂತ ಸುಮಧುರವಾಗಿ ಹಾಡಿದ್ದೀರಿ, ಅಂದರೆ ಹೋಗ್ತಾ ಇದ್ರಿ ಅನ್ನೋದನ್ನು ಕೂಡ ಹೇಳಿದ್ರಿ ಸಂಗೀತ ಕ್ಲಾಸಿಗೆ. ನೀವು ಸಂಗೀತವನ್ನು ನೋಡಿದ ಹಾಗೆ ಅದು ಎಷ್ಟು ಬದಲಾವಣೆ ತಂದಿದೆ ಅಂತ? ಆಸ್ ವಾಟ್ ಅರ್ಪಿತಾ ಸರ್, ಸಂಗೀತ ಅಂದರೆ ಅದೊಂದು ರಿಲೀಫ್. ನಾವು ಎಷ್ಟು ಓದ್ತೇವೆ ಆ ಸ್ಟ್ರೆಸ್ ಎಲ್ಲ ನಮಗೆ ಸಂಗೀತದಲ್ಲಿ ಕಡಿಮೆ ಆಗ್ತದೆ. ಸಂಗೀತ ಅಂದರೆ ಹೆಚ್ಚು ಹೇಳ್ಬೇಕಂತ ಹೇಳಿಲ್ಲ, ಸಂಗೀತದಲ್ಲಿ ರಿಲೀಫ್ ಸಿಗ್ತದೆ, ಅದೇ ಸಾಕಾಗ್ತದೆ ನಮಗೆ ಸ್ಟ್ರೆಸ್ಸಿಂದ ರಿಲೀಫ್ ಸಿಗ್ತದೆ ಸಂಗೀತದಲ್ಲಿ. ಮತ್ತೆ ಸಂಗೀತ ಬಿಟ್ಟು ನನಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅರ್ಧ ಗಂಟೆ ಓದಿದ್ರೆ ಅರ್ಧ ಗಂಟೆ ಸಂಗೀತ, ಹೀಗೆ ನನ್ನ 10th ಆಗಿತ್ತು. ಹೌದು. ಮತ್ತೆ ಇನ್ನು ಮುಂದೆ ಕೂಡ ಸಂಗೀತವನ್ನು ತೆಕೊಂಡು ಹೋಗ್ಬೇಕನ್ನೋ ಆಸೆ ಉಂಟು. ಓಕೆ, ಮಾತಾಡೋಣ. ಕಾಲರ್ ಇನ್ನೊಬ್ರು ವೇಟ್ ಮಾಡ್ತಾ ಇದ್ದಾರೆ. ಹಲೋ
ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಅನಿತ್ ಅವರ ಮಾವ ಮಾತಾಡ್ತಿದ್ದೇನೆ ಸರ್. ಅನಿತ್. ಎಸ್, ಮಾತಾಡಿ ಸರ್, ಮಾತಾಡಿ. ಇದ್ದಾರೆ, ಕೇಳಿಸ್ತಾ ಇದ್ದಾರೆ. ಏನಿಲ್ಲ ಸರ್, ಅಲ್ಲಿ ಎಲ್ಲಾ ಮಕ್ಕಳಿಗೆ 4 ಜನ ಮಕ್ಕಳಿಗೂ ನನ್ನ ಪರವಾಗಿ ಧನ್ಯವಾದಗಳು. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಹೇಳಿ ಸರ್, ಹೇಳಿ ತಮ್ಮ ಹಿತವಚನ. ಎಲ್ರಿಗೂ ಒಳ್ಳೇದಾಗ್ಲಿ, ಇನ್ನೂ ತುಂಬಾ ಮುಂದಕ್ಕೆ ಒಳ್ಳೆ ಮಾರ್ಕ್ಸ್ ತೆಗೆದು ಒಳ್ಳೆ ಕೀರ್ತಿ ತರಲಿ, ಸ್ಕೂಲಿಗಾಗ್ಲಿ ಹೆಚ್ಚವರಿಗಾಗ್ಲಿ ಎಲ್ರಿಗೂ ನನ್ನ ಇದರಿಂದ ಅವರಿಗೆ ತುಂಬಾ 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 ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತಮ್ಮ ಶುಭ ಹಾರೈಕೆಗಳಿಗಾಗಿ. ತನ್ವಿತಾ ಅವರೇ, ನಿಮ್ಮ ಡ್ರಾಯಿಂಗ್ನ ಹವ್ಯಾಸ ಇರ್ಬೋದು ಅಥವಾ ಕವಿತೆ ಬರೆಯುವ ಹವ್ಯಾಸ ಇರ್ಬೋದು, ನಿಮ್ಮನ್ನ ಆ ಒಂದು ಸ್ಟಡಿಯ ರುಟೀನಿಂದ ನಿಮ್ಗೆ ಎಷ್ಟು ರಿಲೀಫ್ ಕೊಟ್ಟಿದೆ, ಅದರ ಬಗ್ಗೆ ನೀವೇನು ಹೇಳ್ತೀರಿ ಅಂತ? ಅಂದ್ರೆ ಸ್ಟಡೀಸ್ ಒಟ್ಟಿಗೆ ಈ ಡ್ರಾಯಿಂಗ್ ಆಗ್ಲಿ ಅಥವಾ ಕವಿತೆ ಬರೆಯುವುದಾಗ್ಲಿ, ಡ್ರಾಯಿಂಗ್ ಎಂತ ಅಂದ್ರೆ ಒಂದು ಹ್ಯಾಂಡ್ ಇಂದ ಮಾಡುವಂತ ಒಂದು ಸ್ಕೆಚ್ ಎಂತಾಗ್ತದೆ ಅಂದ್ರೆ ರೈಟಿಂಗ್ ಗೆ ಹ್ಯಾಂಡ್ ರೈಟಿಂಗ್ ನೀಟ್ ಆಗ್ತದೆ ಅಂತ ಹೇಳೋ ಒಂದು ಇದ್ರಲ್ಲಿ ನಾನು ಡ್ರಾಯಿಂಗ್ ಮಾಡ್ತಿದ್ದೆ. ಸೊ ಡ್ರಾಯಿಂಗ್ ಅಲ್ಲಿ ಎಂತ ಅಂದ್ರೆ ಕ್ಯಾಲಿಗ್ರಫಿ ಬರೆಯುವಂತದ್ದು. ಸೊ ಅದು ಎಂತ ಆಗ್ತಿತ್ತು ಅಂದ್ರೆ ಬೇರೆಯವ್ರ ಹೆಸರು ಎಂತಾದ್ರು ಬರ್ಲಿಕ್ಕೆ ಹೇಳ್ತಿದ್ದೆ, ಬರ್ದು ಹೀಗೆ ಕೊಡು ಅಥವಾ ಒಂದು ವರ್ಡ್ ಆಡ್ ಮಾಡು. ಸೊ ಹೇಳುವಾಗ ಖುಷಿ ಆಗ್ತಿತ್ತು. ಸೊ ಅದೆಂತ ಆಗ್ತದೆ ಅಂದ್ರೆ ಸ್ಟಡೀಸ್ ಒಟ್ಟಿಗೆ ಒಂದು ಹ್ಯಾಂಡ್ ರೈಟಿಂಗ್ ಸಹ ನೀಟ್ ಇರ್ತಿತ್ತು ಅಂತ ಹೇಳೋಕೆ ನಂಗೆ ಡ್ರಾಯಿಂಗ್ ತುಂಬಾ ಇಷ್ಟ. ಇನ್ನೊಂದು ಎಂತ ಅಂದ್ರೆ ಕವಿತೆ ಬರೆಯೋದು. ಏನಂದ್ರೆ ಈಗ ಎಕ್ಸಾಮ್ ಟೈಮ್ ಅಲ್ಲಿ ಓನ್ ಆಗಿ ಪ್ರಬಂಧ ಬರೆಯೋದಿರ್ಲಿ ಅಥವಾ ಎಂತಾದ್ರು ಬರೀಲಿಕ್ಕಿದ್ರೆ ನಂಗೆ ಕವಿತೆ ಹೆಲ್ಪ್ ಆಗ್ತಿತ್ತು. ಅಂದ್ರೆ ಓನ್ ಆಗಿ ಥಿಂಕ್ ಮಾಡ್ಬೇಕು, ತುಂಬಾ ವರ್ಡ್ಸ್ ಹುಡ್ಕಬೇಕು, ಕನ್ನಡದಾಗ್ಲಿ ಅಥವಾ ಇಂಗ್ಲಿಷ್ ವರ್ಡ್ಸ್ ಹುಡ್ಕುದು, ಹೀಗೆ ವರ್ಡ್ಸ್ ಡಿಫ್ರೆಂಟ್ ವರ್ಡ್ಸ್ ಅನ್ನು ಹುಡುಕಿ ಅದರದ್ದು ಗ್ರಾಮರ್ ಇದು ಮಾಡಿ, ಸೊ ಅದು ಒಂದು ಕವಿತೆ ಆಗಿ ಬರ್ಲಿಕ್ಕೆ ಒಂದು ಏನ್ ಟ್ರಿಕ್ ಹಾಕ್ತಿದ್ವಿ ನಾವು. ಸೊ ಅದ್ ನಂಗೆ ಎಂತ ಆಗ್ತಿತ್ತು ಅಂದ್ರೆ ನಂಗೆ ಎಕ್ಸಾಮಿಗೆ ಸಹ ಅದು ಯೂಸ್ ಆಗ್ತಿತ್ತು. ಸೊ ಸ್ಟಡೀಸ್ ಸಹ ನನ್ನ ಹಾಬೀಸ್, ಇದು 2 ಸಹ ಬ್ಯಾಲೆನ್ಸ್ ಆಗಿ ನಾನು ತಕೊಂಡು ಹೋಗ್ತಿದ್ದೆ. ಓಕೆ, ಅನನ್ಯ ಅವರೇ, ನೀವು ಏನು ಹೇಳ್ತೀರಿ? ನಿಮ್ಮ ಅಭಿರುಚಿ ನಿಮ್ಮ ಆ ಒಂದು ಕಲಿಕೆಗೆ ಎಷ್ಟು ಪೂರಕವಾಗಿತ್ತು ಮತ್ತೆ ಎಷ್ಟು ಸಪೋರ್ಟಿವ್ ಆಗಿತ್ತು ಅಂತ? ನನಗೆ ಮ್ಯೂಸಿಕ್ ತುಂಬ ಸ್ಟ್ರೆಸ್ ರಿಲೀವರ್ ಅಂತ ಹೇಳ್ಬೋದು. ಅಂದರೆ ಈಗ ಇಡೀ ದಿನ ಓದ್ತೇವೆ, ಅಂದರೆ ಬೆಳಗ್ಗೆ 9 ಗಂಟೆ ಹೋದರೆ ಸಂಜೆ 3:30 ತನಕ ಸ್ಕೂಲಲ್ಲಿ ಇರ್ತೇವೆ. ಸೊ ಅದರಿಂದ ಬಂದೊಂದು ಮನೆಗೆ ಬಂದೊಂದು ಮೂಡ್ ಚೇಂಜ್ ಮಾಡ್ಲಿಕ್ಕೆ ಅಂತ ನಾನು ಹಾಡ್ತಿದ್ದೆ. ಸೊ ಅದಕ್ಕೆ ನನಗೆ ಫುಲ್ ಅಂತ ಹೆಲ್ಪ್ಫುಲ್ ಆಗ್ತಿತ್ತು ನನಗೆ ಮ್ಯೂಸಿಕ್ ಅನ್ನೋದು. ಓಕೆ, ಸೊ ಇನ್ನು ನಿಮ್ಮ ಭವಿಷ್ಯದ ಯೋಜನೆಗಳ ಬಗ್ಗೆ ಸ್ವಲ್ಪ ಮಾತಾಡೋಣ. ನಿಮ್ಮ ಕನಸೇನು, ಏನಾಗಬೇಕು, ಇದರ ಬಗ್ಗೆ ಹೇಳ್ತಾ ಹೋಗೋದು. ಅರ್ಪಿತಾ ಅವರೇ, ನನಗೆ ಡಾಕ್ಟರ್ ಆಗ್ಬೇಕಂತಲೇ ಆಸೆ. ಸೊ ಅದಕ್ಕೀಗ PCMB ತಗೊಂಡಿದ್ದಾನೆ ಅಂಬಿಕಾ ಕಾಲೇಜಲ್ಲಿ ಪುತ್ತೂರಲ್ಲಿ. ಸೊ ಅದ್ರ ಜೊತೆಗೆ ನನಗೆ ಸಂಗೀತದಲ್ಲಿ ಕೂಡ ಇನ್ನೂ ಸಾಧನೆಯನ್ನು ಮಾಡ್ಬೇಕಂತ ಆಸೆ ಇದೆ. ಸಂಗೀತ ಅಂದ್ರೆ ಈ ವೈಲಿನ್, ಆಮೇಲೆ ಸಿಂಗಿಂಗ್ ಅಲ್ಲಿ, ಗಿಟಾರ್ ಎಲ್ಲದರಲ್ಲೂ ನನಗೆ ಸ್ವಲ್ಪ ಅಂದ್ರೆ ಇನ್ನೂ ಸಾಧನೆಗಳು ಮಾಡ್ಬೇಕಂತ ಉಂಟು. ಮತ್ತೆ ಈ ಡಾಕ್ಟರ್ ಆಗಿ ಸಹ ಜನರಿಗೆಲ್ಲ ಸಹಾಯ ಮಾಡ್ಬೇಕಂತ ಆಸೆ ಉಂಟು. ಓಕೆ, ಜನಸೇವೆ ಮಾಡಬೇಕು ಅನ್ನುವಂಥದ್ದು ಕನಸು ನಿಮ್ಮದು. ಓಕೆ, ಇರ್ಫಾನ್ ಅವರೇ? ಹೌದು, ನಾ ತಗೊಂಡಿರುವ ಸ್ಟ್ರೀಮ್ ಸೈನ್ಸ್ PCMB. ಗೈನಕಾಲಜಿಸ್ಟ್ ಆಗ್ಬೇಕನ್ನೋದು ನನ್ನ ಒಂದು ಆಸೆ. ಹಾಗೆ ಅದರೊಟ್ಟಿಗೆ ಈ ಸಂಗೀತವನ್ನು ಕೂಡ ಸೈಡಲ್ಲಿ ಬೆಳೆಸ್ಬೇಕೆನ್ನುವುದು ಕೂಡ ಒಂದು ಆಸೆ ಉಂಟು ನನಗೆ ಜೊತೆಗೆ. ಹೌದು, ಹಾಗೆ ಗೈನಕಾಲಜಿಸ್ಟ್ ಆಗಿ ಎಲ್ಲರಿಗೂ ಸೇವೆ ಮಾಡಬೇಕನ್ನೋ ಒಂದು ಆಸೆ ಚಿಕ್ಕಂದಿನಿಂದಲೂ ಇತ್ತು. ಅದನ್ನು ಸಾಧಿಸಬೇಕು ಅನ್ನೋ ಆಸೆ ಈಗ ಉಂಟು. ಓಕೆ, ತನ್ವಿತಾ ಅವರೇ? ನಾನು ಲೆಕ್ಚರ್ ಆಗ್ಬೇಕು ಅಂತ ಇದ್ದೇನೆ. ಸೊ ಸೈನ್ಸ್ ಸ್ಟ್ರೀಮ್ ಅಲ್ಲಿ PCMCS ತಕೊಂಡಿದ್ದೇನೆ. ಸೊ ಅದು ಯಾವ್ದಾದ್ರು ಒಂದು ಟಾಪಿಕ್ ಅಲ್ಲಿ ಆಯ್ದುಕೊಂಡು ಅದರಲ್ಲಿ ಲೆಕ್ಚರ್ ಆಗ್ಬೇಕು, ಟೀಚರ್ ಆಗಿ ಸೇವೆ ಸಲ್ಲಿಸಬೇಕು ಅಂತ ಇದ್ದೇನೆ. ಓಕೆ, ಅಂದ್ರೆ ಹೆಚ್ಚಿನವರಿಗೆ ಈ ವೈದ್ಯಕೀಯ ವೃತ್ತಿಯಲ್ಲಿ ಅಥವಾ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಮುಂದೆ ಹೋಗ್ಬೇಕಂತ ಯಾಕೆ ಲೆಕ್ಚರರ್ ಆಗಬೇಕು ಅನ್ನುವಂತ ಆಸೆ? ಅಂದ್ರೆ ಒಂದು ಎಂತಂದ್ರೆ ಅಮ್ಮನಿಗೆ ಸಹ ಲೆಕ್ಚರ್ ಆಗ್ಬೇಕು ನೀನು, ಮತ್ತೆ ಫ್ಯಾಮಿಲಿಯಲ್ಲಿ ತುಂಬಾ ಅವಳು ಲೆಕ್ಚರ್ ಆಗ್ಬೇಕು ಅಂತ ಅವರಿಗೆ ಸಹ ಆಸೆ ಉಂಟು. ಇನ್ನೊಂದೆಂತಂದ್ರೆ ನಂಗೆ ಸಹ ಲೆಕ್ಚರ್ ಆಗುವ ಒಂದು ಕನಸು ಉಂಟು. ಅಂದ್ರೆ ಅವರು ಟೀಚರ್ ನಾವು ಕಲಿಸುವಾಗ ನಂಗೆ ಕಲಿಸುವಾಗ ಅವರ ಟೆಕ್ನಿಕ್ಸ್ ಇಷ್ಟ ಆಗ್ತದೆ. ಸೊ ನಂಗೆ ಸಹ ಯಾಕೆ ಟೀಚಿಂಗ್ ಮಾಡಬಾರ್ದು. ಇನ್ನೊಂದೆಂತಂದ್ರೆ ಟೀಚರ್ಸ್ ಅಂತ ಬಂದಾಗ ಕಷ್ಟದ ಕೆಲಸ, ಅದರಿಂದ ಆಗುದಿಲ್ಲ, ಮಕ್ಕಳನ್ನು ಇದು ಮಾಡ್ಬೇಕು, ಅದೇ ಅಂತ ಇಲ್ಲ. ಟೀಚರ್ ಅಂತ ಹೇಳಿದ್ರೆ ಒಂದು ಉತ್ಸಾಹದ ಕೆಲಸ ಅಂತ ಹೇಳಿ ನಾನು ತೋರಿಸ್ಬೇಕು ಅಂತ ಇದ್ದೇನೆ. ಆ ಕಾರಣಕ್ಕಾಗಿ ಉಪನ್ಯಾಸಕ್ಕೆ ಆಗ್ಬೇಕು ಅಂತ. ಓಕೆ, ಅನನ್ಯ ಅವರೇ, ನಿಮ್ಮ ಕನಸು? ನಾನು ಡಾಕ್ಟರ್ ಆಗಬೇಕು ಅಂತಿದ್ದೇನೆ. ಅಂದರೆ ಈ ಡಯಾಬಿಟೀಸ್ ಅನ್ನೋದು ಈಗ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ನೋಡ್ತೇವೆ. ಹಾಗೆ ಎಂಡೋಕ್ರೈನ್ ಸ್ಪೆಷಾಲಿಸ್ಟ್, ಶುಗರ್ ಸ್ಪೆಷಾಲಿಸ್ಟ್ ಆಗಬೇಕು ಅಂತ ನಾನು ಆಸೆ ಇಟ್ಕೊಂಡಿದ್ದೇನೆ. ಅದಕ್ಕಾಗಿ PUCಯಲ್ಲಿ PCMB ತಗೊಂಡು ಮೂಡುಬಿದ್ರೆಯಲ್ಲಿರುವ ಎಕ್ಸಲೆಂಟ್ ಕಾಲೇಜಿಗೆ ಸೇರಿದ್ದೇನೆ. ಓಕೆ, ಬಹುಶಃ ಎಲ್ಲರ ಕನಸು ಆದಷ್ಟು ಬೇಗ ಈಡೇರಲಿ ಅನ್ನುವಂಥದ್ದು ನಮ್ಮ ಒಂದು ಹಾರೈಕೆಗಳು. ಬಹುಶಃ ಕರೆ ಮಾಡಿದಂತೆ ಎಲ್ಲರೂ ಕೂಡ ಅದೇ ಒಂದು ಹಾರೈಕೆಯನ್ನು
ಹೇಳಿದರು. ಇನ್ನು ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ. ಸೊ ಒಟ್ಟಾರೆಯಾಗಿ ಒಂದು ಓವರ್ ಆಲ್ ಆಗಿ ಒಂದು ಯಾರಿಗಾದರೂ ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ನಿಮ್ಮ ಟೀಚರ್ಸ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಒಂದು ಅವರ ಒಟ್ಟಾರೆಯಾಗಿ ಸೇರಿಸಿ ಹೇಳುವಂತಿದ್ರೆ ಕೊನೆಯದಾಗಿ ಏನು ಹೇಳ್ತೀರಿ ಅನ್ನುವಂಥದ್ದು? ಫಸ್ಟ್ ಆಫ್ ಆಲ್ ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ನಾನು LKG ಇಂದಲೂ ನಾನು ಸುಧಾನ ರೆಸಿಡೆನ್ಷಿಯಲ್ ಸ್ಕೂಲಿಗೆ ಹೋಗಿದ್ದು. ಸೊ 10th ನಾನು ಎಂಡ್ ಮಾಡಿದ್ದು ಅಲ್ಲೇ. ಸೊ ಅಲ್ಲಿ 12 ವರ್ಷ ಇದ್ದು ನನಗೆ ಇಂಥ ರಿಸಲ್ಟ್ ಸಿಕ್ಕಿತ್ತು ಅಂತ ತುಂಬ ಖುಷಿ ಇದೆ. ಸೊ ಸ್ಕೂಲ್ ಮ್ಯಾನೇಜ್ಮೆಂಟ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನನ್ನ ಪೇರೆಂಟ್ಸ್ಗೆ, ಆಮೇಲೆ ನನ್ನ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ, ಆಮೇಲೆ ನನ್ನ ಟ್ಯೂಷನ್ ಟೀಚರ್ಗೆ ಸಹ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಯಾರೆಲ್ಲ ನನಗೆ ಹೆಲ್ಪ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸುಧಾನ ವಿದ್ಯಾಸಂಸ್ಥೆಗಳ ಕರೆಸ್ಪಾಂಡೆಂಟ್ ಆಗಿರುವಂತಹ ರೆವರೆಂಡ್ ಫಾದರ್ ವಿಜಯ ಹಾರ್ವಿನ್ ಅವರಿದ್ದಾರೆ. ಅವರ ಜೊತೆ ಮಾತಾಡಿಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಮೊದಲನೇದಾಗಿ ಅಭಿನಂದನೆಗಳು. ಸುಧಾನ ವಿದ್ಯಾಸಂಸ್ಥೆ ಅತ್ಯುತ್ತಮವಾಗಿ ಸಾಧನೆಯನ್ನ ಮಾಡಿದೆ ಈ ಬಾರಿಯ SSLC ಪರೀಕ್ಷೆಯಲ್ಲಿ. ಈ ಪೈಕಿ 4 ಸಾಧಕ ವಿದ್ಯಾರ್ಥಿಗಳು ನಮ್ಮ ಜೊತೆಗಿದ್ದಾರೆ. ಅವರ ಸಾಧನೆ ಏನು ಹೇಳ್ತೀರಿ ಸರ್? ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತಮ್ಮ ಒಂದು ಹಿತವಚನಗಳು. ಓಕೆ, ನಾನು ಮಾಡ್ತೇನೆ. Congratulations all of you, dear friends. You made us proud, and I wish you all the best. God bless you. Take care. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮ್ಮ ಒಂದು ಹಿತವಚನಗಳಿಗಾಗಿ ತಮ್ಮ ಮಾರ್ಗದರ್ಶನ ಇದೇ ರೀತಿ ಇರಲಿ ವಿದ್ಯಾರ್ಥಿಗಳ ಮೇಲೆ ಅನ್ನುವಂಥದ್ದು. ಸೊ ಇರ್ಫಾನ್ ಅವರೇ, ಮೊದಲನೇದಾಗಿ ಸ್ಕೂಲ್ ಮ್ಯಾನೇಜ್ಮೆಂಟಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಎಲ್ಲ ಸಬ್ಜೆಕ್ಟ್ ಟೀಚರಿಗೆ, 6 ಸಬ್ಜೆಕ್ಟ್ ಟೀಚರಿಗೆ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಕಷ್ಟಪಟ್ಟು ನಮ್ಮನ್ನು ನಮಗೆ ಕಲಿಸಿದ್ದಾರೆ. ಸೊ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಆ್ಯಂಡ್ ಮೈ ಫ್ಯಾಮಿಲಿ ಮೆಂಬರ್ಸ್. ತುಂಬ ಕಷ್ಟಪಟ್ಟಿದ್ದಾರೆ. ಅವರ ಅವರಿಗೆ ತುಂಬ ಸಂತೋಷ ಆಗುವ ಹಾಗೆ ರಿಸಲ್ಟ್ ಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತೆ ನನಗೆ ಹೆಲ್ಪ್ ಮಾಡಿದಂತಹ ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓವರ್ ಆಲ್ ಆಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ಹೇಳಿದಾಗೆ ಸ್ಕೂಲ್ ಮ್ಯಾನೇಜ್ಮೆಂಟಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಇನ್ನೊಂದು LKG ಇಂದ 10th ವರೆಗೆ ಕಲಿಸಿದ ಎಲ್ಲಾ ಟೀಚರ್ಸ್ಗಳಿಗೆ ಸಹ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದ್ರೆ ಪ್ರತಿಯೊಬ್ಬರು ಸಹ ಪ್ರತಿ ಒಂದು ಇದಕ್ಕೆ ಸಹ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅದು ಕಾಂಪಿಟೇಷನ್ಸ್ ಆಗ್ಲಿ ಅಥವಾ ಸ್ಟಡೀಸ್ ಅಲ್ಲಿ ಆಗ್ಲಿ, ಯಾವುದೇ ಒಂದು ಪ್ರೋಗ್ರಾಮ್ ಅಲ್ಲಿ ಇದ್ರು ಸಹ ನಮ್ಮನ್ನು ನೀವು ಇದು ಮಾಡ್ಲಿಕ್ಕೆ ಆಗ್ತದೆ ನಿಮ್ಮಿಂದ ಅಂತ ಹೇಳೋ ಒಂದು ಸಪೋರ್ಟ್ ಇತ್ತು ಅವರಿಂದ. ಸೊ ಅವರಿಗೆಲ್ಲರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಅಪ್ಪ, ಅಮ್ಮ, ಅಜ್ಜಿ ಮತ್ತೆ ಯಾರೆಲ್ಲ ನನ್ನ ಫ್ರೆಂಡ್ಸ್ ಅವರೆಲ್ಲರಿಗೆ ಸಹ ಥ್ಯಾಂಕ್ಸ್ ಹೇಳ್ತೇನೆ. ಅವರು ನಂಗೆ ಇಷ್ಟು ಸಪೋರ್ಟ್ ತೋರಿಸಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಓಕೆ, ಅನನ್ಯ. ಈ ನನಗೆ ಮಾರ್ಕ್ಸ್ ಏನು ಬಂದಿದೆ ಅದು ನನಗೆ ತುಂಬ ಖುಷಿಯಾಗಿದೆ. ಮತ್ತು ಈ ಮಾರ್ಕ್ಸಿಗೆ ಒಬ್ಬರ ಅಥವಾ ಇಬ್ಬರ ಪ್ರಯತ್ನದಿಂದ ಆದದಲ್ಲ. ಅಂದರೆ ಟೀಚರ್ ಸಪೋರ್ಟ್ ಆಗಿರಲಿ, HM, ಸ್ಕೂಲ್ ಮ್ಯಾನೇಜ್ಮೆಂಟ್, ಪೇರೆಂಟ್ಸ್ ಸಪೋರ್ಟ್ ಮತ್ತು ಎಲ್ಲ ಫ್ಯಾಮಿಲಿ ಸಪೋರ್ಟಿಂದ ನನಗೆ ಈ ಮಾರ್ಕ್ಸ್ ಎಲ್ಲ ತೆಗಿಲಿಕ್ಕಾಯಿತು. ಸೊ ಓವರ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಧನ್ಯವಾದಗಳು. ಒಬ್ಬರು ಕರೆ ಮಾಡಿದ ಸಂದರ್ಭದಲ್ಲಿ ಕೂಡ ಹೇಳಿದರು, ಬಹುಶಃ ಇದು ನಿಮ್ಮ ಯಶಸ್ಸಿನ ಮೊದಲ ಹೆಜ್ಜೆ. ಇನ್ನು ಸಾಧನೆ ಮಾಡುವಂತಹ ಅವಕಾಶಗಳು ಬೇಕಾದಷ್ಟಿದೆ. PU ಇರ್ಬೋದು, ಬಳಿಕದ ಪದವಿ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಸಾಧನೆ ಮಾಡುವಂಥ ಅವಕಾಶಗಳು ತಮಗೆ ಮುಕ್ತವಾಗಿದೆ. ಸೊ ಈ SSLCಯಲ್ಲಿ ಮಾಡಿದಂತಹ ಸಾಧನೆ ಅಥವಾ ಇದಕ್ಕೂ ಹೆಚ್ಚಿನ ಸಾಧನೆ ಮುಂದಿನ ಹೆಜ್ಜೆಗಳಲ್ಲಿ ತಮ್ಮ ಜೀವನದಲ್ಲಿ ಮೂಡಿ ಬರಲಿ ಅನ್ನುವಂಥದ್ದು ಎಲ್ಲರ ಪರವಾಗಿ ನಮ್ಮ ಹಾರೈಕೆಗಳು ಕೂಡ. ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ, ಮಾಹಿತಿಯನ್ನು ಕೊಡುವ ಜೊತೆಗೆ ಅಂದರೆ ಬಹುಶಃ ನಿಮ್ಮ ಜೂನಿಯರ್ಗಳಿಗೆ ಅಥವಾ ಸ್ಟಡಿಯನ್ನು ಯಾವ ಥರ ಮಾಡ್ಬೋದು ಅಂತ ಕೇಳ್ತಾ ಇದ್ದವರಿಗೆ ಕೂಡ ಆನ್ಸರನ್ನು ಮಾಡಿದ್ರಿ, ತಮ್ಮ ಹಿತೈಷಿಗಳ ಜೊತೆಗೆ ಮಾತನಾಡಿದ್ರಿ. ಸೊ ಎಲ್ಲರಿಗೂ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಥ್ಯಾಂಕ್ ಯು. ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅನ್ನುವಂಥದ್ದು ಮತ್ತೊಮ್ಮೆ ಹಾರೈಕೆಗಳೊಂದಿಗೆ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇದು ಸುಧಾನ ಶಾಲೆಯ 4 ಸಾಧಕ ವಿದ್ಯಾರ್ಥಿಗಳ ಪರಿಚಯ. ಇನ್ನಷ್ಟು ವಿದ್ಯಾರ್ಥಿಗಳ ಮಾಹಿತಿ ಪರಿಚಯದೊಂದಿಗೆ ಮತ್ತೆ ಬರ್ತೇವೆ. ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ.